ಅದೇ ರೀತಿ HRS ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಎನ್ನುವಂತಹ ಈ ಒಂದು ಅಂಗಸಂಸ್ಥೆಯನ್ನು ಹುಟ್ಟುಹಾಕಿ ಸಮಾಜ ಸೇವಾ ರಂಗದಲ್ಲಿ ಬಹಳ ಸಕ್ರಿಯವಾಗಿ ಅದು ಕೆಲಸ ಮಾಡ್ತಾ ಇದೆ. ಜನರ ಹಸಿವನ್ನು ನೀಗಿಸುವುದು, ದಾರಿದ್ರ್ಯ ನಿರುದ್ಯೋಗವನ್ನು ನಿವಾರಿಸಲು, ಅದೇ ರೀತಿ ಪ್ರಕೃತಿ ವಿಕೋಪ ಮತ್ತು ಮಾರಕ ರೋಗ ಮತ್ತು ಗಲಭೆಗಳಿಂದ ಸಂತ್ರಸ್ತರಾದವರ ಪುನರ್ವಸತಿ, ಅವರ ಆರ್ಥಿಕ ವೈದ್ಯಕೀಯ ಕಾನೂನು ರೀತಿಯ ನೆರವು, ಈ ರೀತಿ ಅದು ಬಹಳ ವ್ಯಾಪಕವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಸಮಾಜ ಸೇವಾ ರಂಗದಲ್ಲಿ ಅದು ಕಾರ್ಯಾಚರಿಸ್ತಾ ಇದೆ. ಎಲ್ಲ ಚಟುವಟಿಕೆಗಳು ಜಮಾತೆ ಇಸ್ಲಾಮಿ ಹಿಂದ್ ಬಹಳ ರಚನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅದು ಮಾಡ್ತಾ ಇದೆ. ಸಂವಿಧಾನದ ರಕ್ಷಣೆಗಾಗಿ, ಅದರ ಉಳಿವಿಗಾಗಿ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಪ್ರಯತ್ನಿಸ್ತಾ ಇದೆ. ಸಂವಿಧಾನ ನೀಡಿದಂತಹ ಆ ಮಾನವೀಯ ಮೌಲ್ಯಗಳು, ಅದೇ ರೀತಿ ಸಂವಿಧಾನ ನೀಡಿದಂತಹ ಸ್ವಾತಂತ್ರ್ಯ, ಸಂವಿಧಾನ ನೀಡಿದಂತಹ ಹಕ್ಕುಗಳು ಅದು ಎಲ್ಲರಿಗೂ ಕೂಡ ದಕ್ಕಬೇಕು, ಅದು ಇಲ್ಲಿ ರಕ್ಷಣೆ ಹೊಂದಬೇಕು ಮತ್ತು ಇದೆಲ್ಲವೂ ಕೂಡ ಇಲ್ಲಿ ಗೌರವಿಸಲ್ಪಡಬೇಕು ಎಂಬ ನಿಟ್ಟಿನಲ್ಲಿ ಅದು ಕಾರ್ಯಾಚರಿಸ್ತಾ ಇದೆ. ಪ್ರೀತಿಯ ಬಂಧುಗಳೇ, ಇದೀಗ ತಮ್ಮ ಮುಂದೆ ಇಲ್ಲಿ ನಡೆಯಲಿಕ್ಕೆ ಹೋಗುವಂತಹದ್ದು ಸಾರ್ವಜನಿಕ ಕುರಾನ್ ಪ್ರವಚನ. ಮಾನವ ಏಕತೆ ಮತ್ತು ಘನತೆ ಎಂಬ ಪ್ರಮುಖ ವಿಷಯದಲ್ಲಿ ಇದೀಗ ತಮ್ಮ ಮುಂದೆ ಕುರಾನ್ ಪ್ರವಚನ ನಡೆಯಲಿಕ್ಕೆ ಹೋಗ್ತಾ ಇದೆ. ಸೊ ಈ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಇದೀಗ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸೊ ಈ ಒಂದು ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ರೆವರೆಂಡ್ ಎಂ ಪ್ರಭುರಾಜ್ರವರು. ರೆವರೆಂಡ್ ಎಂ ಪ್ರಭುರಾಜ್ ಇವರು ಬಿಷಪ್ ಸರ್ಗಂಟ್ ಮೆಮೋರಿಯಲ್ ಚರ್ಚ್ ಬಬ್ಬುಕಟ್ಟೆ. ಇವರನ್ನು ನಾನು ಬಹಳ ಗೌರವಯುತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧರ್ಮದರ್ಶಿಗಳು ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ, ಇವರನ್ನು ಕೂಡ ನಾನು ಬಹಳ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಸ್ಮಾಯಿಲ್ ಟಿ ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಅಲೇಕಳ ಉಳ್ಳಾಲ, ಇವರನ್ನು ಕೂಡ ನಾನು ಬಹಳ ಹಾರ್ದಿಕವಾಗಿ ಈ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇವತ್ತಿನ ಪ್ರವಚನವನ್ನು ನೀಡುವಂತಹ ಮಾನವ ಏಕತೆ ಮತ್ತು ಘನತೆ ಎಂಬ ವಿಷಯದಲ್ಲಿ ಪ್ರವಚನ ಮಾಡುವಂತಹ ತಮಗೆಲ್ಲರಿಗೂ ಕೂಡ ಚಿರಪರಿಚಿತರಿರುವಂತಹ ಪ್ರಮುಖ ವಾಗ್ಮಿ ಜನಾಬ್ ಮೊಹಮ್ಮದ್ ಕುಂಞಿ, ಇವರು ಮಸ್ಜಿದುಲ್ ಹುದಾ ತೊಕ್ಕೋಟು ಇಲ್ಲಿನ ಖತೀಬರಾಗಿದ್ದಾರೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ ಮತ್ತು ಖ್ಯಾತ ಪ್ರಕಾಶನ ಸಂಸ್ಥೆಯಾದಂತಹ ಶಾಂತಿ ಪ್ರಕಾಶನ ಇದರ ವ್ಯವಸ್ಥಾಪಕರು ಕೂಡ ಆಗಿದ್ದಾರೆ. ಓರ್ವ ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ ಜನಾಬ್ ಮೊಹಮ್ಮದ್ ಕುಂಞಿಯವರಾಗಿದ್ದಾರೆ ಇಂದು ತಮ್ಮ ಮುಂದೆ ಪ್ರವಚನವನ್ನು ನೀಡಲಿಕ್ಕಿರುವವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಒಳ್ಳೆಯ ಕಾರ್ಯದರ್ಶಿಯವರಾದಂತಹ ಜನಾಬ್ ಇಲಿಯಾಸ್ ಇಸ್ಮಾಯಿಲ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಸ್ಥಾನೀಯ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಮ್ರವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಕರೆಗೆ ಓಗೊಟ್ಟು ಆಗಮಿಸಿದಂತಹ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರು, ಮಾತೆಯರು, ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ಲರನ್ನೂ ಕೂಡ ಈ ಊರಿನ ಪರ ಊರಿನ ಎಲ್ಲ ನಾಗರಿಕರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಕಾರ್ಯಕ್ರಮ ಮುಗಿದ ಬಳಿಕ ಹತ್ತಿರದ ಮಸೀದಿಯಲ್ಲಿ ಸಾಮೂಹಿಕವಾಗಿ ನಿರ್ವಹಿಸಲಾಗುವುದು. ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ಭಾಗ
ಕುರಾನ್ ಪ್ರವಚನ ಮಾನವ ಏಕತೆ ಮತ್ತು ಘನತೆ. ಅದಕ್ಕಾಗಿ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ನಾನು ಕುರಾನ್ ಪ್ರವಚನ ಪೀಠದೆಡೆಗೆ ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا كونوا قوامين بالقسط شهداء لله ولو على أنفسكم وبالوالدين والأقربين إن يكن غنيا أو فقيرا فالله أولى بهما فلا تتبعوا الهوى أن تعدلوا وإن تلووا أو تعرضوا فإن الله كان بما تعملون خبيرا. يا أيها الذين آمنوا بالله ورسوله والكتاب الذي نزل على رسوله والكتاب الذي أنزل من قبل ومن يكفر بالله وملائكته وكتبه ورسله واليوم الآخر فقد ضل ضلالا بعيدا. إن الذين آمنوا ثم كفروا ثم آمنوا ثم كفروا ثم ازدادوا كفرا لم يكن الله ليغفر لهم ولا ليهديهم سبيلا. صدق الله العلي العظيم. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನು, ಅಧಿಪತಿಯು, ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರು ಆಗಿರಿ. ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ವಿರುದ್ಧವಾಗಿದ್ದರೂ ಸರಿಯೇ ಅಥವಾ ನಿಮ್ಮ ಮಾತಾಪಿತರ ಮತ್ತು ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ, ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ, ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ. ಆದುದರಿಂದ ನಿಮ್ಮ ಚಿತ್ತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ ಪರಿಪಾಲನೆಯಿಂದ ಸರಿಯಬೇಡಿರಿ. ನೀವು ಗೂಢಾರ್ಥದ ಮಾತುಗಳನ್ನಾಡಿದರೆ ಅಥವಾ ಸತ್ಯದಿಂದ ನುಣುಚಿಕೊಂಡರೆ ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾಹನಿಗೆ ಇದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಮೇಲೆ, ಅವನ ಸಂದೇಶವಾಹಕರ ಮೇಲೆ, ಅವನು ತನ್ನ ಸಂದೇಶವಾಹಕರಿಗೆ ಅವತೀರ್ಣಗೊಳಿಸಿದ ಗ್ರಂಥದ ಮೇಲೆ ಮತ್ತು ಇದಕ್ಕಿಂತ ಮುಂಚೆ ಅವನವತೀರ್ಣಗೊಳಿಸಿದ್ದ ಪ್ರತಿಯೊಂದು ಗ್ರಂಥಗಳ ಮೇಲೆ ವಿಶ್ವಾಸವಿಡಿರಿ. ಅಲ್ಲಾಹನನ್ನು, ಅವನ ದೇವಚರರನ್ನು, ಅವನ ಗ್ರಂಥಗಳನ್ನು, ಅವನ ಸಂದೇಶವಾಹಕರನ್ನು, ಅಂತಿಮ ದಿನವನ್ನು ನಿರಾಕರಿಸಿದವನು ಪಥಭ್ರಷ್ಟನಾಗಿ ಅಲೆದಾಡುತ್ತಾ ಬಹಳ ದೂರ ಹೋಗಿಬಿಟ್ಟನು. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಜಮಾಅತೆ ಇಸ್ಲಾಮಿ ಉಳ್ಳಾಲ ಶಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಧರ್ಮಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಕನ್ನಡ ನಾಡಿನಾದ್ಯಂತ ಕಳೆದ ಹಲವು ವರ್ಷಗಳಿಂದ ಕನ್ನಡದಲ್ಲಿ ಇಂತಹ ಸಾರ್ವಜನಿಕ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳು
ನಿರಂತರವಾಗಿ ಜಮಾತೆ ಇಸ್ಲಾಮಿ ನಡೆಸ್ತಾ ಇದೆ. ಈ ಕಾರ್ಯಕ್ರಮಗಳು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಕ್ರಮವಾಗಿದೆ. ಇದು ಹೃದಯವನ್ನು ಬೆಸೆಯುವ ಕಾರ್ಯಕ್ರಮವಾಗಿದೆ. ಇದು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವ, ಅಪನಂಬಿಕೆಗಳನ್ನು ಹೋಗಲಾಡಿಸುವ, ಅಪರಿಚಿತತೆಯ ಗೋಡೆಗಳನ್ನು ಕೆಡವಿ ಹಾಕುವ ಕಾರ್ಯಕ್ರಮಗಳಾಗಿವೆ. ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣದ ಕನಸಿನೊಂದಿಗೆ ಜಮಾತೆ ಇಸ್ಲಾಮಿ ಈ ನಾಡಿನಾದ್ಯಂತ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. ಸಹೋದರ ಸಹೋದರಿಯರೇ, ಎರಡನೇದಾಗಿ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸುವಾಗ ನಾವೆಲ್ಲ ಬಹಳ ಮುಂದುವರಿದ ಜಗತ್ತಿನಲ್ಲಿ ಬದುಕುತ್ತಾ ಇದ್ದೇವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯ ಧಾರಾಳ ಅಭಿವೃದ್ಧಿಯನ್ನು ಸಾಧಿಸಿದ. ಆದರೆ ಈ ಎಲ್ಲ ಅಭಿವೃದ್ಧಿಗಳ ಮಧ್ಯೆಯೂ ಕನಿಷ್ಠ ಪಕ್ಷ ನಾವಿಷ್ಟೆಲ್ಲ ಬೆಳೆದ ಕಾರಣಕ್ಕೆ, ನಾವಿಲ್ಲಿಷ್ಟೆಲ್ಲ ಮುಂದುವರಿದ ಕಾರಣಕ್ಕೆ ಕನಿಷ್ಠ ಪಕ್ಷ ನಮ್ಮ ವೃದ್ಧರಾದ ತಂದೆ ತಾಯಂದಿರಾದರೂ ಸುಖದಲ್ಲಿರಬೇಕಿತ್ತು. ಇಡೀ ಜಗತ್ತನ್ನು ನಾವು ಉದ್ಧಾರ ಮಾಡದಿದ್ದರು, ಸಮಾಜಕ್ಕೆ ನಮ್ಮಿಂದ ಯಾವ ಕೊಡುಗೆ ಸಿಗದೇ ಇದ್ದರು, ಕನಿಷ್ಠ ಪಕ್ಷ ನಿಮ್ಮ ವೃದ್ಧರಾದ ತಂದೆ ತಾಯಂದಿರಾದರೂ ಸುಖದಲ್ಲಿರಬೇಕಿತ್ತು. ಆದರೆ ನಾವೆಷ್ಟು ಮುಂದುವರಿಯುತ್ತಾ ಇದ್ದೇವೆಯೋ ಅಷ್ಟೇ ವೃದ್ಧಾಶ್ರಮಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ವೃದ್ಧರು ಕಡೆಗಣಿಸಲ್ಪಡುತ್ತಾ ಇದ್ದಾರೆ. ವೃದ್ಧರಾದ ತಂದೆ ಮತ್ತು ತಾಯಿ ಸಮಾಜಕ್ಕೆ ಭಾರವಾಗ್ತಾ ಇದ್ದಾರೆ. ಇತ್ತೀಚೆಗೆ ಕೇರಳದಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬ ಅಮ್ಮ ತನ್ನನ್ನು ತಾನು ಹರಾಜು ಹಾಕಿಕೊಳ್ತಾಳೆ ಕೇರಳದಲ್ಲಿ. ಆ ಅಮ್ಮನ ಕೈಯಲ್ಲಿ ದುಡ್ಡಿದೆ, ಆದರೆ ಆರೋಗ್ಯ ಕೆಟ್ಟು ಹೋಗಿದೆ, ವಯಸ್ಸಾಗಿದೆ, ನಡೆದಾಡಲಿಕ್ಕೆ ಸಾಧ್ಯ ಇಲ್ಲ. 4 ಮಕ್ಕಳಿದ್ದಾರೆ. 4 ಮಕ್ಕಳ ಬಳಿ ತನ್ನನ್ನು ತಾನು ಒಬ್ಬ ಅಮ್ಮ ಹರಾಜು ಹಾಕಿಕೊಳ್ಳುವುದು. ನನ್ನನ್ನು ಎಷ್ಟು ದುಡ್ಡು ಕೊಟ್ಟರೆ ನೀವು ಸಾಕ್ತೀರಿ ಅಂತ. ಹಾಗೆ ಒಬ್ಬೊಬ್ಬ ಮಕ್ಕಳು ಒಂದೊಂದು ಕೊಟೇಶನ್ ಕೊಡ್ತಾರೆ. ಒಬ್ಬ ಮಗ 12 ಲಕ್ಷ ರೂಪಾಯಿಗೆ ನಿನ್ನನ್ನು ನಾನು ಸಾಕ್ತೇನೆ ಅಂತ ವಹಿಸಿಕೊಂಡ. ಬೇರೆ ಮಕ್ಕಳದ್ದೆಲ್ಲ ಕೊಟೇಶನ್ ಅದಕ್ಕಿಂತ ದೊಡ್ಡದಿತ್ತು. ಹೀಗೆ ಬಹಳ ಮುಂದುವರಿದ ನಾವು, ಬಹಳ ಬೆಳೆದಿರುವ ನಾವು ಕನಿಷ್ಠ ಪಕ್ಷ ನಮ್ಮ ತಂದೆ ತಾಯಂದಿರನ್ನು ಕೂಡ ಸುಖದಲ್ಲಿ ಇಡಲಿಕ್ಕೆ ಅರ್ಹತೆ ಇಲ್ಲದವರಾಗಿ ಬದಲಾಗುತ್ತಾ ಇದ್ದೇವೆ ಎಂಬುದು ಕಟು ವಾಸ್ತವವಾಗಿದೆ. ಅದೇ ರೀತಿ ನಾವೆಷ್ಟು ಮುಂದುವರಿಯುತ್ತಾ ಇದ್ದೇವೆಯೋ ಅಷ್ಟೇ ಪ್ರಮಾಣದಲ್ಲಿ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಅತ್ಯಾಚಾರ ಅನಾಚಾರಗಳಲ್ಲಿ ನಮ್ಮದೆಲ್ಲ ಸಕ್ರಿಯ ಪಾತ್ರ ಇದೆ. ಇವುಗಳನ್ನೆಲ್ಲ ಪರಿಹರಿಸುವ ದಾರಿಗಳೇನು ಅಂತ ನೀವು ಕಂಡುಕೊಳ್ಳುವುದಾದರೆ, ಇತಿಹಾಸದ ಎಲ್ಲ ಕಾಲಗಳಲ್ಲೂ ಧರ್ಮಗಳು, ಧಾರ್ಮಿಕ ಗ್ರಂಥಗಳು, ಧಾರ್ಮಿಕ ಆಚಾರ್ಯರು ಜಗತ್ತಿಗೆ ಯಾವ ಸಂದೇಶಗಳನ್ನು ಕಲಿಸಿಕೊಟ್ಟಿದ್ದಾರೋ, ಯಾವ ಮಾರ್ಗದರ್ಶನಗಳನ್ನು ನೀಡಿದ್ದಾರೋ, ಆ ಸಂದೇಶಗಳಿಂದ ಮಾತ್ರ, ಆ ಮಾರ್ಗದರ್ಶನದಿಂದ ಮಾತ್ರ ಮಾನವನ ಸಂಸ್ಕರಣೆ, ಮಾನವನ ತರಬೇತಿ ಸಾಧ್ಯ ಅಂತ ಜಮಾತೆ ಇಸ್ಲಾಮಿ ಬಹಳ ಪ್ರಬಲವಾಗಿ ನಂಬುತ್ತದೆ. ಅದಕ್ಕೆ ಹೊರತಾಗಿ ಮನುಷ್ಯನನ್ನು ಸುಧಾರಿಸಲಿಕ್ಕೆ ದಾರಿಗಳಿಲ್ಲ. ಯಾಕೆಂದರೆ ಜಗತ್ತಿನ ಎಲ್ಲ ಧರ್ಮಗಳು, ಎಲ್ಲ ದಾರ್ಶನಿಕರು, ಧಾರ್ಮಿಕ ಗ್ರಂಥಗಳು ಭೂಮಿಯ ಮೇಲೆ ಮನುಷ್ಯ ಹೇಗೆ ಮನುಷ್ಯನಾಗಿ ಬದುಕಬೇಕು ಎಂಬ ಮಾರ್ಗದರ್ಶನವನ್ನು ಹೇಳಿಕೊಟ್ಟಿದ್ದು. ಈ ಜಗತ್ತಿಗೆ ಧಾರಾಳ ಪ್ರವಾದಿಗಳು ಬಂದಿದ್ದಾರೆ. ಈ ಜಗತ್ತಿಗೆ ಧಾರಾಳ ಸಾಧು ಸಂತರು, ಋಷಿ ಮುನಿಗಳು, ಧಾರ್ಮಿಕ ಆಚಾರ್ಯರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ಯಾಕೆ ಬಂದದ್ದು ಅಂತ ಕೇಳಿದರೆ, ಅವರೆಲ್ಲ ದೇವರನ್ನು ರಕ್ಷಣೆ ಮಾಡುವುದಕ್ಕೆ ಬಂದದ್ದಲ್ಲ. ಧರ್ಮಗಳ ಕೆಲಸ ದೇವರನ್ನು ರಕ್ಷಣೆ ಮಾಡುವುದಲ್ಲ. ದೇವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಕಲಿಸಿಕೊಡುವುದಕ್ಕೆ ಜಗತ್ತಿಗೆ ಯಾವ ಧಾರ್ಮಿಕ ಆಚಾರ್ಯರು ಬರಲಿಲ್ಲ, ಯಾವ ಧರ್ಮಗಳು ಬರಲಿಲ್ಲ ಜಗತ್ತಿಗೆ. ಯಾಕೆಂದರೆ ದೇವರನ್ನು ನಾನು ಮತ್ತು ನೀವು ರಕ್ಷಣೆ ಮಾಡಬೇಕಾದ ಯಾವ ಅಗತ್ಯವೂ ಇಲ್ಲ. ಜಗತ್ತಿನಲ್ಲಿ 700 ಕೋಟಿ ಮನುಷ್ಯರಿದ್ದಾರೆ.
ನಾಳೆ 700 ಕೋಟಿ ಮನುಷ್ಯರು ಒಂದು ಮೀಟಿಂಗ್ ಮಾಡಿ ನಾವು ಯಾರು ದೇವರನ್ನು ನಂಬುವುದಿಲ್ಲ ಅಂತ ಒಂದು ತೀರ್ಮಾನ ಕೈಗೊಳ್ಳುವುದು. ದೇವರಿಗೇನಾಗ್ತದೆ? 700 ಕೋಟಿ ಮನುಷ್ಯರು ಒಂದು ಮೀಟಿಂಗ್ ಎಲ್ಲ ಮಾಡಿ ಸರ್ವಾನುಮತದೊಂದಿಗೆ ನಾವು 700 ಕೋಟಿ ಮನುಷ್ಯರು ದೇವರನ್ನು ನಂಬುವುದಿಲ್ಲ, ದೇವನ ಆದೇಶವನ್ನು ಪಾಲಿಸುವುದಿಲ್ಲ, ದೇವನನ್ನು ನಾವು ಧಿಕ್ಕರಿಸ್ತೇವೆ ಎಂದು 700 ಕೋಟಿ ಜನರು ಸೇರಿ ಒಂದು ತೀರ್ಮಾನ ಕೈಗೊಳ್ಳುವುದರಿಂದ ದೇವನ ಪ್ರತಾಪಕ್ಕೆ, ಅವನ ಘನತೆಗೆ, ಅವನ ಗಾಂಭೀರ್ಯಕ್ಕೆ, ಅವನ ಶಕ್ತಿಗೆ, ಅವನ ಗೌರವಕ್ಕೆ ಯಾವ ಚ್ಯುತಿಯೂ ಬರುವುದಿಲ್ಲ. ಯಾಕೆಂದರೆ ನೀವು ನಂಬಿದ್ರೂ ಅವ ದೇವ, ನೀವು ನಂಬದಿದ್ರೂ ಅವ ದೇವನೇ. ಇನ್ನು ನಾಳೆ ಈ ಜಗತ್ತಿನ 700 ಕೋಟಿ ಮನುಷ್ಯರು ಒಂದು ಕಡೆ ಸೇರಿಕೊಂಡು ಮೀಟಿಂಗ್ ಎಲ್ಲ ಮಾಡಿ ಸರ್ವಸಮ್ಮತವಾಗಿ ಒಂದು ತೀರ್ಮಾನ, ನಾವೆಲ್ಲ ದೇವರನ್ನು ನಂಬುತ್ತೇವೆ, ನಾವೆಲ್ಲ ದೇವನ ಆದೇಶಗಳನ್ನು ಪಾಲಿಸ್ತೇವೆ, ದೇವನ ಆದೇಶಗಳನ್ನು ಅನುಸರಿಸ್ತೇವೆ ಎಂದು 700 ಕೋಟಿ ಮನುಷ್ಯರು ತೀರ್ಮಾನ ಮಾಡುವುದರಿಂದ ದೇವನ ಘನತೆಗೆ, ಅವನ ಗಾಂಭೀರ್ಯಕ್ಕೆ, ಅವನ ಪ್ರತಾಪಕ್ಕೆ, ಅವನ ಶಕ್ತಿಗೆ, ಅವನ ಗೌರವಕ್ಕೆ ಯಾವ ಹೆಚ್ಚಳವೂ ಉಂಟಾಗುವುದಿಲ್ಲ. ಯಾಕೆಂದರೆ ಅವ ದೇವನೇ. ಆದ್ದರಿಂದ ದೇವರನ್ನು ನೀವು ನಂಬುತ್ತೀರೋ ನಂಬುವುದಿಲ್ಲವೋ, ದೇವನ ಆದೇಶಗಳನ್ನು ಪಾಲಿಸುತ್ತೀರೋ ಪಾಲಿಸುವುದಿಲ್ಲವೋ ಎಂಬುದರಿಂದ ದೇವನಿಗೆ ಯಾವ ಸಮಸ್ಯೆಯೂ ಇಲ್ಲ. ಅದರ ಪರಿಣಾಮ ನಿಮ್ಮ ಬದುಕಿನ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಚಾರಿತ್ರ್ಯದ ಮೇಲೆ, ನಿಮ್ಮ ಸಮಗ್ರ ಜೀವನದ ಮೇಲೆ ಆಗುತ್ತದೆ. ನೀವು ದೇವನನ್ನು ನಂಬುತ್ತೀರೋ ಇಲ್ಲವೋ ಎಂಬುದರ ಪರಿಣಾಮ ಅದು ನಿಮ್ಮ ಬದುಕಿನ ಮೇಲೆ ಮಾತ್ರ. ನೀವು ನಂಬಿದರೂ ನಂಬದಿದ್ದರೂ ದೇವನಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದ್ದರಿಂದಲೇ ಜಗತ್ತಿನಲ್ಲಿ ಯಾವ ಧರ್ಮಗಳು, ಧಾರ್ಮಿಕ ಆಚಾರ್ಯರು, ಧರ್ಮ ಗ್ರಂಥಗಳು ನೀವು ಹೇಗೆ ದೇವರನ್ನು ರಕ್ಷಣೆ ಮಾಡಬೇಕು ಅಂತ ಕಲಿಸಿಕೊಟ್ಟದ್ದಲ್ಲ. ಬದಲಾಗಿ ಈ ಜಗತ್ತಿಗೆ ಬಂದ ಎಲ್ಲ ದಾರ್ಶನಿಕರು ಜಗತ್ತಿನಲ್ಲಿ ಮಾತಾಡಿದ್ದು ಮನುಷ್ಯರ ಬಗ್ಗೆ, ಮನುಷ್ಯನ ತರಬೇತಿ, ಮನುಷ್ಯನ ಸಂಸ್ಕರಣೆ, ಮನುಷ್ಯನ ಸುಧಾರಣೆ. ಒಬ್ಬ ಮನುಷ್ಯ ಈ ಭೂಮಿಯಲ್ಲಿ ಹೇಗೆ ಮನುಷ್ಯನಾಗಿ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕೆ ಜಗತ್ತಿನಲ್ಲಿ ಧರ್ಮಗಳು, ಧಾರ್ಮಿಕ ಗ್ರಂಥಗಳು ಎಲ್ಲ ಕಾಲಗಳಲ್ಲೂ ಪ್ರಯತ್ನಿಸಿದೆ. ಪವಿತ್ರ ಕುರ್ಆನ್ನ ಮೂಲ ವಿಷಯ ಮನುಷ್ಯ, ಒಬ್ಬ ಸಚ್ಚಾರಿತ್ರ್ಯವಂತ ಮನುಷ್ಯ, ನೈತಿಕತೆ ಇರುವ ಮನುಷ್ಯ, ಆತ್ಮವಿಶ್ವಾಸ ಇರುವ ಮನುಷ್ಯ, ವಿನಯಶೀಲನಾದ ಮನುಷ್ಯ, ಚಾರಿತ್ರ್ಯ ಇರುವ ಮನುಷ್ಯ. ಕುರ್ಆನ್ನ ಒಂದೊಂದು ಅಧ್ಯಾಯಗಳನ್ನು ನೀವು ಅಧ್ಯಯನ ನಡೆಸಿದರೆ ಪವಿತ್ರ ಕುರ್ಆನ್ ಒಬ್ಬ ಸಮಗ್ರ ಮನುಷ್ಯನ ಚಿತ್ರಣವನ್ನು ನಿಮ್ಮ ಎದುರಿನಲ್ಲಿ ಸಮರ್ಪಿಸ್ತದೆ. ಒಬ್ಬ ಮನುಷ್ಯ ಹೇಗೆ ಮನುಷ್ಯನಾಗಿ ಬದುಕಬೇಕು ಎಂಬ ಉದಾತ್ತವಾದ ಮಾರ್ಗದರ್ಶನವನ್ನು ಪವಿತ್ರ ಕುರ್ಆನ್ ನಿಮಗೆ ಕಲಿಸಿಕೊಡುತ್ತದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಜಮಾತೆ ಇಸ್ಲಾಮಿ ಈ ನಾಡಿನಾದ್ಯಂತ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸುವಾಗ ಸಾವಿರಾರು ಜನರ ಸಮಾರಂಭ ಇದು. ಕನ್ನಡ ನಾಡಿನಾದ್ಯಂತ ಸಾವಿರಾರು ಜನರು, ಎಲ್ಲ ಧರ್ಮೀಯರು ಸೇರಿ ಈ ಕಾರ್ಯಕ್ರಮಗಳನ್ನು ನಡೆಸುವಾಗ ಖಂಡಿತವಾಗಿಯೂ ಮನುಷ್ಯನ ಸುಧಾರಣೆ, ಮನುಷ್ಯನ ತರಬೇತಿ, ಅವನ ಸಂಸ್ಕರಣೆಯ ಮಾರ್ಗಗಳೇನು ಎಂಬುದನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಜಮಾತೆ ಇಸ್ಲಾಮಿ ಪ್ರವಚನ ಕಾರ್ಯಕ್ರಮದ ಮೂಲಕ ನಡೆಸ್ತಾ ಇದೆ. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಮಾನವ ಘನತೆ ಮತ್ತು ಮಾನವ ಏಕತೆ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ಈ ಭೂಮಿಯ ಮೇಲೆ ಅತ್ಯಂತ ಶ್ರೇಷ್ಠ ಜೀವಿ ಮನುಷ್ಯ. ಲಕದ್ ಖಲಕ್ನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್ ಅಂತ ಹೇಳಿತ್ತು ಕುರ್ಆನ್. ಮನುಷ್ಯನನ್ನು ನಾವು ಬಹಳ ಒಳ್ಳೆಯ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ವ ಇದ್ ಕಾಲ ರಬ್ಬುಕ ಲಿಲ್ ಮಲಾಯಿಕತಿ ಇನ್ನಿ ಜಾಯಿಲುನ್ ಫಿಲ್ ಅರ್ಲಿ ಖಲೀಫಾ. ಮನುಷ್ಯನ ಬಗ್ಗೆ ಕುರ್ಆನ್ ಹೇಳೋದು, ಭೂಮಿಯ ಮೇಲೆ ನೀವು ದೇವನ ಪ್ರತಿನಿಧಿಗಳು. ಬಹಳ ದೊಡ್ಡ ಗೌರವ. ಈ ಭೂಮಿಯನ್ನು ಹಾಳು ಮಾಡುವುದಲ್ಲ ನಿಮ್ಮ ಕೆಲಸ, ಈ ಭೂಮಿಯಲ್ಲಿ ಸಂಘರ್ಷ ಉಂಟು ಮಾಡುವುದಲ್ಲ ನಿಮ್ಮ ಕೆಲಸ, ಈ ಭೂಮಿಯಲ್ಲಿ ರಕ್ತಪಾತ ಉಂಟು ಮಾಡುವುದಲ್ಲ ನಿಮ್ಮ ಕೆಲಸ. ಬದಲಾಗಿ ದೇವನ ಭೂಮಿಯನ್ನು ಉಳಿಸುವುದು ನಿಮ್ಮ ಕೆಲಸ. ಜಾಯಿಲುನ್ ಫಿಲ್ ಅರ್ಲಿ ಖಲೀಫಾ. ಭೂಮಿಯಲ್ಲಿ ನಿಮ್ಮನ್ನು ದೇವನ ಪ್ರತಿನಿಧಿಗಳನ್ನಾಗಿ ಮಾಡಿದ್ದೇವೆ ನಾವು. ಆದ್ದರಿಂದ ಈ ಭೂಮಿಯ ಶಾಂತಿ, ಈ ಜಗತ್ತು, ಈ ಮಣ್ಣು, ಈ ಭೂಮಿ, ಈ ಸಮಾಜ, ಇದೆಲ್ಲವನ್ನು ಉಳಿಸುವ ಬಹಳ ದೊಡ್ಡ ಹೊಣೆಗಾರಿಕೆ ನಿಮ್ಮದು ಎಂದು ಕುರ್ಆನ್ ಹೇಳುವುದು. ಮನುಷ್ಯ ಈ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ.
ಅದೇ ಮನುಷ್ಯನ ಬಗ್ಗೆ ಕುರಾನ್ ಒಂದು ಕಡೆ ಹೇಳಿತ್ತು, ಉಲಾಯಿಕ ಕಲ್ ಅನ್ಆಮ್ ಬಲ್ ಹುಮ್ ಅಲಲ್ ಉಲಾಯಿಕ ಹುಮಲ್ ಗಾಫಿಲೂನ್ ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಮ್ ಅಲಲ್ ಉಲಾಯಿಕ ಹುಮಲ್ ಗಾಫಿಲೂನ್. ಮನುಷ್ಯನಾದರೆ ಅವ ಈ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ. ಒಂದೋ ಅವನು ಮನುಷ್ಯತ್ವದ ಪದವಿಯಿಂದ ಕೆಳಗಿಳಿದು ಬಿಟ್ಟರೆ, ಅವ ಮನುಷ್ಯತ್ವದ ಪದವಿಯಿಂದ ಕುಸಿದು ಬಿದ್ದರೆ, ಲಹುಂ ಕುಲೂಬುಲ್ಲಾ ಯಫ್ಕಹೂನ ಬಿಹಾ. ಕುರ್ಆನ್ ಹೇಳು, ನಾವು ಮನುಷ್ಯರಿಗೆ ಬಹಳ ಒಳ್ಳೆಯ ಹೃದಯವನ್ನು ಕೊಟ್ಟಿದ್ದೇವೆ. ಯಾರಿಗೂ ದೇವ ಕೆಟ್ಟ ಹೃದಯವನ್ನು ಕೊಡಲಿಲ್ಲ. ದೇವ ಪ್ರತಿಯೊಬ್ಬರಿಗೂ ಒಳ್ಳೆಯ ಹೃದಯ, ಶುದ್ಧವಾದ ಹೃದಯ, ನಿಷ್ಕಳಂಕವಾದ ಹೃದಯ ದೇವನ ಬಹಳ ದೊಡ್ಡ ಕೊಡುಗೆ ಅದು. ಎಲ್ಲರಿಗೂ ದೇವ ಒಳ್ಳೆಯ ಹೃದಯವನ್ನು ಕೊಟ್ಟಿದ್ದಾನೆ. ಆದರೆ ಲಾ ಯಫ್ಕಹೂನ ಬಿಹಾ, ಆ ಹೃದಯದಿಂದ ಒಳ್ಳೆಯದನ್ನು ಚಿಂತನೆ ನಡೆಸದ, ಒಳ್ಳೆಯ ಆಲೋಚನೆಗಳಿಲ್ಲದ, ವಿವೇಚನೆ ಇಲ್ಲದ, ವಿವೇಕ ಇಲ್ಲದ ಜನರಿದ್ದಾರೆ ಭೂಮಿಯಲ್ಲಿ. ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ, ನಿಮಗೆ ನಾವು ಒಳ್ಳೆಯ ಕಣ್ಣುಗಳನ್ನು ಕೊಟ್ಟಿದ್ದೇವೆ. ಕಣ್ಣುಗಳನ್ನು ಕೊಟ್ಟಿರುವುದು ಒಳ್ಳೆಯದನ್ನು ನೋಡುವುದಕ್ಕೆ, ಕೆಟ್ಟದ್ದನ್ನು ನೋಡುವುದಕ್ಕಲ್ಲ. ಆದರೆ ದೇವ ಹೇಳುವುದು ಏನು ಮಾಡುವುದು? ಮನುಷ್ಯನಿಗೆ ನಾವು ಒಳ್ಳೆಯ ಕಣ್ಣುಗಳನ್ನು ಕೊಟ್ಟೆವು, ಆದರೆ ಆ ಕಣ್ಣುಗಳಿಂದ ಅವರು ಒಳ್ಳೆಯದನ್ನು ನೋಡುತ್ತಾ ಇಲ್ಲ. ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ, ನಾವು ಅವರಿಗೆ ಒಳ್ಳೊಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದೇವೆ. ದೇವ ನಿಮಗೆ ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ಶುದ್ಧವಾದ ಕಿವಿಗಳು. ಆದರೆ ಲಾ ಯಸ್ಮಊನ ಬಿಹಾ, ಆ ಕಿವಿಗಳಿಂದ ಅವರು ಒಳ್ಳೆಯದನ್ನು ಆಲಿಸುವುದಿಲ್ಲ, ಕೆಟ್ಟದ್ದನ್ನು ಮಾತ್ರ ಆಲಿಸುವವರು. ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್, ಅವರು ಪ್ರಾಣಿಗಳಂತೆ ಅಲ್ಲ, ಪ್ರಾಣಿಗಳಿಗಿಂತಲೂ ಅವರು ನಿಕೃಷ್ಟರು ಎಂದು ದೇವ ಇದೇ ಮನುಷ್ಯನ ಬಗ್ಗೆ ಹೇಳಿತು. ಒಂದು ಕಡೆ ಈ ಮನುಷ್ಯ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ, ಇನ್ನೊಂದು ಕಡೆಯಲ್ಲಿ ಈ ಮನುಷ್ಯ ಭೂಮಿಯಲ್ಲಿ ಅತ್ಯಂತ ನಿಕೃಷ್ಟ. ನಿಮ್ಮೆಲ್ಲರ ಒಳಗೆ 4 ವಸ್ತುಗಳಿವೆ. ನಿಮ್ಮ ಒಳಗೆ ಒಂದು ಹಂದಿ ಇದೆ, ನಿಮ್ಮ ಒಳಗೆ ಒಂದು ನಾಯಿ ಇದೆ, ನಿಮ್ಮ ಒಳಗೆ ಒಂದು ಪಿಶಾಚಿ ಇದೆ, ನಿಮ್ಮ ಒಳಗೆ ಒಬ್ಬ ದೇವಚರ ಕೂಡ ಇದ್ದಾನೆ. ಈ 4 ವಸ್ತುಗಳು ಪ್ರತಿಯೊಬ್ಬ ಮನುಷ್ಯನ ಒಳಗೂ ಇದೆ ಅಂತ ಹೇಳುವುದು ವಿದ್ವಾಂಸರು. ಈ 4 ವಸ್ತುಗಳ ಮಧ್ಯೆ ನಿಮ್ಮ ಮನಸ್ಸಿನಲ್ಲಿ ಸಂಘರ್ಷ ನಡೆಯುತ್ತಾ ಇರ್ತದೆ. ಈ 4ರ ಮಧ್ಯೆ ನಿಮ್ಮ ಮನಸ್ಸಿನ ಒಳಗೆ ಸಂಘರ್ಷ ನಡೆಯುತ್ತದೆ. ಯಾವುದು ಶಕ್ತಿಶಾಲಿಯಾಗಿದೆಯೋ, ಯಾವುದು ಪವರ್ಫುಲ್ ಆಗಿದೆಯೋ, ಯಾವುದು ಪ್ರಬಲವಾಗಿದೆಯೋ ಅದರಂತೆ ನೀವಿರ್ತೀರಿ ಅಂತ. ನಿಮ್ಮ ಒಳಗೆ ಇರುವ ಹಂದಿ ಅದು ಪವರ್ಫುಲ್ ಆದರೆ ನಮ್ಮ ವರ್ತನೆ ಹಂದಿ ಅಂತ ಇರ್ತದೆ. ನಮ್ಮ ಒಳಗಿರುವ ನಾಯಿ ಅದು ಬಹಳ ಪ್ರಬಲವಾಗಿದ್ದರೆ ನಮ್ಮ ವರ್ತನೆ ನಾಯಿ ಅಂತ ಇರ್ತದೆ. ನಿಮ್ಮ ಒಳಗಿರುವ ಪಿಶಾಚಿ ಪ್ರಬಲವಾದರೆ ನೀವು ಪಿಶಾಚಿ ಅಂತ ವರ್ತಿಸ್ತೀರಿ. ನಿಮ್ಮ ಒಳಗಿರುವ ದೇವಚರ ಅದು ಪ್ರಬಲವಾಗಿದ್ದರೆ ನೀವು ಈ ಸಮಾಜದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಗಳಾಗ್ತೀರಾ. ಹಂದಿಯ ಕಲ್ಚರ್ ಯಾವುದು? ಹಂದಿ ಬಹಳ ಕೆಟ್ಟ ಪ್ರಾಣಿ. ಹಂದಿಯ ಸ್ವಭಾವ ಅಶ್ಲೀಲತೆ, ಬಹಳ ನಿಕೃಷ್ಟ ನಿರ್ಲಜ್ಜೆಯ ಪ್ರಾಣಿ ಹಂದಿ. ಕೆಲವು ಮನುಷ್ಯರು ನೋಡಿ ಹಂದಿಯಂತೆ ಇರ್ತಾರೆ. ಮಾತಾಡುವುದು ಅಶ್ಲೀಲತೆ, ಚರ್ಚೆ ಮಾಡುವುದು ಅಶ್ಲೀಲತೆ, ಚಾಟಿಂಗ್ ಮಾಡುವುದು ಅಶ್ಲೀಲತೆ, ಮೊಬೈಲ್ನಲ್ಲಿ ನೋಡುವುದು ಅಶ್ಲೀಲತೆ, ಮಾತಾಡುವುದು ಅಶ್ಲೀಲತೆ, ಅಸಭ್ಯ ನಿರ್ಲಜ್ಜೆಯ ಜನರನ್ನು ನೀವು ಸಾಮಾನ್ಯವಾಗಿ ಸಮಾಜದಲ್ಲಿ ಕಾಣ್ತಾ ಇರ್ತೀರ. ನಿರ್ಲಜ್ಜೆ ಯಾಕೆಂದರೆ ಅವನ ಒಳಗಿರುವ ಹಂದಿ ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಬೇರೆ 3ರನ್ನು ಸೋಲಿಸಿ ಹಂದಿ ಪ್ರಭಾವಶಾಲಿಯಾಗುವಾಗ, ಹಂದಿ ಪವರ್ಫುಲ್ ಆಗುವಾಗ ಮನುಷ್ಯ ಹಂದಿಯಂತೆ ವರ್ತಿಸ್ತಾನೆ. ಅಶ್ಲೀಲತೆ, ನಿರ್ಲಜ್ಜೆ. ಕೆಲವರು ಭಾಷಣ ಮಾಡುವುದನ್ನು ನೋಡಿ ನೀವು, ತಾವೆಷ್ಟು ದೊಡ್ಡ ಹೊಣೆಗಾರಿಕೆ ಇರುವವರು ಎಂಬುದನ್ನು ಮರೆತು ಬಿಟ್ಟು, ನಾನು ಹೀಗೆ ಮಾತಾಡಿದರೆ ಏನಾಗಬಹುದು ಎಂಬ ಪರಿವೆಯೇ ಇಲ್ಲದೆ ಕೆಲವರು ಚರ್ಚೆ ಮಾಡುವುದು, ಭಾಷಣ ಮಾಡುವುದನ್ನು ಆಲಿಸಿದರೆ ಎಷ್ಟು ನಿರ್ಲಜ್ಜೆಯಿಂದ ವರ್ತಿಸ್ತಾ ಇರ್ತಾರೆ. ಕೆಲವರು ಅವರ ಬದುಕಿನ ಸಂಸ್ಕಾರವೇ ಅಶ್ಲೀಲತೆ, ನಿರ್ಲಜ್ಜೆ. ಯಾವುದು ಹೇಳಬೇಕು, ಯಾವುದು ಹೇಳಬಾರ್ದು,
ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ನೋಡಬೇಕು, ಯಾವುದು ನೋಡಬಾರದು, ಈ ವಿವೇಚನೆಯೇ ಇಲ್ಲದ, ಈ ವಿವೇಕವೇ ಇಲ್ಲದ ನಿರ್ಲಜ್ಜೆಯ, ಅಶ್ಲೀಲತೆಯ ಸಾಧಾರಣ ಜನರನ್ನು ನೀವು ಸಮಾಜದಲ್ಲಿ ಕಾಣ್ತೀರಿ. ಆ ಮಹಾನ್ ವ್ಯಕ್ತಿ ಹೇಳಿದ್ದು, ನಿಮ್ಮ ಒಳಗೆ ಇರುವ ಹಂದಿ ಪವರ್ಫುಲ್ ಆದರೆ ನೀವು ಹಂದಿಯಂತೆ ವರ್ತಿಸ್ತೀರಿ ಅಂತ. ಎರಡನೇದಾಗಿ, ನಿಮ್ಮ ಒಳಗೆ ಒಂದು ನಾಯಿ ಇದೆ ಅಂತ ಹೇಳಿದ್ರು ಆ ವಿದ್ವಾಂಸ. ನಾಯಿಯ ಗುಣ ಎಂಥದ್ದು? ನಾಯಿ ಯಾವಾಗಲೂ ಕೋಪದಲ್ಲೇ ಇರುವುದು. ನಾಯಿ ಕೋಪದಿಂದಲೇ ವರ್ತಿಸ್ತದೆ. ಯಾವಾಗ ನೋಡಿದ್ರು ಬುಸುಗುಟ್ಟುತ್ತಾ ಇರ್ತದೆ ಅದು. ನೆರೆಮನೆಯವನೊಂದಿಗೆ ಕೋಪ, ಹಿಂದೂಗಳೊಂದಿಗೆ ಕೋಪ, ಕ್ರಿಸ್ತರೊಂದಿಗೆ ಕೋಪ, ಹೀಗೆ ಕೋಪದಲ್ಲಿ ಬದುಕುವವರು ಕೆಲವರಿದ್ದಾರೆ. ಬೇರೆ ಧರ್ಮದವರೊಂದಿಗೆ ಕೋಪ, ಬೇರೆ ಭಾಷೆಯವರೊಂದಿಗೆ ಕೋಪ, ಬೇರೆ ದೇಶದವರೊಂದಿಗೆ ಕೋಪ, ಹೀಗೆ ಒಂದು ರೀತಿ ನಾಯಿಯ ಸ್ವಭಾವದೊಂದಿಗೆ ಬದುಕುವವರು ಸಮಾಜದಲ್ಲಿ ಧಾರಾಳ ಇದ್ದಾರೆ. ಕೋಪ ಮನುಷ್ಯನ ಅತ್ಯಂತ ದೊಡ್ಡ ಕೆಡುಕು ಅಂತ ಇವತ್ತು ಮೆಡಿಕಲ್ ಸೈನ್ಸ್ ಕೂಡ ಹೇಳ್ತಾ ಇದೆ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನೀವು ಮುಗುಳು ನಗುತ್ತಾ ಇರಬೇಕು ಅಂತ. ಮುಗುಳು ನಗುತ್ತಾ ಇದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಮುಗುಳು ನಗೆ ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯ, ನಿಮ್ಮ ಆಯುಷ್ಯ ಇದೆಲ್ಲವನ್ನು ಹೆಚ್ಚಿಸ್ತದೆ ಅಂತ ಹೇಳುತ್ತಾರೆ ಮೆಡಿಕಲ್ ಸೈನ್ಸ್. ಅಮೇರಿಕಾದ ಒಬ್ಬ ಕ್ಯಾನ್ಸರ್ ತಜ್ಞ ಧಾರಾಳ ಕ್ಯಾನ್ಸರ್ ರೋಗಿಗಳನ್ನು ಚಿಕಿತ್ಸೆ ಮಾಡಿದಂತಹ ಒಬ್ಬ ಡಾಕ್ಟರ್, ಅವರು ತನ್ನ ಕ್ಯಾನ್ಸರ್ ರೋಗಿಗಳ ಬಗ್ಗೆ ಒಂದು ಪುಸ್ತಕ ಬರೆಯುತ್ತಾರೆ. ಆ ಡಾಕ್ಟರ್ ತಾನು ಚಿಕಿತ್ಸೆ ಮಾಡುವ ಕ್ಯಾನ್ಸರ್ ರೋಗಿಗಳನ್ನು ಕೌನ್ಸೆಲಿಂಗ್ ಮಾಡ್ತಾ ಇದ್ದರು. ಅವರ ಹಿನ್ನೆಲೆ, ಅವರ ಫ್ಯಾಮಿಲಿ, ಅವರ ಕುಟುಂಬ, ಅವರ ಶಿಕ್ಷಣ, ಅವರ ವರ್ತನೆ, ಇವುಗಳ ಬಗ್ಗೆಲ್ಲ ತಾನು ಚಿಕಿತ್ಸೆ ಮಾಡುವ ರೋಗಿಗಳನ್ನು ಅವರು ಕೌನ್ಸಿಲಿಂಗ್ ಮಾಡ್ತಾ ಇದ್ರು. ಹಾಗೆ ಆ ಡಾಕ್ಟರ್ ತನ್ನ ಪುಸ್ತಕದಲ್ಲಿ ಬರೆಯುವುದು 62% ಕ್ಯಾನ್ಸರ್ ರೋಗಿಗಳ ಕ್ಯಾನ್ಸರಿಗೆ ಕಾರಣ ಕೋಪ ಆಗಿತ್ತು ಅಂತ. 62% ಕ್ಯಾನ್ಸರ್ ರೋಗಿಗಳ ಕ್ಯಾನ್ಸರಿಗೆ ಕಾರಣ ಕೋಪ. ಕೋಪ ಕೋಪ ಬರುವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲ ಆಗ್ತದೆ ಅಂತ. ಇಮ್ಯೂನ್ ಪವರ್ ಇದೆ ನಮ್ಮ ಒಳಗೆ. ರೋಗ ಬಾರದಂತೆ ತಡೆಯುವುದು ರೋಗ ನಿರೋಧಕ ಶಕ್ತಿ. ನಿಮಗೆ ಕೋಪ ಬರುವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲ ಆಗ್ತದೆ, ಇಮ್ಯುನಿಟಿ ದುರ್ಬಲ ಆಗ್ತದೆ. ಇಮ್ಯುನಿಟಿ ದುರ್ಬಲ ಆದರೆ ಅದು ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೂ ಕಾರಣ ಆಗ್ತದೆ ಅಂತ. ಇದೆಲ್ಲ ಆಧುನಿಕ ಜಗತ್ತಿನಲ್ಲಿ ಮೆಡಿಕಲ್ ಸೈನ್ಸ್ ಕಲಿಸಿಕೊಡ್ತಾ ಇರೋದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಒಬ್ಬ ವ್ಯಕ್ತಿ ಹೇಳಿದ, ಪ್ರವಾದಿಯವರೇ ನನಗೊಂದು ಉಪದೇಶ ಮಾಡಿ. ಪ್ರವಾದಿಯವರು ಹೇಳಿದರು, ಲಾ ತಗ್ಲಬ್, ನೀನು ಕೋಪಿಸಬೇಡ ಅಂತ ಉಪದೇಶ ಮಾಡುತ್ತಾರೆ. ಪ್ರವಾದಿಯವರೇ ನನಗೆ ಇನ್ನೊಂದು ಉಪದೇಶ ಮಾಡಿ. ಪ್ರವಾದಿಯವರು ಹೇಳಿದರು, ಲಾ ತಗ್ಲಬ್, ನೀನು ಕೋಪಿಸಬೇಡ, ಕೋಪ ಬರಬಾರ್ದು ನಿನಗೆ, ಕೋಪ ಬಂದರೆ ಕಂಟ್ರೋಲ್ ಮಾಡಬೇಕು. ಮೂರನೇದಾಗಿ ಆ ವ್ಯಕ್ತಿ ಹೇಳಿದ, ಪ್ರವಾದಿಯವರೇ ನನಗೊಂದು ಉಪದೇಶ ಮಾಡಿ, ಲಾ ತಗ್ಲಬ್, ಕೋಪಿಸಬೇಡ ನೀನು. ಕೋಪ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ, ಕೋಪ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ಘನತೆಯಿಂದ ಬದುಕುವುದರಿಂದ ಕೋಪ ನಿಮ್ಮನ್ನು ತಡೆಯುತ್ತದೆ. ಆದ್ದರಿಂದ ಮಹಾನ್ ಮೇಧಾವಿ ಹೇಳುವುದು, ನಿಮ್ಮ ಒಳಗೆ ಒಂದು ನಾಯಿ ಇರ್ತದೆ, ನಾಯಿಯ ಗುಣ ಯಾವಾಗಲೂ ಅದು ಕೋಪದಲ್ಲೇ ಇರುವುದು. ಒಂದು ನೀವು ಹಾಗಿದ್ದರೆ ನಿಮಗೆ ಗೊತ್ತಿರಬೇಕು ನಾಯಿ ಬಹಳ ಪ್ರಬಲವಾಗಿದೆ ನಿಮ್ಮ ಒಳಗೆ ಅಂತ. ಮೂರನೇದಾಗಿ ನಿಮ್ಮ ಒಳಗೆ ಒಂದು ಪಿಶಾಚಿ ಇದೆ. ಪಿಶಾಚಿಯ ಗುಣ ಏನು? ಪಿಶಾಚಿ ಯಾವಾಗಲೂ ನಾನು ದೊಡ್ಡವ ಎಂಬುದು ಪಿಶಾಚಿಯ ಸಿದ್ಧಾಂತ. ಪಿಶಾಚಿಯ ಗುಣ ಕುರ್ಆನ್ ಹೇಳಿತ್ತು, ಅನಾನಿಯತ್, ನಾನು ದೊಡ್ಡವ, ನನಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಹೀಗೆ ಈ ನಾನು ದೊಡ್ಡವ ಎಂಬುದು ಪಿಶಾಚಿಯ ಕಲ್ಚರ್ ಆಗಿದೆ. ಒಂದು ನಿಮ್ಮಲ್ಲಿ ಆ ಗುಣ ಇರುವುದಾದರೆ ನಿಮಗೆ ಗೊತ್ತಿರಬೇಕು ನಿಮ್ಮ ಒಳಗಿರುವ ಪಿಶಾಚಿ ಬಹಳ ಪ್ರಬಲವಾಗಿದೆ. ನಾಲ್ಕನೇದವರು ಹೇಳಿದರು, ನಿಮ್ಮ ಒಳಗೆ ಒಬ್ಬ ದೇವಚರ ಇದ್ದಾನೆ. ದೇವಚರನ ಕೆಲಸ ಎಂಥದ್ದು? ದೇವಚರನ ಕೆಲಸ ನಿಮ್ಮನ್ನು, ಅದು ವಿನಯಶೀಲ, ನೀವು ವಿನಯಶೀಲರು, ನೀವು ಆಲೋಚಿಸುವುದು ಒಳ್ಳೆಯದು ಮಾತ್ರ. ಕೆಡುಕು, ಅಶ್ಲೀಲತೆ ಇದ್ಯಾವುದು ನೀವು ಆಲೋಚಿಸುವವರಲ್ಲ. ಯಾರಿಗಾದರೂ ಹೊಡಿಬೇಕು, ಯಾರಿಗಾದರೂ ಪೆಟ್ಟು ಕೊಡಬೇಕು, ಯಾರನ್ನಾದರೂ ಬೈಬೇಕು, ಯಾರನ್ನಾದರೂ ವೈರಿಗಳನ್ನಾಗಿ ಮಾಡಬೇಕು, ಈ ಆಲೋಚನೆಯೇ ನಿಮ್ಮಲ್ಲಿರುವುದಿಲ್ಲ.
ನಿಮ್ಮ ಒಳಗೆ ಇರುವ ದೇವಚರ ಪ್ರಬಲವಾಗಿದ್ದರೆ ನೀವೆಲ್ಲರನ್ನೂ ಪ್ರೀತಿಸ್ತೀರಾ, ಎಲ್ಲ ಧರ್ಮದವರನ್ನೂ ಪ್ರೀತಿಸ್ತೀರಾ. ನಿಮ್ಮ ಪ್ರೀತಿಗೆ, ನಿಮ್ಮ ಗೌರವಕ್ಕೆ ಜಾತಿಯ, ಧರ್ಮದ, ಪಕ್ಷದ, ಸಂಘಟನೆಗಳ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎಲ್ಲ ಮನುಷ್ಯರನ್ನು ಪ್ರೀತಿಸುವ, ಎಲ್ಲ ಮನುಷ್ಯರನ್ನು ಗೌರವಿಸುವ, ಎಲ್ಲರಿಗೂ ಉಪಕಾರ ಮಾಡುವ ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠ ಮನುಷ್ಯ ಯಾರು? ಅಹಬ್ಬನ್ನಾಸಿ ಇಲಲ್ಲಾಹಿ, ದೇವ ಅತಿ ಹೆಚ್ಚು ಇಷ್ಟಪಡುವ ಮನುಷ್ಯ ಯಾರು? ಅಂಫಅಹುಂ ಲಿನ್ನಾಸ್, ಮನುಷ್ಯರಿಗೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು. ಮನುಷ್ಯರಿಗೆ ಹೆಚ್ಚು ಉಪಕಾರ ಮಾಡುವವನೇ ದೇವ ಅತಿ ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಹಬ್ಬಲ್ ಅಮಾಲಿ ಇಲಲ್ಲಾಹಿ, ನಿಮ್ಮ ದೇವ ಅತಿ ಹೆಚ್ಚು ಪ್ರೀತಿಸುವ ಕೆಲಸ ಯಾವುದು? ಅಲ್ಲಾಹನ ಪ್ರವಾದಿ ಹೇಳಿದರು, ನಿಮ್ಮಿಂದಾಗಿ ಒಬ್ಬನಿಗೆ ಸಂತೋಷ ಸಿಗುವುದು, ನಿಮ್ಮಿಂದಾಗಿ ಒಬ್ಬನಿಗೆ ಸಂತೋಷ ಸಿಗುವುದು, ಒಬ್ಬನಿಗಾದರೂ ನೀವು ಬದುಕಿನಲ್ಲಿ ಸಂತೋಷವನ್ನು ಕೊಡುವುದು. ಅದು ಈ ಭೂಮಿಯ ಮೇಲೆ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ. ಅದು ಈ ಭೂಮಿಯ ಮೇಲೆ ನಿಮ್ಮ ಕರ್ಮಗಳ ಪೈಕಿ ನಿಮ್ಮ ದೇವ ಅತಿ ಹೆಚ್ಚು ಇಷ್ಟಪಡುವ ಕೆಲಸ ಅದು. ಆದ್ದರಿಂದ ನಿಮ್ಮ ಒಳಗೆ ಇರುವ ದೇವಚರ ಪ್ರಬಲ ಆಗಿದ್ದರೆ, ನಿಮ್ಮ ಒಳಗೆ ಇರುವ ದೇವಚರ ಪವರ್ಫುಲ್ ಆಗಿದ್ದರೆ, ನೀವು ಜನರನ್ನು ಪ್ರೀತಿಸುವವರು, ಜನರನ್ನು ಗೌರವಿಸುವವರು, ಒಳಿತು ಮಾತ್ರ ಆಲೋಚಿಸುವವರು, ಯಾವಾಗಲೂ ಪಾಸಿಟಿವ್ ಆಗಿರುವವರು, ಈ ಸಮಾಜಕ್ಕೆ ನಿಮ್ಮಿಂದ ಒಳಿತುಗಳಿರುತ್ತವೆ. ಆದ್ದರಿಂದ ಕುರ್ಆನ್ ಹೇಳಿತ್ತು, ಈ 4 ಗುಣಗಳಲ್ಲಿ ಈ 4 ಸಂಘರ್ಷ ನಡೆಸ್ತಾ ಇರ್ತದೆ ನಿಮ್ಮ ಒಳಗೆ. ನೀವೇ ನಿಮ್ಮ ಬಗ್ಗೆ ಒಂದು ಅವಲೋಕನ ಮಾಡ್ಬೋದು. ನಾನು ಹಂದಿಯೋ, ನಾಯಿಯೋ, ಪಿಶಾಚಿಯೋ, ಅಥವಾ ನಾವು ದೇವಚರಂ. ನನ್ನ ಬಗ್ಗೆ ಅವಲೋಕನ ನಡೆಸಲಿಕ್ಕೆ, ನನ್ನ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ. ಆದ್ದರಿಂದ ನಾವೆಲ್ಲ ವಿಮರ್ಶೆ ಮಾಡಬೇಕು. ಒಂದು ಹಂದಿಯ ಸ್ವಭಾವ ಬಂದು ಬಿಟ್ಟರೆ ಅಲ್ಲಿಗೆ ಇಲ್ಲ, ಅಥವಾ ನಾಯಿಯ ಗುಣ ಬಂದು ಬಿಟ್ಟರೆ ಇಲ್ಲ, ನಿಯಂತ್ರಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಸಹೋದರ ಸಹೋದರಿಯರೇ, ಹೀಗೆ ಈ ಮನುಷ್ಯ ಭೂಮಿಯ ಮೇಲೆ ಒಂದು ಕಡೆ ಅತ್ಯಂತ ಶ್ರೇಷ್ಠ ಜೀವಿ, ಇನ್ನೊಂದು ಕಡೆ ಅವನತ್ಯಂತ ನಿಕೃಷ್ಟನಾಗುತ್ತಾನೆ. ಮನುಷ್ಯತ್ವದ ಪದವಿಯಿಂದ ಅವನು ಕುಸಿದು ಬಿದ್ದರೆ. ಕುರ್ಆನ್ ಹೇಳಿತು, ವಲಕದ್ ಕರ್ರಮ್ನಾ ಬನಿ ಆದಮ್, ಮನುಷ್ಯನನ್ನು ನಾವು ಗೌರವಿಸಿದ್ದೇವೆ ಅಂತ ಕುರ್ಆನ್ ಹೇಳು. ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ, ಮತ್ತು ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಹೊಣೆಗಾರಿಕೆಯಾಗಿದೆ. ಪ್ರೀತಿಸಬೇಕು ಎಂಬುದಕ್ಕಿಂತ ದೊಡ್ಡ ವಿಷಯ ಗೌರವಿಸಬೇಕು ಎಂಬುದು. ಒಬ್ಬ ವ್ಯಕ್ತಿಯನ್ನು ನೀವು ಗೌರವಿಸುವುದಾದರೆ ಮಾತ್ರ ಆ ವ್ಯಕ್ತಿಯನ್ನು ನಿಮಗೆ ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬರೊಂದಿಗೆ ನಿಮಗೆ ಗೌರವ ಇಲ್ಲ ಎಂದಾದರೆ, ರೆಸ್ಪೆಕ್ಟ್ ಇಲ್ಲ ಎಂದಾದರೆ, ಅವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಆಗುವುದಿಲ್ಲ. ನಾಟಕ ಮಾಡ್ಬೋದು, ಎದುರಿನಲ್ಲಿ ಪ್ರೀತಿಸುವ ನಾಟಕ ಮಾಡುವುದು, ಹಿಂದಿನಿಂದ ಎಷ್ಟು ಸಾಧ್ಯವೋ ಅಷ್ಟು ದೂಷಿಸುವುದು. ಇಂತಹ ಧಾರಾಳ ಪ್ರೀತಿಗಳನ್ನೆಲ್ಲ ನಾವು ಕಾಣ್ತಾ ಇದ್ದೇವಲ್ಲ ಸಮಾಜದಲ್ಲಿ. ಎದುರಿನಲ್ಲಿ ಪ್ರೀತಿಯ ಮುಖವಾಡ, ಪ್ರೀತಿಯ ನಾಟಕ, ಅವನ ಹಿಂದಿನಿಂದ ಏನೆಲ್ಲ ಕುತಂತ್ರ ಮಾಡಲಿಕ್ಕೆ ಸಾಧ್ಯವೋ ಇದೆಲ್ಲವೂ ಮಾಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೌರವ ಇರುವುದಾದರೆ ಮಾತ್ರ ಆ ವ್ಯಕ್ತಿಯನ್ನು ಪ್ರಾಮಾಣಿಕವಾಗಿ ನಿಮಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಕುರ್ಆನ್ ಹೇಳಿತು, ವಲಕದ್ ಕರ್ರಮ್ನಾ ಬನಿ ಆದಮ್, ಎಲ್ಲ ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ. ಆ ಗೌರವಕ್ಕೆ ಜಾತಿಯ, ಧರ್ಮದ, ಲಿಂಗದ ಯಾವ ವ್ಯತ್ಯಾಸವೂ ಇಲ್ಲ. ಪುರುಷನೋ ಮಹಿಳೆಯೋ ಎಂಬ ವ್ಯತ್ಯಾಸವೂ ಇಲ್ಲ. ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ನೀವು ಗೌರವಿಸಬೇಕು ಅಂತ ಕುರ್ಆನ್ ಹೇಳುವುದು. ನೀವೆಲ್ಲ ಒಬ್ಬನೇ ದೇವನ ಸೃಷ್ಟಿಗಳು, ಒಬ್ಬೊಬ್ಬರಿಗೆ ಒಂದೊಂದು ದೇವರುಗಳಿಲ್ಲಲ್ಲ. ನಮ್ಮನ್ನೆಲ್ಲ ಒಬ್ಬ ದೇವ ಸೃಷ್ಟಿಸಿದ್ದಾನೆಂಬುದಕ್ಕೆ ಪ್ರೂಫ್ ಏನು? ನಾವೇ ಪ್ರೂಫ್. ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬುದಕ್ಕೆ ನಾವೇ ಪ್ರೂಫ್. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಒಂದೊಂದು ದೇವರುಗಳಿರ್ತಿದ್ರೆ, ಮುಸ್ಲಿಮನಿಗೆ ಇಲ್ಲಿ ಕಣ್ಣಿರುವುದು, ಹಿಂದೂಗಳಿಗೆ ಬೇರೆಲ್ಲೋ ಕಣ್ಣು, ಕ್ರೈಸ್ತರಿಗೆ ಇನ್ನೆಲ್ಲೋ ಕಣ್ಣು ಫಿಟ್ ಆಗಿರುವುದು, ದೇವರ ಇಲ್ಲ ಅಂತ ಹೇಳುವವನಿಗೆ ಬೇರೆಲ್ಲೋ ಕಣ್ಣು ಫಿಕ್ಸ್ ಆಗಿರುವುದು. ಹಾಗೆ ಇಲ್ಲಲ್ಲ. ಜಗತ್ತಿನಲ್ಲಿ ಎಲ್ಲರ ಕಣ್ಣು ಒಂದೇ ರೀತಿ ಇರುವುದು. ಎಲ್ಲರ ಕಿವಿಯು, ಹಿಂದೂಗಳಿಗೊಂದು ಬೇರೆ ಕಡೆಯಲ್ಲಿ ಕಿವಿ, ದೇವ ಇಲ್ಲ ಅಂತ ಹೇಳುವವನಿಗೆ ಒಂದೊಂದು ಕಡೆ ಕಿವಿ, ಮುಸ್ಲಿಮನಿಗೆ ಬೇರೊಂದು ಕಡೆ ಕಿವಿ. ಹಾಗೆ ಇಲ್ಲಲ್ಲ. ನಮ್ಮೆಲ್ಲರ ಕಿವಿ ಒಂದೇ ರೀತಿ ಇರುವುದು. ನಮ್ಮೆಲ್ಲರ ಹೃದಯದ ಬಡಿತ, ತಾಯಿಯ ಗರ್ಭಾಶಯದಲ್ಲಿ 9 ತಿಂಗಳ ಕಾಲಾವಧಿ, ನಿಮ್ಮ ಹುಟ್ಟು, ನಿಮ್ಮ ಜನನ, ನಿಮ್ಮ ಮರಣ
ಯಾವ ವ್ಯತ್ಯಾಸವೂ ಇಲ್ಲ. ಹಿಂದುವಿನದ್ದೊಂದು ರೀತಿಯಲ್ಲಿ, ಮುಸ್ಲಿಮನದ್ದು ಬೇರೊಂದು ರೀತಿಯಲ್ಲಿ, ಕ್ರೈಸ್ತರದ್ದು ಇನ್ನೊಂದು ರೀತಿಯಲ್ಲಿ, ಧರ್ಮ ಇಲ್ಲ ಅಂತ ಹೇಳುವವನದ್ದು ಮತ್ತೊಂದು ರೀತಿಯಲ್ಲಿ. ಹಾಗೆ ಇಲ್ಲಲ್ಲ ನಿಮ್ಮ ಜನನ, ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಮರಣ, ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ಇದೆಲ್ಲರದ್ದು ಸಮಾನ, ಎಲ್ಲರದ್ದು ಸಮಾನ. ಇದು ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು? ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳಾದರೆ ನಿಮ್ಮ ಮಧ್ಯೆ ಇರುವ ಸಂಬಂಧ ಸಹೋದರರು ಎಂಬ ಸಂಬಂಧ ಮಾತ್ರ ಕುರಾನ್ ಹೇಳಿ. ಜಗತ್ತಿನಲ್ಲಿ ಬದುಕುವ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು, ಧರ್ಮ ಇಲ್ಲದವರು, ಧರ್ಮ ಇರುವವರು ಯಾರೇ ಇರಲಿ, ಇವರೆಲ್ಲ ಒಬ್ಬನೇ ದೇವನ ಸೃಷ್ಟಿಗಳಾದರೆ ಇವರ ಮಧ್ಯೆ ಇರುವ ಸಂಬಂಧ ಸಹೋದರರು ಎಂಬ ಸಂಬಂಧ ಮಾತ್ರ. ಆದ್ದರಿಂದಲೇ ಕುರ್ಆನ್ ಹೇಳಿತು, ವಲಕದ್ ಕರ್ರಮ್ನಾ ಬನಿ ಆದಮ್, ಎಲ್ಲ ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ. ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹ್ರಿ ವರಜಕ್ನಾಹುಂ ಮಿನ ತಯ್ಯಿಬಾತಿ ವಫಲ್ಲಲ್ನಾ ಅಲಾ ಕಸೀರಿನ್ ಮಿಮ್ಮನ್ ಖಲಕ್ನಾ ತಫ್ಲೀಲಾ. ನಿಮಗೆ ನೆಲ ಮತ್ತು ಜಲಗಳಲ್ಲಿ ನಾವು ಯಾನವನ್ನು ದಯಪಾಲಿಸಿದೆವು. ಭೂಮಿಯಲ್ಲಿ, ಜಲದಲ್ಲಿ, ವಾಯುವಿನಲ್ಲಿ ಪ್ರಯಾಣ ಬೆಳೆಸಲು ನಿಮಗೆ ದಾರಿ ತೋರಿಸಿದ್ದು, ನಿಮಗೆ ತಿಳುವಳಿಕೆ ಕೊಟ್ಟದ್ದು, ನಿಮಗೆ ಸಾಮರ್ಥ್ಯ ಕೊಟ್ಟದ್ದು, ಅದು ನಿಮ್ಮ ದೇವನ ಅನುಗ್ರಹವಾಗಿದೆ. ವರಜಕ್ನಾಹುಂ ಮಿನ ತಯ್ಯಿಬಾತಿ, ಶುದ್ಧ ವಸ್ತುಗಳನ್ನು ನಿಮಗೆ ನಾವು ತಿನ್ನಲು ಕೊಟ್ಟಿದ್ದೇವೆ ಅಂತ ದೇವ ಹೇಳು. ಅಶುದ್ಧ ವಸ್ತು ದೇವ ಕೊಡಲಿಲ್ಲ. ಕುರ್ಆನ್ ಹೇಳಿತ್ತು, ಮಾ ಅಂತಹೂರ, ನಿಮಗೆ ನಾವು ಶುದ್ಧ ನೀರು ಕೊಟ್ಟಿದ್ದೇವೆ. ಸ್ವಈದನ್ ತಯ್ಯಿಬಾ, ಶುದ್ಧ ಮಣ್ಣು ಕೊಟ್ಟಿದ್ದೇವೆ. ರೀಹನ್ ತಯ್ಯಿಬಾ, ಶುದ್ಧ ಗಾಳಿ ಕೊಟ್ಟಿದ್ದೇವೆ ನಾವು ನಿಮಗೆ. ಎಲ್ಲಿದೆ ಶುದ್ಧ ನೀರೆಲ್ಲಿದೆ? ಶುದ್ಧ ಗಾಳಿಯಲ್ಲಿದೆ? ಶುದ್ಧ ಮಣ್ಣೆಲ್ಲಿದೆ? ನಿಮಗೆ ಶುದ್ಧ ತರಕಾರಿ ಸಿಕ್ಕಿದ್ರೆ ನಿಮ್ಮಷ್ಟು ದೊಡ್ಡ ಸೌಭಾಗ್ಯಶಾಲಿಗಳು ಭೂಮಿಯಲ್ಲಿ ಯಾರೂ ಇಲ್ಲ. ಕೆಮಿಕಲ್ಸ್ ಇಲ್ಲದ, ವಿಷ ಇಲ್ಲದ, ಆರೋಗ್ಯಕ್ಕೆ ಹಾನಿಕರ ಅಲ್ಲದ ಶುದ್ಧವಾದ ತರಕಾರಿ ಯಾರಿಗಾದರೂ ಸಿಕ್ಕಿದ್ರೆ ಅವನಷ್ಟು ದೊಡ್ಡ ಭಾಗ್ಯಶಾಲಿ ಭೂಮಿಯ ಮೇಲೆ ಯಾರೂ ಇಲ್ಲ. ನಿಮಗೆ ಶುದ್ಧ ಹಣ್ಣು ಸಿಕ್ಕಿದ್ರೆ ಕೆಮಿಕಲ್ಸ್ ಇಲ್ಲದ, ಕೀಟನಾಶಕ ಇಲ್ಲದ, ವಿಷ ಇಲ್ಲದ ಶುದ್ಧ ಹಣ್ಣು ಎಲ್ಲಿಯಾದರೂ ನಿಮಗೆ ತಿನ್ನಲಿಕ್ಕೆ ಸಿಗುವುದಾದರೆ ನಿಮ್ಮಷ್ಟು ದೊಡ್ಡ ಸೌಭಾಗ್ಯಶಾಲಿಗಳಿಲ್ಲ ಸಹೋದರರೇ. ಭೂಮಿಯಲ್ಲಿ ಶುದ್ಧ ನೀರು ಸಿಗ್ತಾ ಇಲ್ಲ, ಮಣ್ಣು ಶುದ್ಧ ಅಲ್ಲ, ನಿಮ್ಮದು ಗಾಳಿ ಶುದ್ಧ ಅಲ್ಲ. ಆದ್ದರಿಂದಲೇ ನೋಡಿ ಎಷ್ಟೆಷ್ಟು ರೋಗಗಳನ್ನು ಹೊತ್ತುಕೊಂಡು ನಾವು ನಡೀತಾ ಇದ್ದೇವೆ. ವೈದ್ಯಕೀಯ ಜಗತ್ತು ಇಷ್ಟು ಬೆಳೆದ ಕಾಲದಲ್ಲೂ ಮಾರಕ ರೋಗಗಳು, ಒಬ್ಬೊಬ್ಬನಿಗೆ 10-15 ರೋಗಗಳು. ಮೆಡಿಕಲ್ ಚೆಕಪ್ ಮಾಡಿಸಲಿಕ್ಕೆ ಧೈರ್ಯ ಇಲ್ಲ ಕೆಲವರಿಗೆ. ಒಮ್ಮೆ ಇಡೀ ಬಾಡಿ ಚೆಕಪ್ ಮಾಡಿಸುವ ಅಂತ ತೀರ್ಮಾನ ಮಾಡಿದರೂ ಧೈರ್ಯ ಬರುವುದಿಲ್ಲ. ಯಾಕೆಂದರೆ ನಾನು ತಿಳಿದುಕೊಂಡದ್ದು ನನಗೆ ಯಾವ ರೋಗವೂ ಇಲ್ಲ ಅಂತ. ಸದ್ಯಕ್ಕೆ ಯಾವ ರೋಗವೂ ಇಲ್ಲ ಅಂತ ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಮೆಡಿಕಲ್ ಚೆಕಪ್ ಮಾಡಿದಾಗ ಯಾವುದಾದ್ರೂ ರೋಗ ಉಂಟು ಅಂತ ಗೊತ್ತಾದರೆ ಮತ್ತೆ ಅದಕ್ಕೆ ಇನ್ನೂ 10 ರೋಗ ಸೇರ್ತದೆ. ಅಂದರೆ ರೋಗ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ಶುದ್ಧ ಆಹಾರ ಇಲ್ಲ, ಶುದ್ಧ ನೀರಿಲ್ಲ. ಜಗತ್ತಿನಲ್ಲಿ 50 ಕೋಟಿ ಜನರಿಗೆ ಶುದ್ಧ ನೀರು ಕುಡಿಯಲಿಕ್ಕೆ ಸಿಗ್ತಾ ಇಲ್ಲ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇರು. 2050ನೇ ಇಸವಿಗೆ ಈ ಜಗತ್ತಿನಲ್ಲಿ 150 ಕೋಟಿ ಮನುಷ್ಯರಿಗೆ ಶುದ್ಧ ನೀರು ಸಿಗುವುದಿಲ್ಲ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇರು. ದೇವ ವಮಾ ಲಲಮ್ನಾಹುಂ ವಲಾಕಿನ್ ಕಾನು ಅಂಫುಸಹುಂ ಯದ್ಲಿಮೂನ್. ದೇವ ತಪ್ಪು ಮಾಡಲಿಲ್ಲ, ದೇವ ಅಕ್ರಮ ಮಾಡಲಿಲ್ಲ, ದೇವ ಅನ್ಯಾಯ ಮಾಡಲಿಲ್ಲ. ಅವ ನಿಮಗೆ ಶುದ್ಧ ನೀರು ಕೊಟ್ಟಿದ್ದಾನೆ, ಶುದ್ಧ ಮಣ್ಣು ಕೊಟ್ಟಿದ್ದಾನೆ, ಶುದ್ಧ ಗಾಳಿ ಕೊಟ್ಟಿದ್ದಾನೆ. ಎಲ್ಲಿದೆ ಶುದ್ಧ ಗಾಳಿ? ಮನುಷ್ಯ ಹಾಳು ಮಾಡಿದ. ಅಭಿವೃದ್ಧಿಯ ಹೆಸರಲ್ಲಿ ಇವತ್ತು ಜಗತ್ತಿನಾದ್ಯಂತ ಬಹಳ ದೊಡ್ಡ ಚರ್ಚೆ. ಪರಿಸರದ ಸಂರಕ್ಷಣೆ, ನಂತರದ ತಲೆಮಾರು ಉಳಿಯಬಹುದೋ ಇಲ್ಲವೋ ಎಂಬುದರ ಬಗ್ಗೆ ಬಹಳ ದೊಡ್ಡ ಗಂಭೀರ ಚರ್ಚೆಗಳೆಲ್ಲ ನಡೆಯುತ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ದೇವ ಬಹಳ ಸುಂದರವಾಗಿ ಹೇಳಿದ, ನಿಮ್ಮ ಹಕ್ಕು ವರಜಕ್ನಾಹುಂ ಮಿನತ್ ತಯ್ಯಿಬಾತಿ, ನಿಮಗೊಳ್ಳೆಯ ಆಹಾರವನ್ನು ನಾವು ಕೊಟ್ಟಿದ್ದೇವೆ, ಒಳ್ಳೆಯ ನೀರು ಕೊಟ್ಟಿದ್ದೇವೆ, ಒಳ್ಳೆಯ ಗಾಳಿ ಕೊಟ್ಟಿದ್ದೇವೆ, ಒಳ್ಳೆಯ ಮಣ್ಣು ಕೊಟ್ಟಿದ್ದೇವೆ. ನೀವು ಹಾಳು ಮಾಡಬೇಡಿ. ನೀವು ಹಾಳು ಮಾಡಿದರೆ ಅದರ ಪರಿಣಾಮವನ್ನು ನೀವೇ ಅನುಭವಿಸಬೇಕಾಗ್ತದೆ. ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ವಫಲ್ಲಲ್ನಾ ಅಲಾ ಕಸೀರಿನ್ ಮಿಮ್ಮನ್ ಖಲಕ್ನಾ ತಫ್ಲೀಲಾ. ಕುರ್ಆನ್ ಹೇಳಿತು, ಜಗತ್ತಿನಲ್ಲಿ
ಅನೇಕ ಸೃಷ್ಟಿಗಳ ಮೇಲೆ ನಿಮಗೆ ನಾವು ಉತ್ಕೃಷ್ಟತೆಯನ್ನು ದಯಪಾಲಿಸಿದ್ದೇವೆ, ನಿಮಗೆ ನಾವು ಶ್ರೇಷ್ಠತೆಯನ್ನು ದಯಪಾಲಿಸಿದ್ದೇವೆ. ಇದು ನಮ್ಮ ಅನುಗ್ರಹವಾಗಿದೆ ಎಂದು ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಕುರ್ಆನ್ನ ಬಹಳ ಮೂಲಭೂತವಾದ ಚಿಂತನೆ ಮಾನವ ಏಕತೆ, ಮಾನವ ಘನತೆ ಮತ್ತು ಮಾನವ ಸಮಾನತೆ. ಮಾನವ ಏಕತೆ, ಮಾನವ ಘನತೆ ಮತ್ತು ಮಾನವ ಸಮಾನತೆ. ಯಾ ಅಯ್ಯುಹನ್ನಾಸ್ ಇತ್ತಖೂ ರಬ್ಬಕುಮುಲ್ಲದೀ ಖಲಕಕುಂ ಮಿನ್ ನಫ್ಸಿನ್ ವಾಹಿದಾ ವ ಖಲಕ ಮಿನ್ಹಾ ಝೌಜಹಾ ವ ಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರಂ ವ ನಿಸಾಅ ವತ್ತಖುಲ್ಲಾಹ ಅಲ್ಲದೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್. ಕುರ್ಆನ್ ಹೇಳಿತು, ಒಂದೇ ಆತ್ಮದಿಂದ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ. ಯಾ ಅಯ್ಯುಹನ್ನಾಸ್ ಇತ್ತಖೂ ರಬ್ಬಕುಂ. ಕುರ್ಆನ್ ಎಲ್ಲ ಕಡೆ ಕೊಡುವ ಸಂದೇಶ ನಿಮ್ಮ ದೇವನ ಭಯ ಇರಬೇಕು ನಿಮಗೆ. ವಿತ್ ದ ಗಾಡ್ ವಿ ಆರ್ ಹೀರೋ, ವಿದೌಟ್ ಗಾಡ್ ವಿ ಆರ್ ಝೀರೋ ಅಂತ ಹೇಳಲಾಗುತ್ತದೆ. ನಿಮ್ಮ ಜೊತೆ ನಿಮ್ಮ ದೇವ ಇದ್ದರೆ ನೀವೆಲ್ಲ ಹೀರೋಗಳು, ದೇವ ನಿಮ್ಮ ಜೊತೆ ಇಲ್ಲ ಎಂದಾದರೆ ನೀವೆಲ್ಲ ಝೀರೋ ಅಂತ ಹೇಳುವುದು ಒಬ್ಬ ಬುದ್ಧಿಜೀವಿಯ ಮಾತದು. ಎಲ್ಲ ಸಂದರ್ಭದಲ್ಲೂ ದೇವ ನನ್ನ ಜೊತೆಯಲ್ಲಿದ್ದಾನೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು. ದೇವ ನನ್ನನ್ನು ನೋಡುತ್ತಾ ಇದ್ದಾನೆ ಎಂಬ ಜಾಗೃತೆ ನಿಮ್ಮಲ್ಲಿರಬೇಕು. ಇತ್ತಖೂ ರಬ್ಬಕುಂ ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನಲ್ ಕುಲೂಬ್. ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ಏನು ಮಾಡಬೇಕು? ಏನೇನೋ ಆಟ ಆಡ್ತಾ ಇದ್ದೇವೆ ನಾವು ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ. ಯಾವುದೋ ಕೌನ್ಸಿಲಿಂಗ್ ಸೆಂಟರ್ಗಳು, ಯಾವುದೋ ಧ್ಯಾನ ಕೇಂದ್ರಗಳು, ಏನೇನೋ ಮಾಡ್ತಾ ಇದ್ದೇವೆ. ಸಿಗ್ಮಂಡ್ ಫ್ರಾಯ್ಡ್ ಈ ಜಗತ್ತಿನಗೆ ಬಹಳ ದೊಡ್ಡ ಮೋಟಿವೇಶನ್ ಕಲಿಸಿಕೊಟ್ಟ ವ್ಯಕ್ತಿ, ಬಹಳ ದೊಡ್ಡ ತತ್ವಜ್ಞಾನಿ. ಮನುಷ್ಯನ ನೆಮ್ಮದಿಯ ಬದುಕು, ಶಾಂತಿಯ ಬದುಕಿನ ಮಾರ್ಗದರ್ಶನಗಳನ್ನೆಲ್ಲ ಕಲಿಸಿಕೊಟ್ಟ ಸಿಗ್ಮಂಡ್ ಫ್ರಾಯ್ಡ್. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ ಅಂತ, ಸುಸೈಡ್ ಮಾಡಿದ. ಇಷ್ಟೆಲ್ಲ ಜಗತ್ತಿಗೆ ಸಂತೃಪ್ತಿಯ, ನೆಮ್ಮದಿಯ ಬದುಕಿನ ಪಾಠಗಳನ್ನು ಹೇಳಿಕೊಟ್ಟ ಮನುಷ್ಯ ಕೊನೆಗೆ ತಾನು ಸುಸೈಡ್ ಮಾಡ್ತಾನೆ, ತಾನು ಆತ್ಮಹತ್ಯೆ ಮಾಡಿಕೊಂಡ. ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನಲ್ ಕುಲೂಬ್. ಕುರ್ಆನ್ ಎಷ್ಟು ಸುಂದರವಾಗಿ ಹೇಳಿತು. ದೇವನ ಸ್ಮರಣೆಯಿಂದ ಮಾತ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ. ಯಾವಾಗಲೂ ದೇವನ ಸ್ಮರಣೆ ಇರಬೇಕು. ದೇವನ ಸ್ಮರಣೆಯಿಂದ ಮಾತ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ. ಇನ್ ಯನ್ಸುರುಕುಮುಲ್ಲಾಹು ಫಲಾ ಗಾಲಿಬ ಲಕುಂ ವ ಇನ್ ಯಖ್ಜುಲ್ಕುಂ ಫಮನ್ ದಲ್ಲದಿ ಯನ್ಸುರುಕುಂ. ಕುರ್ಆನ್ ಹೇಳು, ದೇವ ನಿಮ್ಮ ಜೊತೆಯಲ್ಲಿದ್ದರೆ ನಿಮ್ಮನ್ನು ಯಾರೂ ಸೋಲಿಸುವುದಿಲ್ಲ, ನಿಮ್ಮನ್ನು ಯಾರೂ ಸೋಲಿಸುವುದಿಲ್ಲ. ವ ಇನ್ ಯಖ್ಜುಲ್ಕುಂ ಫಮನ್ ದಲ್ಲದಿ ಯನ್ಸುರುಕುಂ. ಒಂದೋ ನಿಮ್ಮ ದೇವ ನಿಮ್ಮ ಕೈ ಬಿಟ್ಟರೆ, ನಿಮ್ಮ ಸೃಷ್ಟಿಕರ್ತ, ನಿಮ್ಮ ಒಡೆಯ, ನಿಮ್ಮ ಪ್ರಭು ನಿಮ್ಮ ಕೈ ಬಿಟ್ಟರೆ ಮತ್ತೆ ನಿಮಗೆ ಸಹಾಯ ಮಾಡುವವರು ಯಾರಿದ್ದಾರೆ? ಕುರ್ಆನ್ ಹೇಳಿತು, ಯಾ ಅಯ್ಯುಹನ್ನಾಸ್ ಇತ್ತಖೂ ರಬ್ಬಕುಂ. ನಿಮ್ಮ ಪ್ರಭುವನ್ನು ನೀವು ಭಯಪಡಬೇಕು. ಅವನು ನಿಮ್ಮನ್ನು ಒಂದೇ ಆತ್ಮದಿಂದ ಸೃಷ್ಟಿಸಿದ್ದಾನೆ. ಆದ್ದರಿಂದ ನೀವೆಲ್ಲರೂ ಸಮಾನರು, ನೀವೆಲ್ಲರೂ ಸಮಾನರು. ಕುರ್ಆನ್ನ ಬಹಳ ದೊಡ್ಡ ಸಿದ್ಧಾಂತ ಅದು. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು. ಒಬ್ಬನೇ ತಂದೆ ಮತ್ತು ತಾಯಿಯ ಮಕ್ಕಳು ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರು, ಇವತ್ತು ಬದುಕುತ್ತಿರುವ 700 ಕೋಟಿ ಮನುಷ್ಯರು, ಗತಿಸಿ ಹೋದ ಕೋಟಿಗಟ್ಟಲೆ ಮನುಷ್ಯರು, ಇನ್ನು ಲೋಕಾಂತ್ಯದ ತನಕ ಬರಲಿರುವ ಕೋಟಿಗಟ್ಟಲೆ ಮನುಷ್ಯರು, ನೀವೆಲ್ಲರೂ ಒಬ್ಬನೇ ತಂದೆ ಮತ್ತು ತಾಯಿಯ ಮಕ್ಕಳು. ನೀವೆಲ್ಲರೂ ಸಮಾನರು. ನಿಮ್ಮಲ್ಲಿ ಒಬ್ಬ ಮೇಲೆ, ಒಬ್ಬ ಕೆಳಗೆ, ಒಬ್ಬ ಉಚ್ಚ, ಒಬ್ಬ ನೀಚ ಇದಿಲ್ಲ, ನಿಮ್ಮ ಮಧ್ಯೆ ಇರಬಾರದು. ಇನ್ನ ಅಕ್ರಮಕ್ಕುಂ ಇಂದಲ್ಲಾಹಿ ಅತ್ಕಾಕುಂ. ನಿಮ್ಮ ಮಧ್ಯೆ ಶ್ರೇಷ್ಠತೆಯ ಮಾನದಂಡ ದೇವ ಭಯ ಮತ್ತು ಸಚ್ಚಾರಿತ್ರ್ಯ ಮಾತ್ರ ಅಂತ ಹೇಳಿತ್ತು ಕುರ್ಆನ್. ನಿಮ್ಮ ಪೈಕಿ ಒಳ್ಳೆಯವ ಯಾರು? ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದ್ದಾನೆ ಎಂಬುದು ನಿಮ್ಮ ಶ್ರೇಷ್ಠತೆಯ ಮಾನದಂಡ ಅಲ್ಲ. ಅರ್ಜಿ ಹಾಕಿ ಹುಟ್ಟಿದಲ್ಲಲ್ಲ ನೀವು. ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೀರಿ ಎಂಬುದು ನಿಮ್ಮ ಶ್ರೇಷ್ಠತೆಯ ಮಾನದಂಡ ಅಲ್ಲ. ಯಾಕೆಂದರೆ ನೀವು ಅರ್ಜಿ ಹಾಕಿ ಹುಟ್ಟಿದ್ದಲ್ಲ ಆ ಜಾತಿಯಲ್ಲಿ. ಇನ್ನ ಅಕ್ರಮಕ್ಕುಂ ಇಂದಲ್ಲಾಹಿ ಅತ್ಕಾಕುಂ. ದೇವನ ಬಳಿ ಶ್ರೇಷ್ಠ, ನಿಮ್ಮ ಪೈಕಿ ಶ್ರೇಷ್ಠ ವ್ಯಕ್ತಿ ಯಾರೆಂದರೆ ಯಾರಿಗೆ ದೇವ ಭಯ ಇದೆ, ಯಾರಿಗೆ ಸಚ್ಚಾರಿತ್ರ್ಯ ಇದೆ, ಅವನೇ ನಿಮ್ಮ ಪೈಕಿ ಶ್ರೇಷ್ಠ ವ್ಯಕ್ತಿ ಎಂದು ಹೇಳಿತು ಕುರ್ಆನ್. ಮಾನವ ಸಮಾನತೆಯೇ ಕುರ್ಆನ್ನ ಬಹಳ ಮೂಲಭೂತವಾದ ಶಿಕ್ಷಣವಾಗಿದೆ. ಈ ಸಮಾನತೆ ಪುರುಷ ಮತ್ತು ಮಹಿಳೆ ಎಂಬ ವ್ಯತ್ಯಾಸ ಇಲ್ಲ. ಪುರುಷನಿಗೂ ಮಹಿಳೆಯರಿಗೂ ಇಬ್ಬರಿಗೂ ಸಮಾನವಾದಂತಹ ಗೌರವ. ಮಹಿಳೆ ಇವತ್ತು ಬಹಳ ದೊಡ್ಡ ಚರ್ಚೆಯ ವಿಷಯ. ಎಷ್ಟೆಷ್ಟು ಕಾನೂನುಗಳು ಬಂದರು, ಎಷ್ಟೆಷ್ಟು
ಪೊಲೀಸ್ ಸ್ಟೇಷನ್, ಮಹಿಳೆಯರಿಗೆ ಬೇರೆ ಪೊಲೀಸ್ ಸ್ಟೇಷನು, ಬೇರೆ ಮಹಿಳಾ ಆಯೋಗ, ಯಾವುದೇ ಇದ್ದರೂ ಆಧುನಿಕ ಜಗತ್ತಿನಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಆಧುನಿಕ ಜಗತ್ತಿನಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಅತ್ಯಾಚಾರದ, ಅನಾಚಾರದ ಧಾರಾಳ ಉದಾಹರಣೆಗಳನ್ನು ನೀವು ಕಾಣ್ತಾ ಇದ್ದೀರಾ. ತಂದೆಯೇ ಮಗಳ ಮೇಲೆ ರೇಪ್ ನಡೆಸುವುದಂದರೇನು ಸಹೋದರರೇ? ತಾನು ಹುಟ್ಟಿಸಿದ ಮಗಳ ಮೇಲೆ ಅಪ್ಪ ರೇಪ್ ನಡೆಸುವುದಂದರೇನು? 6 ತಿಂಗಳ ಮಗುವಿನ ಮೇಲೆ ರೇಪ್ ನಡೆಯುವುದಂದರೇನು ಸಹೋದರರೇ? ಇವತ್ತಿಗೂ ಮಹಿಳೆ ಈ ಸಮಾಜದಲ್ಲಿ ಸುರಕ್ಷಿತಳಲ್ಲ. 6ನೆಯ ಶತಮಾನದಲ್ಲಿ ಪವಿತ್ರ ಕುರ್ಆನ್ನ ಒಂದೊಂದು ಸೂಕ್ತಗಳು ಮಹಿಳೆಯ ಸುರಕ್ಷತೆಯ ಬಗ್ಗೆ ಮಾತಾಡಿತು. ಪವಿತ್ರ ಕುರ್ಆನ್ನಲ್ಲಿ ಒಂದು ಅಧ್ಯಾಯವೇ ಇದೆ, ಸೂರಾ ಅನ್ನಿಸಾ. ಜಗತ್ತಿನಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಗ್ರಂಥದಲ್ಲಿ ಮಹಿಳೆ ಎಂಬ ಒಂದು ಅಧ್ಯಾಯ ಇರುವುದಾದರೆ ಅದು ಕುರ್ಆನ್ನಲ್ಲಿ ಮಾತ್ರ ಇರುವುದು. ಜಗತ್ತಿನಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಗ್ರಂಥದಲ್ಲಿ ಮಹಿಳೆ ಎಂಬ ಒಂದು ಅಧ್ಯಾಯ ಇರುವುದಾದರೆ ಕುರ್ಆನ್ನಲ್ಲಿ ಮಾತ್ರ. ಅನ್ನಿಸಾ ಎಂಬ ಅಧ್ಯಾಯದಲ್ಲಿ ಚರ್ಚಿಸಲ್ಪಟ್ಟಿರುವುದು ಮಹಿಳೆ, ಅವಳ ಸ್ಥಾನಮಾನ, ಅವಳ ಗೌರವ. ಆಧುನಿಕ ಜಗತ್ತಿನಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವವರು, ಮಹಿಳೆಯ ಘನತೆಯ ಬಗ್ಗೆ 6ನೆಯ ಶತಮಾನದಲ್ಲಿ ಹೆಣ್ಣು ಮಗು ಹುಟ್ಟುವುದು ಅಪಮಾನ ಅಂತ ತಿಳಿಯಲಾಗಿತ್ತು. ಇದಾ ಬುಶ್ಶಿರ ಅಹದುಹುಂ ಬಿಲ್ಲುನ್ಸಾ ಲಲ್ಲ ವಜುಹುಹು ಮುಸ್ವದ್ದಾ ವಹುವ ಕಲೀಮ್. ಹೆಣ್ಣು ಮಗುವಿನ ತಂದೆಯಾಗುವುದು ನಿಂದ್ಯತೆ ಅಂತ ತಿಳಿದಿದ್ದರು 6ನೆಯ ಶತಮಾನದ ಜನತೆ. ಹೆಣ್ಣು ಮಗು ಹುಟ್ಟಿದ ಕೂಡಲೇ ಜೀವಂತ ಹೂತು ಬಿಡುವ ಸಂಸ್ಕಾರ ಅಲ್ಲಿತ್ತು. ಹೆಣ್ಣು ಮಗುವಿನ ತಂದೆಯಾಗಿ ಬದುಕುವುದೆಂದರೆ ನಿಂದ್ಯತೆಯಾಗಿತ್ತು ಅವರಿಗೆ. 6ನೆಯ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ನ ಶಿಕ್ಷಣದ ಮೂಲಕ ಆ ಜನರನ್ನು ತಿದ್ದುತ್ತಾರೆ. ಹೆಣ್ಣು ಮಗು ಶಾಪ ಎಂದು ತಿಳಿದಿದ್ದ ಜನತೆ ಹೆಣ್ಣು ಮಗು ಅನುಗ್ರಹ ಎಂದು ತಿಳಿಯುವಷ್ಟರ ಮಟ್ಟಿಗೆ, ಹೆಣ್ಣು ಮಗು ಬೇಡ ಎಂದು ತೀರ್ಮಾನಿಸಿದ್ದ ಜನತೆ ದೇವಾ ನನಗೆ ಹೆಣ್ಣು ಮಗು ಕೊಡು ಎಂದು ಪ್ರಾರ್ಥಿಸುವಷ್ಟರ ಮಟ್ಟಿಗೆ ಪವಿತ್ರ ಕುರ್ಆನ್ನ ಸೂಕ್ತಗಳು ಅವರನ್ನು ತಿದ್ದುತ್ತದೆ. 21ನೆಯ ಶತಮಾನದಲ್ಲೂ ಅದೇ ನಡೆಯುತ್ತಾ ಇರುವುದು. ನೀವು ಆಸ್ಪತ್ರೆಗಳ ಹೊರಗೆಲ್ಲ ಒಂದು ಬೋರ್ಡ್ ನೋಡಿದ್ದೀರಲ್ಲ, ಲ್ಯಾಬಿನ ಹೊರಗೆ ಪ್ರಸವ ಪೂರ್ಣ ಲಿಂಗ ಪರೀಕ್ಷೆ ಅಪರಾಧ, ಅದನ್ನು ಇಲ್ಲಿ ಮಾಡಲಾಗುವುದಿಲ್ಲ ಅಂತ ಎಲ್ಲ ಆಸ್ಪತ್ರೆಗಳ ಹೊರಗೂ ಬರೆದಿಟ್ಟಿದ್ದಾರೆ, ಎಲ್ಲ ಲ್ಯಾಬಿನ ಹೊರಗೂ ಬರೆದಿಟ್ಟಿದ್ದಾರೆ. ಯಾಕೆ ಬರೆದದ್ದು? ಯಾರಾದರೂ ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಟೆಸ್ಟ್ ಮಾಡಿ ಆ ಮಗು ಗಂಡು ಮಗುವಾದರೆ ನನಗೆ ಗಂಡು ಮಗು ಬೇಡ ಎಂದು ಭ್ರೂಣ ಹತ್ಯೆ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲ ಜಗತ್ತಿನಲ್ಲಿ. ಯಾವ ಅಪ್ಪನೂ ಗಂಡು ಮಗುವನ್ನು ಕೊಲ್ಲಲಿಲ್ಲ. ಯಾವ ಅಮ್ಮನೂ ತನ್ನ ಹೊಟ್ಟೆಯಲ್ಲಿರುವ ಗಂಡು ಮಗುವನ್ನು ಭ್ರೂಣ ಹತ್ಯೆ ಮಾಡಲಿಲ್ಲ. ನನಗೆ ಗಂಡು ಮಗು ಬೇಡ ಅಂತ ಯಾವ ಅಪ್ಪನೂ ಅಮ್ಮನೂ ತೀರ್ಮಾನಿಸಲಿಲ್ಲ. ಪ್ರಸವ ಪೂರ್ಣ ಲಿಂಗ ಪತ್ತೆ ಅಪರಾಧ ಅಂತ ಬೋರ್ಡ್ ಹಾಕಲಿಕ್ಕೆ ಕಾರಣ ಇವತ್ತಿಗೂ ಭ್ರೂಣ ಹತ್ಯೆ ನಡೆಯುತ್ತಿರುವುದು ಹೆಣ್ಣು ಮಕ್ಕಳದ್ದು ಮಾತ್ರ. ಹೆಣ್ಣು ಮಕ್ಕಳಿಗೆ ಬದುಕುವ ಹಕ್ಕನ್ನು ಇವತ್ತು ಸಮಾಜ ಕೊಡ್ತಾ ಇಲ್ಲ. ಇನ್ನು ಸಾಮ್ರಾಜ್ಯಶಾಹಿಗಳು ಹೆಣ್ಣಿನ ಸಬಲೀಕರಣದ ಒಂದು ಚಿತ್ರಣ ನಮ್ಮ ಮುಂದಿಟ್ಟಿದೆ. ಏನೆಂದರೆ ಕನಿಷ್ಠ ಬಟ್ಟೆ ಧರಿಸಿದರೆ ಹೆಣ್ಣು ಸ್ವತಂತ್ರ, ಕನಿಷ್ಠ ಬಟ್ಟೆ ಧರಿಸಬೇಕು. ಎಷ್ಟು ಮಿನಿಮಮ್ ಸಾಧ್ಯ ಅಷ್ಟು ಮಿನಿಮಮ್ ಬಟ್ಟೆ ಧರಿಸುವುದು ಸಿವಿಲೈಸೇಷನ್ ಅಂತ ನಮ್ಮ ಬಂಡವಾಳಶಾಹಿಗಳು ನಮಗೆ ಹೇಳಿಕೊಟ್ಟರು. ಅರ್ಥ ಮಾಡಬೇಕು, ಹೆಣ್ಣು ಮಕ್ಕಳ ಶರೀರದ ಅಂಗಾಂಗಗಳನ್ನು ಮಾರಾಟ ಮಾಡಿ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕೆ ಸಿನಿಮಾಗಳಲ್ಲಿ ಜಾಹೀರಾತುಗಳಲ್ಲಿ ಹೆಣ್ಣು ಮಕ್ಕಳ ನಗ್ನ ಶರೀರ ಪ್ರದರ್ಶನ ಆಗಬೇಕು? ಬಂಡವಾಳಶಾಹಿಗಳು ಹೇಳಿಕೊಟ್ಟರು ನಗ್ನತೆ ಶ್ರೇಷ್ಠತೆಯ ಮಾನದಂಡ. ಒಬ್ಬ ಪುರುಷ ಕನಿಷ್ಠ ಬಟ್ಟೆ ಧರಿಸಿದ್ರೆ ಅಸಹ್ಯ. ಈಗ ನೀವೆಲ್ಲ ವೇದಿಕೆಯಲ್ಲಿ ಇಲ್ಲಿ ಕೂತುಕೊಂಡವರೆಲ್ಲ ಒಂದು ಸಣ್ಣ ಬನಿಯನ್ನು ಹಾಕಿಕೊಂಡು ಬಂದರೆ ಏನಾಗ್ಬೋದು? ಕನಿಷ್ಠ ಬಟ್ಟೆ ಧರಿಸಿ ಬರೋದು. ನಾವೆಲ್ಲ ಇಲ್ಲಿ ಕೂತ್ಕೊಂಡಿರುವ ಈ ಪುರುಷರೆಲ್ಲ ಕನಿಷ್ಠ ಬಟ್ಟೆ ಧರಿಸುವುದು. ಶರ್ಟ್ ಹಾಕಲಿಕ್ಕಿಲ್ಲ, ಪ್ಯಾಂಟ್ ಹಾಕಲಿಕ್ಕಿಲ್ಲ, ಒಂದು ಕನಿಷ್ಠ ಬನಿಯನ್ನಲ್ಲಿ ಹೀಗೆ ಬಂದರೆ ಸಮಾಜ ಹೇಗೆ ಗುರುತಿಸ್ತದೆ ಅದನ್ನು? ಅಸಹ್ಯ, ಅಸಭ್ಯ, ಅಶ್ಲೀಲತೆ, ನಿಂದ್ಯತೆ. ಅದೇ ಸ್ಥಾನದಲ್ಲಿ ಒಬ್ಬಳು ಹೆಣ್ಣು ಅವಳು ಕನಿಷ್ಠ ಬಟ್ಟೆ ಧರಿಸಿದ್ರೆ ಅದನ್ನು ನಾಗರಿಕತೆ ಅಂತ ಹೇಳುವುದು. ಇದು ಎಂತಹ ನಾಟಕ ಇದೆ, ಇದು ಎಂತಹ ವಿಪರ್ಯಾಸ ಇದೆ. ಒಬ್ಬ ಪುರುಷ ಅವ ಸಂಪೂರ್ಣ ಬಟ್ಟೆ ಧರಿಸಿದ್ರೆ ಅವೊಬ್ಬ ಡೀಸೆಂಟ್ ಜೆಂಟಲ್ಮ್ಯಾನ್ ಆಗೋದು. ಒಬ್ಬ ಮಹಿಳೆ ಕನಿಷ್ಠ ಬಟ್ಟೆ ಅವಳು ಬುಳ್ಕ ಹಾಕಿದ್ರೆ, ಅವಳು ಸಂಪೂರ್ಣ ಶರೀರ ಮುಚ್ಚುವ ಬಟ್ಟೆ ಧರಿಸಿದ್ರೆ ಅವಳು ಅನಾಗರಿಕ ಆಗುವುದು. ಇದು ಬಂಡವಾಳಶಾಹಿಗಳು ನಿಮ್ಮ ಬುದ್ಧಿಯನ್ನು ಹಾಳು ಮಾಡಿದ್ದಿದ್ದು.
ಬಂಡವಾಳಶಾಹಿಗಳು ಬುದ್ಧಿಯನ್ನು ಹಾಳು ಮಾಡಿದ್ದು. ಯಾಕೆ ಟಿವಿಯ ಜಾಹೀರಾತಿನಲ್ಲಿ ಮಹಿಳೆ ಇರಬೇಕು? ಯಾಕೆ ಕಂಪ್ಯೂಟರ್ನ ಅಡ್ವರ್ಟೈಸ್ಮೆಂಟ್ನಲ್ಲಿ ಮಹಿಳೆಯ ಶರೀರ ಇರಬೇಕು? 2 ರೂಪಾಯಿಯ ಬ್ಲೇಡ್ ಸೇಲ್ ಮಾಡಬೇಕಾದರೂ ಮಹಿಳೆಯ ಶರೀರದ ಅಂಗಾಂಗ ಯಾಕೆ ಪ್ರದರ್ಶನ ಆಗಬೇಕು? ಪ್ರಶ್ನಿಸಲಿಲ್ಲಲ್ಲ ನಾವು ಯಾರು ಕೂಡ. ನಾವಿದನ್ನೆಲ್ಲ ಕನಿಷ್ಠ ಬಟ್ಟೆ ಧರಿಸುವುದೆಂದರೆ ಸ್ವಾತಂತ್ರ್ಯ, ಕನಿಷ್ಠ ಬಟ್ಟೆ ಧರಿಸುವುದೆಂದರೆ ನಾಗರಿಕತೆ, ಗರಿಷ್ಠ ಬಟ್ಟೆ ಧರಿಸುವುದನ್ನು ಅನಾಗರಿಕತೆ ಅಂತ ಕ್ಯಾಪಿಟಲಿಸ್ಟ್ಗಳು ಹೇಳಿಕೊಟ್ಟ ಘೋರವಾದ, ಕ್ರೂರವಾದ, ಅಸಹ್ಯವಾದ ಸಿದ್ಧಾಂತ ಅದು. ಯಾವ ಧರ್ಮಗಳು ಹೇಳಿಕೊಟ್ಟದ್ದಲ್ಲ, ಯಾವ ಧರ್ಮಗಳು ಹೇಳಿಕೊಟ್ಟದ್ದಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಿಳೆಯರ ಬಗ್ಗೆ ಮಾತಾಡಿದರು. ಮಹಿಳೆಯರ ಬಗ್ಗೆ ಆಧುನಿಕ ಜಗತ್ತು ಇವತ್ತು ಮಾತಾಡ್ತಾ ಇರೋದು 20ನೇ ಶತಮಾನದಲ್ಲಿ. ಅವಳಿಗೆ ಆತ್ಮ ಇದೆಯೋ ಇಲ್ಲೋ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇತ್ತು 19ನೇ ಶತಮಾನದವರೆಗೂ. ಅವಳಿಗೆ ವೋಟಿಂಗ್ ರೈಟ್ ಕೊಡಬೇಕೋ ಇಲ್ಲವೋ ಎಂಬುದರ ಬಗ್ಗೆ 20ನೇ ಶತಮಾನದಲ್ಲೂ ಚರ್ಚೆ ನಡೆದಿದೆ ಜಗತ್ತಿನಲ್ಲಿ. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಮಹಿಳೆ ಸುರಕ್ಷಿತಳಾಗಬೇಕಾದರೆ, ಮಹಿಳೆಗೆ ಗೌರವ ಇರಬೇಕಾದರೆ, ಮಹಿಳೆಗೆ ಘನತೆ ಇರಬೇಕಾದರೆ ಮಹಿಳೆಯ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಮಹಿಳೆಯ ಬಗ್ಗೆ ನಮ್ಮ ದೃಷ್ಟಿಕೋನ ಏನು? ಮಹಿಳೆ ಅಂದರೆ ಶರೀರ, ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಪುರುಷನ ಅಗತ್ಯವನ್ನು ಈಡೇರಿಸುವವಳು. ಅದರಾಚೆ ಆಧುನಿಕ ಜಗತ್ತಿನಲ್ಲಿ ಬಂಡವಾಳಶಾಹಿಗಳು ಮಹಿಳೆಗೆ ಯಾವ ಸ್ಥಾನವನ್ನು ಕೊಡಲಿಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿಯವರು ಕಲಿಸಿಕೊಟ್ಟ ಮಾರ್ಗದರ್ಶನ, ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಮಹಿಳೆಗೆ ಅರಿವಿದೆ, ಅವಳಿಗೆ ನಿಮ್ಮಂತಹದೇ ವ್ಯಕ್ತಿತ್ವ ಇದೆ, ಅವಳಿಗೆ ನಿಮ್ಮಂತಹದೇ ಅರಿವಿದೆ, ಅವಳಿಗೆ ಆದರ್ಶ ಇದೆ, ಅವಳಿಗೆ ಸಿದ್ಧಾಂತ ಇದೆ, ಅವಳಿಗೆ ವಿವೇಕ ಇದೆ, ಅವಳ ಆದರ್ಶದಲ್ಲಿ ಅವಳಿಗೆ ಹಠ ಇದೆ. ಇದನ್ನೆಲ್ಲ ನೀವು ಒಪ್ಪಿಕೊಳ್ಬೇಕು, ಇದನ್ನೆಲ್ಲ ನೀವು ಒಪ್ಪಿಕೊಳ್ಬೇಕು. ಅದರಾಚೆ ಮಹಿಳೆ ಅಂದರೆ ಸೌಂದರ್ಯ ಎಂದು ಮಾತ್ರ ತಿಳಿಯುವಾಗ, ಮಹಿಳೆ ಅಂದರೆ ಶರೀರ ಅಂತ ಮಾತ್ರ ಎಲ್ಲಿಯವರೆಗೆ ತಿಳಿಯಲಾಗುತ್ತದೆಯೋ ಅಲ್ಲಿಯವರೆಗೆ ಮಹಿಳೆಗೆ ಗೌರವ ಸಿಗುವುದು ಸಾಧ್ಯವೇ ಇಲ್ಲ. 21ನೇ ಶತಮಾನದಲ್ಲಿ ನಾವು ಕಾಣ್ತಾ ಇದ್ದೇವಲ್ಲ, ಎಷ್ಟೆಷ್ಟು ಅತ್ಯಾಚಾರದ ಒಂದೊಂದು ಹೈಲೈಟ್ ಆಗ್ತದೆ. ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಅತ್ಯಾಚಾರಗಳು ನಡೆಯುವಾಗ ಎಲ್ಲೋ ಒಂದೊಂದು ಮಾತ್ರ ಕಾಣಿಸಲಿಕ್ಕೆ ಸಿಗುವುದು. ಮನುಷ್ಯನ ಘನತೆಯ ಬಗ್ಗೆ ಮಾತಾಡುವಾಗ ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಮಹಿಳೆಯರ ಬಗ್ಗೆ ಇರುವ ಘನತೆ, ಮಹಿಳೆಯ ಸ್ವಾತಂತ್ರ್ಯ, ಅವಳ ಸ್ವಾಭಿಮಾನ ಅತ್ಯಂತ ಪ್ರಮುಖವಾದಂತಹ ಶಿಕ್ಷಣವಾಗಿದೆ. ಸಹೋದರ ಸಹೋದರಿಯರೇ, ನಾನು ಮುಗಿಸ್ತಾ ಇದ್ದೇನೆ. ಮನುಷ್ಯನ ಬಗ್ಗೆ ಕುರ್ಆನ್ ಚರ್ಚಿಸಿತು. ಮನುಷ್ಯನ ಏಕತೆಯ ಬಗ್ಗೆ ಕುರ್ಆನ್ ನಿರಂತರವಾಗಿ ಉಪದೇಶ ಮಾಡಿತ್ತು. ಮನುಷ್ಯ ಗೌರವಾರ್ಹ ವ್ಯಕ್ತಿ ಅಂತ ಕುರ್ಆನ್ ಅದರ ಮೂಲಭೂತ ಸಿದ್ಧಾಂತವಾಗಿ ಕಲಿಸಿಕೊಟ್ಟಿತ್ತು. ಮನುಷ್ಯನ ಜೀವದ ಗೌರವದ ಬಗ್ಗೆ ಕುರ್ಆನ್ ಹೇಳಿತ್ತು. ಒಬ್ಬ ಮನುಷ್ಯನನ್ನು ನೀವು ಕೊಂದು ಬಿಟ್ಟರೆ ಇಡೀ ಮಾನವ ಕುಲವನ್ನು ಕೊಂದ ಅಪರಾಧ ನಿಮ್ಮ ಮೇಲೆ. ಕೊಲ್ಲುವುದೆಂದರೆ ನಿಮ್ಮ ಭಾಷಣ, ನಿಮ್ಮ ಬರಹ, ನಿಮ್ಮ ಚಟುವಟಿಕೆ ಒಬ್ಬ ಮನುಷ್ಯನ ಕೊಲೆಗೆ ಕಾರಣವಾಗಿದ್ದರೆ ಫಕಅನ್ನಮ ಕತಲನ್ನಾಸ ಜಮಿಯಾ, ಎಲ್ಲ ಮನುಷ್ಯರನ್ನು ಕೊಂದ ಅಪರಾಧ ನಿಮ್ಮ ಮೇಲಿದೆ. ನಿಮ್ಮ ಬರಹ, ನಿಮ್ಮ ಭಾಷಣ, ನಿಮ್ಮ ಕೆಲಸ, ನಿಮ್ಮ ಚಟುವಟಿಕೆ, ನಿಮ್ಮ ಸಂಘಟನೆ ಮನುಷ್ಯರಿಗೆ ಬದುಕಲಿಕ್ಕೆ ದಾರಿ ತೋರಿಸಿಕೊಟ್ಟಿದ್ದರೆ ಫಕಅನ್ನಮ ಅಹಿಯನ್ನಾಸ ಜಮಿಯಾ, ಎಲ್ಲ ಮನುಷ್ಯರಿಗೆ ಜೀವವನ್ನು ಕೊಟ್ಟ ಪುಣ್ಯ ನಿಮ್ಮ ಮೇಲಿದೆ ಅಂತ ಕುರ್ಆನ್ ಹೇಳಿತ್ತು. ಮನುಷ್ಯ ಬದುಕಬೇಕು, ಗೌರವದೊಂದಿಗೆ ಬದುಕಬೇಕು. ಮನುಷ್ಯನ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಕುರ್ಆನ್ ಹೇಳಿತ್ತು. ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಒತ್ತಾಯ, ಒತ್ತಡ, ಬಲಾತ್ಕಾರಗಳು ಇರಬಾರದು. ಮನುಷ್ಯನ ಕೆಲಸವನ್ನು ಗೌರವಿಸಬೇಕು ಅಂತ ಪ್ರವಾದಿಯವರು ಹೇಳಿಕೊಟ್ರು. ಯಾವ ಕೆಲಸವೇ ಆಗಲಿ, ದೊಡ್ಡ ಕೆಲಸ, ಸಣ್ಣ ಕೆಲಸ, ಆಫೀಸ್ ಕೆಲಸ ಮಾತ್ರ ದೊಡ್ಡ ಕೆಲಸ, ಎಸಿಯಲ್ಲಿ ಕೂತುಕೊಂಡು ಮಾಡುವ ಕೆಲಸ ಮಾತ್ರ ದೊಡ್ಡ ಕೆಲಸ, ಬೇರೆಲ್ಲ ಸಣ್ಣ ಕೆಲಸ ಅಲ್ಲ. ಎಲ್ಲ ಕೆಲಸಗಳು ಗೌರವಾರ್ಹ ಕೆಲಸಗಳು ಅಂತ ಪ್ರವಾದಿಯವರು ಹೇಳಿದರು. ಮುಗಿಸ್ತಾ ಇದ್ದೇನೆ ನಾನು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ ದಾರಿಯಲ್ಲಿ ನಡೆದು ಹೋಗುವಾಗ. ಆ ವ್ಯಕ್ತಿಯ ಕೈ ಕಲ್ಲಿನಂತೆ ಕಠಿಣವಾಗಿದೆ. ಪ್ರವಾದಿಯವರು ಪ್ರಶ್ನಿಸಿದರು, ಸಹೋದರ, ಯಾಕೆ ನಿನ್ನೆ ಕೈ ಇಷ್ಟು ಕಠಿಣ, ಕಲ್ಲಿನಂತೆ ಕಠಿಣ? ಆ ವ್ಯಕ್ತಿ ಹೇಳಿದರು, ಪ್ರವಾದಿಯವರೇ, ಕಲ್ಲು ಹೊಡೆಯುವ ಕೆಲಸ ಮಾಡುವ ಮನುಷ್ಯನ, ಕಲ್ಲು ಹೊಡೆದು ನನ್ನ ಕುಟುಂಬವನ್ನು ಸಾಕುತ್ತಾ ಇದ್ದೇನೆ. ಹಾಗೆ ಕಲ್ಲು ಹೊಡೆದು ಮೃದುವಾದ ನನ್ನ ಕೈಗಳು ಕಠಿಣವಾಯಿತು ಪ್ರವಾದಿಯವರೇ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕೈಯನ್ನು ಚುಂಬಿಸ್ತಾರೆ. ಆ ಕೈಯನ್ನು ಮೇಲೆ ಕೆತ್ತಿ
ತನ್ನ ಅನುಯಾಯಿಗಳಿಗೆ ತೋರಿಸಿ ಹೇಳಿದರು, ಈ ಕೈ ಸ್ವರ್ಗಕ್ಕೆ ಹೋಗುವ ಕೈ ಅಂತ ಹೇಳಿದರು. ಎಲ್ಲ ಕೆಲಸಕ್ಕೂ ಗೌರವ ಕೊಡಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ದುಡಿದು ತಿನ್ನಬೇಕು, ನೀವು ದುಡಿದು ಬದುಕಬೇಕು, ಸೋಮಾರಿಗಳಾಗಬಾರದು. ಸಮಾಜದಲ್ಲಿ ಸೋಮಾರಿತನದಿಂದ ನನ್ನನ್ನು ಕಾಪಾಡುವಂತ ಪ್ರವಾದಿಯವರು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದರು. ತನ್ನ ಅನುಯಾಯಿಗಳಿಗೆ ಕಲಿಸಿಕೊಟ್ಟ ಪ್ರಾರ್ಥನೆ, ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನಲ್ ಅಜ್ಜಿ ವಲ್ ಕಸಲ್. ಸೋಮಾರಿತನದಿಂದ ನೀವು ದೇವನ ಅಭಯ ಯಾಚಿಸಬೇಕು, ಸೋಮಾರಿಗಳಾಗಬಾರದು. ದುಡಿದು ತಿನ್ನಬೇಕು, ಸ್ವಾಭಿಮಾನದೊಂದಿಗೆ ಬದುಕಬೇಕು. ಜಗತ್ತಿನಲ್ಲಿ ನೀವು ಮಾಡುವ ಯಾವ ಕೆಲಸವೇ ಆಗಲಿ ಅದು ಗೌರವಾರ್ಹವಾದ ಕೆಲಸ, ಅದು ಗೌರವಾರ್ಹವಾದ ಕೆಲಸ. ಹೀಗೆ ಕುರ್ಆನ್ನ ಪುಟ ಪುಟಗಳಲ್ಲಿ ಗೌರವದ ಬದುಕಿನ ಬಗ್ಗೆ ಹೇಳಿಕೊಟ್ಟಿತ್ತು, ಘನತೆಯ ಬದುಕಿನ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ ಕುರ್ಆನ್ ಹೇಳಿತ್ತು. ನಿಮ್ಮ ನಾಲಗೆಯಿಂದ ಒಬ್ಬ ಮನುಷ್ಯನನ್ನು ನಾವು ಅಳೆಯಬಹುದು. ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಧಾರ ಆಗ್ತದೆ ಅವನ ನಾಲಗೆಯ ಮೇಲೆ. ಒಬ್ಬನ ಮಾತು ಕೇಳಿ ನೀವು ಅವನಿಗೆ ಮಾರ್ಕ್ ಹಾಕ್ಬೋದು. ಸಮಾಜವನ್ನು ಕಟ್ಟಲಿಕ್ಕೂ ನಿಮ್ಮ ನಾಲಗೆಯಿಂದ ಸಾಧ್ಯ, ಸಮಾಜವನ್ನು ಒಡೆಯಲಿಕ್ಕೂ ನಿಮ್ಮ ನಾಲಗೆಯಿಂದ ಸಾಧ್ಯ. ಕುಟುಂಬವನ್ನು ಜೋಡಿಸಲಿಕ್ಕೂ ನಿಮ್ಮ ಮಾತುಗಳಿಗೆ ಸಾಧ್ಯ, ಕುಟುಂಬವನ್ನು ಒಡೆದು ಹಾಕಲಿಕ್ಕೂ ನಿಮ್ಮ ಒಂದು ಮಾತಿಗೆ ಶಕ್ತಿ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ನಾಲಗೆಯ ಬಗ್ಗೆ ನನಗೆ ಭರವಸೆ ಕೊಡಿ, ನನ್ನ ನಾಲಗೆಯನ್ನು ಪವಿತ್ರವಾಗಿ ಕಾಪಾಡಿಕೊಳ್ತೇನೆ ಎಂದು ನೀವು ನನಗೆ ಭರವಸೆ ಕೊಡುವುದಾದರೆ ಅಲ್ ಮಲ್ಲಹುಲ್ ಜನ್ನಾ, ಸ್ವರ್ಗದ ವಾಗ್ದಾನ ಕೊಡುತ್ತೇನೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಧಾರ್ಮಿಕ ಗ್ರಂಥಗಳು, ಧರ್ಮದ ಸಂದೇಶಗಳು, ನಮ್ಮ ಒಳಗೆ ಇರುವ 4 ಶಕ್ತಿಗಳಿವೆಯಲ್ಲ, ಆ 4 ಶಕ್ತಿಗಳಲ್ಲಿ ನಿಮ್ಮ ಒಳಗೆ ಇರುವ ದೇವಚರ ಅದು ಪ್ರಬಲವಾಗಬೇಕಾದ, ಅದು ಪವರ್ಫುಲ್ ಆಗಬೇಕಾದ ಉದಾತ್ತವಾದ ಚಿಂತನೆಗಳನ್ನು ಜಗತ್ತಿನ ಎಲ್ಲ ಧರ್ಮಗಳು ಹೇಳಿಕೊಟ್ಟಿದೆ. ಆ ಚಿಂತನೆಗಳಿಂದ ಮಾತ್ರ ಮನುಷ್ಯನ ಸುಧಾರಣೆ ಸಾಧ್ಯ. ಆ ಚಿಂತನೆಗಳಿಂದ ಮಾತ್ರ ಮನುಷ್ಯ ಗೌರವಾರ್ಹನಾಗಿ ಬದುಕಲಿಕ್ಕೆ ಸಾಧ್ಯ. ಪವಿತ್ರ ಕುರ್ಆನ್ನ ಪುಟ ಪುಟಗಳಲ್ಲಿ ಮನುಷ್ಯನ ಶ್ರೇಷ್ಠತೆ, ಅವನ ಗೌರವ, ಅವನ ಘನತೆ, ಮಹಿಳೆಯ ಸುರಕ್ಷತೆ, ಮಹಿಳೆಯ ಸ್ವಾಭಿಮಾನ, ಇದೆಲ್ಲವೂ ಪವಿತ್ರ ಕುರ್ಆನ್ನ ಅತ್ಯಂತ ಮೂಲಭೂತವಾದ ಚರ್ಚೆಯ ವಿಷಯಗಳಾಗಿವೆ. ಈ ಕುರ್ಆನ್ನ ಸೂಕ್ತಗಳನ್ನು ನೀವು ಅಧ್ಯಯನ ನಡೆಸಬೇಕು, ಇದರ ಬೆಳಕನ್ನು ನೀವು ಕಂಡುಕೊಳ್ಳಬೇಕು ಎಂಬ ಕಳಕಳಿಯ ವಿನಂತಿಯೊಂದಿಗೆ ಈ ಪ್ರವಚನವನ್ನು ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಮಾನವ ಏಕತೆ ಮತ್ತು ಘನತೆ ಎಂಬ ವಿಷಯದಲ್ಲಿ ಕನ್ನಡಾನುವಾದದೊಂದಿಗೆ ವಿಶೇಷ ರಿಯಾಯಿತಿಯಲ್ಲಿ ಇಲ್ಲಿ ಲಭ್ಯವಿದೆ. 50% ವಿಶೇಷ ರಿಯಾಯಿತಿಯೊಂದಿಗೆ ಅದನ್ನು ನಮ್ಮ ಇದೇ ಸಭಾಂಗಣದಲ್ಲಿರುವಂತಹ ಪುಸ್ತಕಾಲಯ ಇದೆ, ಅಲ್ಲಿ ನೀಡಲಾಗುತ್ತದೆ. ಅದರ ದೊರಕುತ್ತಾ ಇದೆ. ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ವಿನಂತಿ. ಇದೀಗ ನಮ್ಮ ವೇದಿಕೆಯಲ್ಲಿ ಗಣ್ಯ ಮುಖ್ಯ ಅತಿಥಿಗಳಿದ್ದಾರೆ. ನಾನು ಪ್ರಥಮವಾಗಿ ತಮ್ಮ ಅನಿಸಿಕೆಗಳನ್ನು ಮಂಡಿಸಲು ಕೊಲ್ಯಾಶಿ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಗೌರವಾನ್ವಿತ ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಅವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಓಂ ಸಹಸ್ರವಕ್ತ್ರಂ ದ್ವಿಸಹಸ್ರಯೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದೃಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿತ್ಯಂ. ಇನಿತ ಶುಭ ದಿನ ಶುಭಗಳಿಗೆ ಎಂದು ಪನ್ಪಿನ್ ದೇಪಂಡ ಒಂಜನೆದಾದ ಶುಕ್ರವಾರದ ಪೊರ್ತು ರಡ್ಡನೆದಾದ ಇನಿ ನಮ್ಮ ಹಿಂದೂ ಧರ್ಮದ ಒಂಜಿ ಶಿವರಾತ್ರಿಯಿಂದ ಜಾಗರಣೆ ಆಪಿಂಚಿ ಪೊರ್ತು ಇಂಚಿನ ಒಂಜಿ ಶುಭಗಳಿಗೆಡೆ ಸಂಧ್ಯಾಕಾಲಡು ವಿಶೇಷವಾಯಿನ ನಮ್ಮ ಮಾತ ಧರ್ಮ ಒಗ್ಗಟ್ಟಾವಡು ಪನ್ಪಿನ ಒಂಜಿ ಸಂಕಲ್ಪ. ಇದು ನಮ್ಮ ಹೊಸ ಕುರಲದ ವಿದ್ಯಾಧರ ಶೆಟ್ರು ಈ ಒಂಜಿ ಆಯೋಜನೆ 14 ವರ್ಷರು ನಿರಂತರವಾದ ಮಲ್ತೊಂದಲ್ಲಿ ಅಂಚನೆ ಇನಿ ಶಿವರಾತ್ರಿದ ಪೊರ್ತು ಆಂಡಲ ಈರು ಒಂಜಿಗಳಿಗೆ ಎಂಕಲೊಟ್ಟಿಗೆ ಬರಡು ಪಣದು ಮಾತ ಬತ್ತದು ಕೇಂಡೇರು ಅವಾಗ ಈ ಒಂಜಿ ಸಂದರ್ಭವನ್ನು ಕಳೆಯನ್ನು ಬುಡ್ಚಿ ಪಣದು ಏತ ಕೆಲಸ ಇತ್ತನಲ್ಲ ಇನಿ ಯಾನು ಬೇತೆ ಎಂಗಲ ಧಾರ್ಮಿಕ ಪೂಜೆಲಿತ್ತನಲ್ಲ ಇಡೆ ಬೈದೆ ದಯಪಂಡ ಇಂದೊಂಜಿ ವಿಶೇಷವಾಯಿನ ಸಭೆ ಇಂದು ದಾಯ ಮಲ್ಪೋಡು ಪನ್ಪುನ ದುಂಬದ ನಮ್ಮ ಒಂಜಿ ಕ್ರಿಸ್ಮಸ್ ಸಂದೇಶದ ಪೊರ್ತುಡು ನಮ್ಮ ವಿಶೇಷವಾಯಿನ ಇಲೇ ಒಂಜಿ ವೇದಿಕೆ ನಡತ್ತಂಡು ಅವಳು ವಿದ್ಯಾಧರ ಶೆಟ್ಟರು ಒಂಜಿ ಪಾತೆರ ಪಂಡಿರು ದಯಪಂಡ
ಇನಿ ಮನುಷ್ಯ ಎಂಚ ಬದುಕೊಡು ಪನ್ಪುನ ಸಾದಿ ತತ್ತಿನ ಪರಿಸ್ಥಿತಿ ನಮ್ಮ ಉಲ್ಲ ಅವೇನು ಸರಿ ಮಲ್ಪೆರೆ ಮಾತಾ ಧರ್ಮಡುಪ್ಪುನಂಚಿನ ವ್ಯವಸ್ಥೆ ವಾವಾ ಧರ್ಮಡು ಇಂಚೆಂಚಿನ ಎಡ್ಡೆನ ಪಂತಂಡು ಅವೇನು ಕೇನೊಂದು ನಮ್ಮ ಮಾತ ಒಗ್ಗಟ್ಟಾದ ಇನಿ ನಮ್ಮ ಜೀವನಡು ಬದುಕುನ ಸಾದಿನ ತುಯ್ಯಂದ್ರೆ ಬಂಗದ ಪರಿಸ್ಥಿತಿ ಆತಂಡು ಅವೇನು ಸರಿ ಮಲ್ಪುನ ವ್ಯವಸ್ಥೆ ಮಲ್ಪಡು ದಯ ಪಂಡ ಇನಿ ದೇಶನು ಕಾಪುನ ಕುಲ್ಲುಲ್ಲೇರು ಸೈನಿಕರು ಅತ್ತನಂದ ನಮ್ಮ ರಾಜ್ಯನು ಕಾಪೆರೆ ಮಾತೆರ್ಲ ಉಲ್ಲೇರು ನಮ್ಮ ಇಲ್ಲನ ಕಾಪುನ ಪರಿಸ್ಥಿತಿ ಇಜ್ಜಂದಿನ ಪರಿಸ್ಥಿತಿ ಇನಿ ಆತಂಡು ಅವೇನು ಪ್ರತಿಯೊರಿಲ್ಲ ಇಲ್ಲಾಡು ವಾಸ ಮಲ್ಪನಕಲ ದುಃಖಲುಂಡು ದಯ ಪಂಡ ಎಡೆಡ್ಡೆ ಎಜುಕೇಷನ್ ಕೊರಡು ಪಂಡದ ನಮ್ಮ ಜೋಕ್ಲೆಗೆ ಎಜುಕೇಷನ್ ಕಲ್ಪಾವ ಅವಳು ಪೋದು ಎತೋ ಜನ ಇನಿ ಆ ನಮ್ಮ ರಾತ್ರಿ ಪಗೆಲಿ ದುಡಿತದು ಆ ನಮ್ಮ ಜೋಕುಲು ಎಡ್ಡಾವಡು ಒಂದಕ್ಲೇನೊಂಜಿ ಕಡಪಾವನ ಪೊರ್ತುಡು ಅವಳು ದಾದನಾದು ಪೋಪುಂಡು ಅಂಚಿನಿಡ್ದವರ ಈ ಮೇಟು ವಿದ್ಯೆಲೆ ಇಜ್ಜಿ ಈ ಮೇಟು ನಮ್ಮ ಜೀವನಲ ಇಜ್ಜಿ ನಮ್ಮ ಬದುಕು ಅಸಾಧ್ಯವಾಯಿನ ಪರಿಸ್ಥಿತಿಗೆ ಪೋವೊಂದುಂಡು ಇಂದಿನ ಏರೆಗಳ ಪನಿಯರೆ ಆವಂದಿನ ಪರಿಸ್ಥಿತಿ ಇಲ್ಲದಕ್ಲೆಡ ಆವೊಂದುಂಡು ದಯ ಪಂಡ ನವ ಇನಿ ಪನ್ನಂಡು ಅಕ್ಕಳು ಎಂಚೆ ಎನ್ವೇರ ಮುಕ್ಕುಲು ಎಂಚೆ ಎನ್ವೇರ ಪಂಡದು ನಮ್ಮಲ ಅಕಲ್ನ ಒಟ್ಟಿಗೆ ಸಾದಿ ತಪ್ಪುನ ಪರಿಸ್ಥಿತಿ ಇನಿ ಪ್ರತಿ ಒಂಜಿ ಊರುಡ್ಲಾತಂಡು ಅಂಚೆ ನಡೆದವರ ಅವು ದೂರಾವಡು ಒಂದಾಂಡ ಎಂಚ ಈ ರೀತಿಯಾಯಿನ ಧಾರ್ಮಿಕವಾಯಿನ ಒಂಜಿ ಚಿಂತನೆ ಆನಂದಾಂಡ ಮಾತ್ರ ಸದ್ಯ ಪ್ರತಿ ಧರ್ಮಲ ಪನ್ಪುನು ದೇವನೊಬ್ಬನೇ ನಾಮ ಹಲವು ಪಂಡದು ಅಂಚೆ ನಡೆದವರ ನಮ್ಮ ಧರ್ಮಡು ಎಂಚ ಪನ್ಪುಂಡು ಪ್ರಕೃತಿನ ದೇವರಿಂದ ನಮ್ಮನ ಇಂದೇಟ ನಮ್ಮ ಧರ್ಮಡು ಇಲ್ಲ ದಾಯ ಪಂಡ ಪ್ರತಿ ಒಂಜಿ ಶಬ್ದೊಡ್ಲ ದೇವರನ್ನು ದಾಯ ನಂಬಡು ಪನ್ಪುನ ಪಾತೆರ ಪಂಡ ಆ ದೇವರನ್ನ ಭಯ ಇತ್ತನ ಮಾತ್ರ ನಮ್ಮ ಜ್ಞಾನ ವೃದ್ಧಿ ಆಯರ ಸಾಧ್ಯ ದೇವರ ಭಯವೇ ಜ್ಞಾನದ ಆರಂಭ ಇತ್ತೆ ಕುರಾನಡೊಂಜಿ ಸಂದೇಶ ಬಂಡಂಡು ದೇವರಿಗೆ ದಾಲ ಬೋಡುಂದಿಜ್ಜಿ ಆಂಡ ಮನುಷ್ಯೇ ವಾರೀತಿಡು ಬದುಕೊಡು ಐಕೊಂಜಿ ಸಾದಿ ಬೋಡು ಐಕ್ ಸಾದಿ ಏರು ಪ್ರಕೃತಿನ ತೂಲ ಪನ್ಪುನ ಸಾದಿ ಅಂಚೆ ನಡೆದವರ ಪ್ರತಿಯೊಂಜೆಲ್ಲ ದೇವರಿಂದ ನಮ್ಮೊಂದು ಪೋಯ ಭೂಮಿನ ತೂಯ ಭೂಮಿ ಹಾಗೆ ಪೆರ ಬಲ್ಲಿಂದ ಪನ್ಪುನ ಧರ್ಮಡುಂಡು ಪ್ರತಿಯೊಂಜಿ ಧರ್ಮಡ್ಲ ಭೂಮಿ ಹಾಳಮಲೆ ಪೆರ ಬಲ್ಲಿ ದೇವರು ಕೊರನ ಒಂಜಿ ಋಣವು ಅಂಚೆ ನಡೆದವರ ಆ ದೇವರಿನ ನಮ್ಮ ಭೂಮಿಡು ಕೆಲವು ವ್ಯವಸ್ಥೆಲು ನಡಪಡುಂದಾಂಡ ಭೂಮಿ ತಾಯಿನ ಈ ಮಹಾ ತಾಯಿ ಪಂಡದು ಸೇವೆ ಮಲ್ಪ ಪೂಜೆ ಮಲ್ತ ನಮ್ಮ ಪ್ರಕೃತಿನ ತುಯ್ಯ ಬಾಣ ತುಯ್ಯ ಸೂರ್ಯದೇವರು ತುಯ್ಯರು ನಮಕ ಬೊಳುಪು ಕೊರ್ಪುನಾರು ಬೇತದ ಬೊಲ್ಪು ಮಾತ ತಿಕ್ಕೊಡೊಂದಾಂಡ ಐಕೆ ಮಾತ ವ್ಯವಸ್ಥೆ ಮಲ್ಪೋಡು ಅಪಗ ಪ್ರಕೃತಿನ ತಿಕ್ಕುನ ಬೊಲ್ಪು ಗೋಲ ವ್ಯವಸ್ಥೆ ಜವ್ವಾ ಧರ್ಮಲ್ನ ತೂಪುಜಿ ಸೂರ್ಯದೇವರು ಮಾತೆರಿಗಳ ಬೊಲ್ಪು ಕೊರೊಂದುಲ್ಲೇರು ಅವತ್ತಂದೆ ಚಂದ್ರೋದಯ ಅಂತ ಪನ್ಪೇರು ಬಯ್ಯಾನಗ ಪುಣ್ಯಮಾಪನ ಅಮಾವಾಸ್ಯೆ ಹಾಕೊಂಡು ಇನ್ನು ಮಾತ ಪ್ರಕೃತಿ ಕೊರ್ತಿನ ಇನ್ನು ಒಂಜಿ ಧರ್ಮದಾಯಗಳ ಆಗೀತು ಮೆಗೀತು ಪನ್ಪನ ಪಟದ ಕೊರ್ತುಜೇರು ಪ್ರತಿ ವರಿಯಗಳ ಕೊರ್ತೀರು ಅಂಚೆ ನಡೆದವರ ನಮ್ಮ ಮನುಷ್ಯನು ಪ್ರೀತಿ ಮಲ್ಪಡು ಪ್ರತಿ ಒಂಜಿ ಶಬ್ದೊಡ್ಲ ಪನ್ಪುನಂಚನೆ ಮನುಷ್ಯನ ತೆರಿಯೋಡು ನಮ್ಮ ಇತ್ತ ನಾಗದೇವರನ್ನು ಆರಾಧನೆ ಮಲ್ಪ ಅಂದ ಈಕೊಂಜಿ ಕತೆ ಉಂಡು ನಾಗದೇವರನ್ನು ಆರಾಧನೆ ಮಲ್ಪೆರೆ ದಯ ಪಂಡಂಡ ಓ ಏರು ನಮಕ್ ಸಹಾಯ ಮಲ್ಪೇರ ಅಕ್ಕಲಿನ ಸಹಾಯ ಮಲ್ಪುನನೇ ಋಣ ಅನ್ಪನ್ಪೇರು ಅಂಚಿನ ಋಣ ನಮ್ಮ ಸಂದಾಂಡ ಭೂಮಿಡೆ ನಮ್ಮ ರೆಡ್ಡೆ ರೀತಿಡು ಬದುಕೆರ ಸಾಧ್ಯ ಉಂಡು ಒವೇ ಒಂಜಿ ಪ್ರಚೋದನಕಾರಿ ರೀತಿದ ವ್ಯವಸ್ಥೆ ಆವಂದೆ ನಿತ್ಯ ಕಡೆ ಬಂಡೇರಿ ಎಂಚ ಬಂಡ ಮನುಷ್ಯ ಜೀವನನು ತಿಳಿತದ ನಡಪಾವಡು ನಮ್ಮ ಆಸೆ ಆಕಾಂಕ್ಷೆಗೂ ಒಳಗಾಯರ ಬಲ್ಲಿ ಒವೇ ಒಂಜಿ ವಿಚಾರಡು ಪನ್ಪೇರು ಆಸೆ ವಿಪರೀತ ಅಂಡ ಅವು ಜೀವನ ಹಾಳಾಪುಂಡು ಅವರ್ದವರ ಒಯ್ಟಲ ವಿಶೇಷ ಆಸೆ ದೀವಂದೆ ದಯಪಂಡ ನಮ್ಮ ಶರೀರಗೊಂಜಿ ಗಾಯ ಆಪುಂಡು ಗಾಯ ಆಯಿ ಕೂಡಲೇ ಯಾನು ಪೂರ ಮಲ್ಪೆರ ಸಾಧ್ಯ ಉಂಡು ಗಾಯನು ಗುಣ ಮಲ್ಪೆರ ನನ್ನೊಂಜಿ ವೈದ್ಯರ ನಡೆ ಪೋಡಾಪುಂಡು ಅಂಚೆ ನಡೆದವರ ಇನ್ನು ಮಾತ ತೂನಗ ದಾದನ ಒಂಜಿ ಋಣೋಟು ನಮ್ಮ ಈ ಭೂಮಿಡು ಬದುಕೊಂದುಲ್ಲ ಆ ಋಣನು ಪೊರ್ಲುಡು ಸಂದಾವಡ ಈಕೆ ಪನ್ಪೆರೆ ದೇವತಾ ಅನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ದೇವರನ ಅನುಗ್ರಹ ಬೋಡು ಮನುಷ್ಯನ ಪ್ರಯತ್ನ ಬೋಡು ಅಪಕ ಕಾರ್ಯಸಿದ್ಧಿ ಹಾಕೊಂಡು ಒಂದು ಧರ್ಮಶಾಸ್ತ್ರ ಅನ್ಕೊಂಡು ಅವರ್ದವರ ನಮ್ಮ ಒರಿಯನು ಒರಿ ಪ್ರೀತಿ ವಿಶ್ವಾಸಡು ನಂಬಿಕೆ ದಿ ಒಂದು ಪೋಣುಂದಾಂಡ ಖಂಡಿತ ಜೀವನ ಬೆಳಗಡು ಮನುಷ್ಯಾದ ಪುಟ್ಟಿ ಬೊಕ್ಕ ನಮ್ಮ ಜೀವನ ಸಾರ್ಥಕ ಅವಡಿಗೆ ಆ ಸಾರ್ಥಕ ರೀತಿಯ ಜೀವನ ಅವಡುಂದಾಂಡ ನಮ್ಮ ಒಗ್ಗಟ್ಟಡು ಬದುಕೊಡು ಪ್ರೀತಿ ವಿಶ್ವಾಸಡು ಬದುಕೊಡು ಒಂಜಿ ಧರ್ಮ ಪ್ರೀತಿ ವಿಶ್ವಾಸಡು ತೂಪಿನಂಚಿನ ವ್ಯವಸ್ಥೆ ಆವಡು ನಮ್ಮ ಇನಿತ ಒಂಜಿ ವ್ಯವಸ್ಥೆ ಓಡಿಪೋಪುಂಡು ಪಂಡ ಎಜುಕೇಷನ್ ವ್ಯವಸ್ಥೆ ಆಡು ಓಲಾವಡು ಅನೇಕ ಜನಗಳು ದುಶ್ಚಟಕು ಒಳಗಾತಿರು ಆ ಧರ್ಮ ಅಂದಿಜ್ಜಿ ಮಾತೇರಲ್ಲಿ ಉಂಟು ಅಂಚೆ ನಡೆದವರ ಇಂಚಿನ ಒಂಜಿ ಆ ವ್ಯವಸ್ಥೆ ಪ್ರತಿ ಸಮಯಲ ನಮ್ಮ ಮಾತ ಒಟ್ಟು ಸೇರೊಂದು ನಮ್ಮ ವ್ಯವಸ್ಥೆಯನ್ನು ಪಾತೆರೊಂದು ಇನಿ ನಮ್ಮ ಜೀವನನು ಸಾರ್ಥಕ ಮಲ್ಪುನ ಸಾಧಿನು ತೂಕ ಪಣದು ಎನ್ನ ರಡ್ಡು ಶಬ್ದನು ಅಂತ ಅನಿಸಿಕೆ ತೆರಿಪಾಯಿನ ಸನ್ಮಾನ್ಯ ವೇದಮೂರ್ತಿ ಶ್ರೀ ಭಾಸ್ಕರ ಐತಾಲ್ರಿಗೆ ಸೊಲ್ಮೆಲು ಧನ್ಯವಾದಗಳು. ಆರೆಗೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳದ ಉಪಾಧ್ಯಕ್ಷರಾಯಿನ ಅಬ್ದುಲ್ ರಹೀಮರು ನೆನಪಿನ ಕಾಣಿಕೆ ಕೊರದು ಸನ್ಮಾನ ಮಲ್ಪಡೊಂದು ಕೇನೊಂದುಲ್ಲೆ.
ಧನ್ಯವಾದಗಳು. ಇನ್ನು ಮುಂದಿನ ಅನಿಸಿಕೆಯನ್ನು ಮಂಡಿಸಲಿರುವವರು ರೆವರೆಂಡ್ ಎಂ ಪ್ರಭುರಾಜ್, ಬಿಷಪ್ ಸರ್ಗೆನ್ ಮೆಮೋರಿಯಲ್ ಚರ್ಚ್ ಬಬ್ಬುಕಟ್ಟೆ. ಇವರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಈಗಾಗಲೇ ಅನಿಸಿಕೆಯನ್ನು ಮಂಡಿಸಿದಂತಹ ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಇವರು ಕಾರ್ಯಕ್ರಮದ ನಿಮಿತ್ತ ಬೇಗ ಹೋಗಬೇಕೆಂದು ಕೇಳಿಕೊಂಡಿರುತ್ತಾರೆ. ಅವರನ್ನು ನಾನು ಮತ್ತೊಮ್ಮೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಇಷ್ಟರವರೆಗೆ ಇಲ್ಲಿ ಕೂತು ತಮ್ಮ ಅನಿಸಿಕೆಯನ್ನು ಮಂಡಿಸಿದ ಅವರಿಗೆ ಹೃದಯಂಗಮವಾಗಿ ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಳದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದು ಬಂದಂಥ ಮಹನೀಯರೇ, ಮಹಿಳೆಯರೇ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಸಂಘಟಕರೇ, ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಉಪಕಾರ ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಈ ಸಂಜೆ ವೇಳೆಯ ಶುಭಾಶಯಗಳು. ಮಾನವ ಏಕತೆ ಮತ್ತು ಘನತೆ ಹಾಗೂ ಸಮಾನತೆ ಎಂಬ ಒಂದು ಪದ ಈಗ ಸೇರಿಸಿದ್ದಾರೆ. ಮಾನವ ಏಕತೆ ಮತ್ತು ಘನತೆ, ಸಮಾನತೆ ಈ ವಿಷಯದಲ್ಲಿ ಕುರಾನ್ನಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ಈಗಾಗಲೇ ಧರ್ಮದರ್ಶಿಗಳು ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೇಗೆ ಬರೆಯಲ್ಪಟ್ಟಿದ್ದನ್ನು ತಿಳಿಸಿರುತ್ತಾರೆ ತುಳು ಭಾಷೆಯಲ್ಲಿ. ನಾನು ನಿಮ್ಮ ಮುಂದೆಗೆ ಬಂದು ಹಲವಾರು ವಿಷಯಗಳನ್ನು ಕಲಿಯಲು, ತಿಳಿಯಲು ಭಗವಂತನು ನನಗೆ ಅವಕಾಶ ಕೊಟ್ಟಿದ್ದಾನೆ. ನಾನು ಈ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಚಿರಋಣಿಯಾಗಿದ್ದೇನೆ. ಭಾರತ ದೇಶ ಅನೇಕ ರಾಜ್ಯಗಳು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳ ಹಿನ್ನೆಲೆಯಿಂದ ಕಟ್ಟಲ್ಪಟ್ಟಂತಹ ದೇಶವಾಗಿದೆ. ವೈವಿಧ್ಯತೆಯಲ್ಲಿಯೂ ಏಕತೆಯನ್ನು ಕಾಣುವಂಥ ಏಕೈಕ ದೇಶ ಅದು ಭಾರತ ದೇಶ. ನಾವು ಭಾರತೀಯರು ಎಂಬುದಾಗಿ ಹೇಳಿಕೊಳ್ಳಲು ನಮ್ಮೆಲ್ಲರಿಗೂ ಹೆಮ್ಮೆಯಾಗುತ್ತಿದೆ. ಈಗಾಗಲೇ ಕುರಾನ್ನಲ್ಲಿ ಮಾನವನ ಏಕತೆ, ಘನತೆ ಮತ್ತು ಸಮಾನತೆ ಬಗ್ಗೆ ಆಳವಾಗಿ ನಾವು ಕಲಿತಿದ್ದೇವೆ, ತಿಳಿದುಕೊಂಡಿದ್ದೇವೆ. ಇದನ್ನು ಕುರಾನ್ ಮಾತ್ರವಲ್ಲ, ಬೈಬಲ್ನಲ್ಲಿ ಮತ್ತೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ನಾವು ಆಳವಾಗಿ ಅಭ್ಯಾಸ ಮಾಡಿದರೆ ಕಂಡುಕೊಳ್ಳುತ್ತೇವೆ. ಎಲ್ಲ ಗ್ರಂಥಗಳು ಇದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಬೈಬಲ್ನಲ್ಲಿ ಬಹಳ ಪ್ರಾಮುಖ್ಯವಾಗಿ ಎರಡು ವಿಷಯ ನಾವು ಕಂಡುಕೊಳ್ಳುತ್ತೇವೆ. ನಿನ್ನ ನೆರೆಯವನನ್ನು ಪ್ರೀತಿ ಮಾಡು, ನಿನ್ನಂತೆ ಪ್ರೀತಿ ಮಾಡು ಎಂಬುದಾಗಿ. ಪ್ರಭು ಕ್ರಿಸ್ತರು ಹೇಳಿದಂಥ ಮಾತು, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ನೆರೆಯವನು ಯಾರು? ನಾವು ಸಹಜವಾಗಿ ನಾವು ವಾಸ ಮಾಡುವಾಗ ಅಕ್ಕಪಕ್ಕದ ನೆರೆಕೆರೆಯವರು ನಮ್ಮ ನೆರೆಯವರೆಂಬುದಾಗಿ ಭಾವಿಸ್ತೇವೆ. ನಾವು ಶಾಲೆಯಲ್ಲಿ ಕುಳಿತುಕೊಳ್ಳುವಾಗ ನಮ್ಮ ಎದುರು ಬದರು ಕುಳಿತುಕೊಳ್ಳುವಂಥ ವ್ಯಕ್ತಿಗಳು ನಮ್ಮ ನೆರೆಯವರು. ನಾವು ಪ್ರಯಾಣ ಮಾಡುವಾಗ ನಮ್ಮ ಆಜುಬಾಜು ಕುಳಿತುಕೊಳ್ಳುವಂಥ ವ್ಯಕ್ತಿಗಳು ನಮ್ಮ ನೆರೆಯವರೆಂದಾಗ ನಾವು ಗ್ರಹಿಸ್ತೇವೆ. ಅದು ಸಹಜವಾಗಿ ನಾವು ಕಂಡುಕೊಳ್ಳುವಂಥ ವಿಷಯಗಳು. ಆದರೆ ಯೇಸು ಕ್ರಿಸ್ತರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಪ್ರಯಾಣ ಮಾಡಿ ಬರುತ್ತಾನೆ. ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡುವಂಥದ್ದು ಕೆಲವಾರು ದಿನಗಳು ಆ ಪ್ರಯಾಣಕ್ಕೆ ಬೇಕಾಗುತ್ತಿತ್ತು. ಒಬ್ಬ ವ್ಯಕ್ತಿ ಪ್ರಯಾಣ ಮಾಡುತ್ತಾ ಬರುವಾಗ ಆಗಂತುಗರು, ಟೆರರಿಸ್ಟ್ ಬಂದು ಅವನನ್ನು ಅಟ್ಯಾಕ್ ಮಾಡಿ ಅವನಿದ್ದಂಥ ಎಲ್ಲ ಒಡವೆ ವಸ್ತು ಎಲ್ಲವನ್ನು ಕಿತ್ತುಕೊಂಡು ಅವನನ್ನು ಅರೆಜೀವ ಮಾಡಿ ಹೊರಟೋಗ್ತಾರೆ. ಆ ಮಾರ್ಗವಾಗಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ಸ್ವಲ್ಪ ಒಳ್ಳೆಯ ವ್ಯಕ್ತಿ ನೋಡಲಿಕ್ಕೆ, ಆದರೆ ಆ ಅರೆಜೀವವಾಗಿ ಬಹಳ ಕಷ್ಟದಲ್ಲಿರುವಂಥ ವ್ಯಕ್ತಿ ನೋಡಿ ಇವನು ಏನೋ ತಪ್ಪು ಮಾಡಿರಬೇಕು, ತಕ್ಕ ಶಾಸ್ತಿ ಇವನಿಗಾಗಿದೆ ಎಂಬುದಾಗಿ ತಿಳಿದುಕೊಂಡು ಅವನ ಹಾಗೆ ಮುಂದೆ ಹೋಗ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ನನಗೆ ಟೈಮ್ ಇಲ್ಲ, ಈ ಮನುಷ್ಯನಿಗೆ ಹೆಲ್ಪ್ ಮಾಡಬೇಕು, ಈ ಮನುಷ್ಯಗೆ ನಾವು ಸಾಧ್ಯಷ್ಟು ಕೈಯಲ್ಲಿ ಸಹಾಯ ಮಾಡಬೇಕು, ನನಗೆ ಸಾಧ್ಯವಾಗುತ್ತೆ ಎಂಬುದಾಗಿ ತಾನು ಹೊರಟೋಗ್ತಾನೆ. ಮೂರನೇ ವ್ಯಕ್ತಿ ಬರುತ್ತಾನೆ. ತಕ್ಷಣವೇ ತನ್ನ ಕುದುರೆ ಗಾಡಿಯಿಂದ ಇಳಿದು ಅವನಿಗೆ ಗಾಯಗಳಿಗೆ ಮದ್ದು ಹಚ್ಚಿ ಅವನಿಗೆ ಕುಡಿಯಲು ನೀರು ಕೊಟ್ಟು ಆಹಾರ ಕೊಟ್ಟು ಅವನನ್ನು ತನ್ನ ಕುದುರೆ ಮೇಲೆ ಕುಳಿತುಕೊಂಡು
ಮುಂದೆ ಹೋಗಿ ಊರು ಸಿಕ್ಕುವಾಗ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ತನಗಿದ್ದಂಥ ತನ್ನಿರುವಂಥ ಹಣವನ್ನು ಕೊಟ್ಟು ಇವನಿಗೆ ಉಪಚಾರ ಮಾಡಿರಿ, ನಾನು ತಿರುಗಿ ಬರ್ತೇನೆ, ಹೆಚ್ಚಾದ ಬಿಲ್ ಕೊಡುತ್ತೇನೆ, ಈ ವ್ಯಕ್ತಿ ಆರೋಗ್ಯವಂತನಾಗಬೇಕು ಎಂಬುದಾಗಿ ಹೇಳಿ ಹೊರಟೋಗ್ತಾನೆ. ಯೇಸು ಕ್ರಿಸ್ತನು ಹೇಳಿದಂಥ ವ್ಯಕ್ತಿ, ನಿನ್ನ ನೆರೆಯವನನ್ನು ಪ್ರೀತಿ ಮಾಡು, ನೆರೆಯವನು ಯಾರು ಪ್ರೀತಿ ಮಾಡಿದ್ದಾರೆ ಎಂದು ಹೇಳುವಾಗ ಆ ಮೂರನೇ ವ್ಯಕ್ತಿ, ಕಷ್ಟದಲ್ಲಿರುವಂಥ ವ್ಯಕ್ತಿ ಅವನ ಸಂಬಂಧಿಕರಂತೂ ಅಲ್ಲವೇ ಅಲ್ಲ, ನೆರೆಕೆರೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿ ಅಲ್ಲವೇ ಅಲ್ಲ, ಯಾರೋ ಒಬ್ಬ ವ್ಯಕ್ತಿಯನ್ನು ತಕ್ಷಣವೇ ಸ್ಪಂದಿಸಿ ಅವನಿಗೆ ಆರೈಕೆ ನೀಡಿ ತನ್ನಂತೆ ಪ್ರೀತಿ ಮಾಡ್ತಾನೆ, ಅವನು ನೆರೆಯವನು. ಬೈಬಲ್ ಇನ್ನೊಂದು ವಿಷಯ ಬಲ್ಪಟ್ಟಿದೆ, ನಿನ್ನ ನೆರೆಯವನನ್ನು ನಿನಗಿಂತಲೂ ಶ್ರೇಷ್ಠರೆಂದು ಎಣಿಸು, ನಿನ್ನ ನೆರೆಯವನನ್ನು ನಿನಗಿಂತಲೂ ಶ್ರೇಷ್ಠರೆಂದು ಎಣಿಸು. ಭಾಳ ಪ್ರಾಮುಖ್ಯವಾದ ಒಂದು ಪದ ಬೈಬಲಲ್ಲಿ ಬಲ್ಪಟ್ಟಿದೆ. ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲವೂ ಸಹ ಆಶೀರ್ವಾದ, ದೇವರ ಕೃಪೆ, ದೇವರ ಅನುಗ್ರಹ. ಆದರೆ ನನಗಿರುವಂಥದ್ದನ್ನು ಹಂಚಿ ಬಾಳುವಾಗ, ಇತರಿಗೆ ನೀಡುವಾಗ ನಾವು ದೇವರನ್ನು ಅವನಲ್ಲಿ ಕಾಣುತ್ತೇವೆ. ಮಾತ್ರವಲ್ಲ, ದೇವರಿಗೆ ಘನತೆ ಮಹಿಮೆ ಸಲ್ಲಿಸಲು ಅದು ಸಾಧ್ಯವಾಗುತ್ತದೆ. ಆ ವ್ಯಕ್ತಿಗೆ ನಾವು ಕಷ್ಟದ ವ್ಯಕ್ತಿಯನ್ನು ನನಗಿಂತಲೂ ಶ್ರೇಷ್ಠನು ಎಂಬುದಾಗಿ ಇತರನ್ನು ಭಾವಿಸುವಾಗ ಮಾತ್ರವೇ ಸಾಧ್ಯ ಉಂಟು. ಈ ಒಂದು ವಿಷಯವನ್ನು ಕುರಾನ್ನಲ್ಲಿ, ಬೈಬಲ್ನಲ್ಲಿ ಮತ್ತು ಹಿಂದೂ ಧರ್ಮ ವೇದಗಳಲ್ಲಿ, ಇನ್ನಿತರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ. ನಾವಿರುವಂಥದ್ದು ಆಧುನಿಕ ಯುಗದಲ್ಲಿದ್ದೇವೆ. ಯಾಕಂದರೆ ತಾಂತ್ರಿಕತೆ ವೇಗವಾಗಿ ಬೆಳೀತಿದೆ. ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಆಹಾರದ ಕ್ರಮ ಎಲ್ಲವೂ ಸಹ ವೇಗವಾಗಿ ಬೆಳೀತಿದೆ. ನಾನು ಶ್ರೇಷ್ಠ, ನಾನೇ ನನ್ನದು ಎಂಬಂತಹ ಇಗೋಯಿಸಮ್ನಲ್ಲಿ ನಾವಿದ್ದೇವೆ. ಅದನ್ನು ಸ್ವಲ್ಪ ಬದಿಗೊತ್ತಿ ಬೇರೆಯವರನ್ನು ಶ್ರೇಷ್ಠರು, ನನಗಿಂತಲೂ ಶ್ರೇಷ್ಠರು ಎಂಬುದಾಗಿ ಎಣಿಸಿಕೊಳ್ಳುವಾಗ ಅಲ್ಲಿ ದೇವರನ್ನು ಕಾಣಲು ಸಾಧ್ಯ ಉಂಟು. ನಾವು ಇತರನ್ನು ಪ್ರೀತಿ ಮಾಡಬೇಕು. ನಮಗಿರುವಂಥದ್ದನ್ನು ಹಂಚಿ ಬಾಳುವಾಗ ಪ್ರೀತಿಯ ಶ್ರೇಷ್ಠತೆ ಅಲ್ಲಿ ಕಾಣುತ್ತೇವೆ. ಪ್ರೀತಿ ಎಂಬಂಥ ಪದಕ್ಕೆ ವಿರುದ್ಧವಾದದ್ದು ದ್ವೇಷ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಅಥವಾ ಗಾಸ್ಪಲ್ ಫಸ್ಟ್ ಪೀಟರ್ ಆಫ್ ಜಾನ್ ಚಾಪ್ಟರ್ 3:16 ಬರೆಯಲ್ಪಟ್ಟಿದೆ, ನಿನ್ನ ನೆರೆಯವನನ್ನು ನೀನು ದ್ವೇಷ ಮಾಡಿದರೆ ನೀನು ಕೊಲೆಗಾರನು ಎಂಬುದಾಗಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನು. ಅಲ್ಲಿ ಮುಂದೆ ಹೋಗಿ ಬರೆಯಲ್ಪಟ್ಟಿದೆ, ಯಾವ ಕೊಲೆಗಾರನಲ್ಲಿಯೂ ಮುಕ್ತಿ ಇಲ್ಲ, ಪರಲೋಕ ಇಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಕೊಲೆ ಮಾಡಲಿಲ್ಲ, ಬಟ್ ದ್ವೇಷ ನಮ್ಮ ಮನಸ್ಸಲ್ಲಿ ಹೊಕ್ಕಿದೆ. ದ್ವೇಷ ಮಾಡುವವನು ಮೊದಲೇ ಕೊಲೆಗಾರನಾಗಿದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಾನು ಭಾಳ ಇಷ್ಟಪಡುತ್ತೇನೆ, ಕುರಾನ್ ಗ್ರಂಥದಲ್ಲಿ ಆಳವಾಗಿ ನಾನು ಅಭ್ಯಾಸ ಮಾಡಿದ್ದು. ಈಗಾಗಲೇ ಕುಳಿತುಕೊಂಡು ಒಂದು ತಾಸು ಪ್ರೀತಿಯ ಶ್ರೇಷ್ಠತೆಯನ್ನು ಕುರಾನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೇ ಪ್ರೀತಿಯ ಶ್ರೇಷ್ಠತೆ ಬೈಬಲ್ನಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ಈ ಪ್ರೀತಿ ನಾವು ಸಹ ಮಾನವರಿಗೆ ಹಂಚುವಾಗ, ನಮಗಿರುವಂಥದ್ದನ್ನು ಹಂಚಿ ಬಾಳುವಾಗ ನಾವು ದೇಶವನ್ನು ತಿರುಗಿ ಕಟ್ಟಲು ಸಾಧ್ಯ ಉಂಟು. ದೇವರ ಕೈ ನಾವು ಶ್ರೇಷ್ಠರು, ನಮ್ಮಲ್ಲಿ ಏನೂ ಸಹ ಇಲ್ಲ. ಆದರೆ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ಜ್ಞಾನ, ತಿಳುವಳಿಕೆ, ಬುದ್ಧಿಶಕ್ತಿ ಎಲ್ಲವೂ ಸಹ ಅನುಗ್ರಹಿಸಿದ್ದಾನೆ. ಅದನ್ನು ಹಂಚಿ ಬಾಳುವಾಗ ದೇಶವನ್ನು ತಿರುಗೊಮ್ಮೆ ಕಟ್ಟಲು, ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯಲು ಇದು ಪೂರಕವಾಗುತ್ತದೆ. ಮುಖ್ಯ ಒಂದು ಪದ ಅಲ್ಲಿ ಬರೆಯಲ್ಪಟ್ಟಿದೆ, ಸಹಿಷ್ಣುತೆ ಎಂಬುದಾಗಿ. ಸಹಿಸಿಕೊಳ್ಳುವಿಕೆ, ಪ್ರೀತಿಸುವಿಕೆ ಭಾಳ ಪ್ರಾಮುಖ್ಯವಾದದ್ದು. ನನಗೆ ಭಾಳ ಸಂತೋಷವಾಗ್ತಿದೆ ನಿಮ್ಮ ಮಧ್ಯೆ ಬಂದು ಒಂದು ತಾಸು ಕುಳಿತುಕೊಂಡು ಕುರಾನ್ ಪಠಣ ಕಲಿಯಲು, ಕೇಳಲು, ಅಭ್ಯಾಸಿಸಲು ದೇವರನಿಗೆ ಅನುಗ್ರಹ ಮಾಡಿದ್ದಾನೆ. ಮಾತ್ರಲ್ಲ, ಸಂಘಟಕರಿಗೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿದ್ದಾನೆ. ದೇವರ ಆಶೀರ್ವಾದ, ದೇವರ ಕೃಪೆ, ದಯೆ ನಿಮ್ಮೊಂದಿಗೆ ಶಾಶ್ವತವಾಗಿರಲಿ. ವಿದ್ಯಾರ್ಥಿ ಸಂಘಟನೆಯಾದ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದರ ಉಳ್ಳಾಲ ಶಾಖೆಯ ಅಧ್ಯಕ್ಷರಾದಂತಹ ನಿಜಾಮುದ್ದೀನ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಮದನಿ ಜೂನಿಯರ್ ಕಾಲೇಜ್ ಪ್ರಾಂಶುಪಾಲರಾದಂತಹ ಜನಾಬ್ ಟಿ ಇಸ್ಮಾಯಿಲ್ ಇವರು ಮಾತನಾಡಲಿದ್ದಾರೆ. ಅವರನ್ನು ಗೌರವಯುತವಾಗಿ ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಮಾತುಗಳನ್ನು
ಕೇಳುತ್ತಿರುವಂತಹ ಶ್ರೋತೃಗಳೇ, ತೊಕ್ಕೋಟು ಪರಿಸರದ ಮನುಷ್ಯ ಪ್ರೇಮಿಗಳೇ, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ ಕರ್ನಾಟಕ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂತಹ ಕನ್ನಡದಲ್ಲಿ ಕುರಾನ್ ಪ್ರವಚನ ಮಾಲಿಕೆಯ ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಹಾಗೂ ಅಲ್ಲಾಹು ನನಗೆ ಅನುಗ್ರಹಿಸಿದ್ದಕ್ಕೆ ಸರ್ವಸ್ತುತಿಯು ಕೂಡ ಆ ಸರ್ವಶಕ್ತನಿಗೆ ಸಲ್ಲಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತು ಕುರಾನ್ ಕನ್ನಡ ಪ್ರವಚನದಲ್ಲಿ ಮಾನವ ಏಕತೆ ಹಾಗೂ ಘನತೆ ಎಂಬ ವಿಷಯಗಳ ಬಗ್ಗೆ ಸಾರವತ್ತಾದ ಪ್ರವಚನವನ್ನು ನೀಡಿದಂತಹ ಮೊಹಮ್ಮದ್ ಕುಂಜಿ ಸರ್ ಅವರೇ, ಅದೇ ರೀತಿ ರೆವರೆಂಡ್ ಎಂ ಪ್ರಭುರಾಜ್, ಬಿಷಪ್ ಸರ್ಗೆಂಟ್ ಮೆಮೋರಿಯಲ್ ಚರ್ಚ್ ಬಬ್ಬುಕಟ್ಟೆ ಅವರೇ, ಈಗ ತಾನೇ ವೇದಿಕೆಯಿಂದ ನಿರ್ಗಮಿಸಿದಂತಹ ಶ್ರೀ ಭಾಸ್ಕರ್ ಐತಾಳವರೇ, ಜನಾಬ್ ಇಲ್ಯಾಸ್ ಇಸ್ಮಾಯಿಲ್ ಜಮಾತೆ ಇಸ್ಲಾಮಿ ವಲಯ ಕಾರ್ಯದರ್ಶಿಯವರೇ, ಜನಾಬ್ ಅಬ್ದುಲ್ ಕರೀಂ ಸಾಬ್ ಅವರೇ, ಬಹಳ ತಡವಾದ ಹೊತ್ತು ಆದರೂ ನನ್ನ ಅನಿಸಿಕೆಗಳನ್ನು ನಾನು ಹೇಳದಿದ್ದರೆ ಬಹುಶಃ ಸಭೆ ಅಪೂರ್ಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ಬಂದು ನಿಂತು ನನ್ನ ಎರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ನನಗೆ ಸ್ಫೂರ್ತಿ ಚೈತನ್ಯ ಕೊಟ್ಟ ನನ್ನ ಪ್ರೀತಿಯ ದಿವಂಗತೆ ಸೀತಮ್ಮ ಟೀಚರ್ ಹಾಗೂ ಅಲಿಫ್ ಅಕ್ಷರ ಹೇಳಿಕೊಟ್ಟಂತಹ ಮೊಹಮ್ಮದ್ ಉಸ್ತಾದ್ ಅವರನ್ನು ನೆನೆಯುತ್ತಾ, ಬಹಳವಾಗಿ ಹದಗೆಡ್ತಾ ಇರುವಂತಹ ಮಾನವ ಸಮುದಾಯದಲ್ಲಿ ಇವತ್ತು ಕುರಾನ್ನ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ನಾನಾ ಬಗೆಯ ತಪ್ಪು ಕಲ್ಪನೆಗಳು ಇವೆ, ಚರ್ಚೆಗಳು ನಡೀತಾ ಇವೆ. ಇಸ್ಲಾಂ ಧರ್ಮಾನುಯಾಯಿಗಳು ಅಥವಾ ಮುಸ್ಲಿಮರು ಭಯೋತ್ಪಾದಕರು, ಉಗ್ರರು ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿಕೊಂಡಂತಹ ಒಂದು ಆತಂಕದ ಸಮಯದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಸಕಾಲಿಕ, ಪ್ರಸ್ತುತವೂ ಕೂಡ. ನಾನೇನು ಧರ್ಮದ ಸೂಕ್ತಿಗಳ ಬಗ್ಗೆ ಹೇಳುವುದಿಲ್ಲ, ಎಲ್ಲವನ್ನೂ ಮೊಹಮ್ಮದ್ ಕುಂಜಿ ಸರ್ ಅವರು ಹೇಳಿದರು. ಸ್ಪೆಷಲಿ ಬಹಳ ಮುಖ್ಯವಾಗಿ ನಿರ್ದಿಷ್ಟವಾಗಿ ಮಾನವ ಏಕತೆ ಮತ್ತು ಘನತೆಯ ಬಗ್ಗೆ. ನಾನು ಒಬ್ಬ ಕನ್ನಡ ಉಪನ್ಯಾಸಕನಾಗಿ, ಸಾಹಿತ್ಯ ವಿದ್ಯಾರ್ಥಿಯಾಗಿ, ಕೆಲವೊಮ್ಮೆ ಸಾಹಿತ್ಯ ಗ್ರಂಥಗಳಲ್ಲಿ ಬಂದದ್ದು, ಜೊತೆಗೆ ಇವತ್ತು ಸಮಾಜದಲ್ಲಿ ನಾವು ಕಂಡುಕೊಳ್ಳುವಂತಹ ಕೆಲವೊಂದು ವಿಚಾರಗಳಷ್ಟನ್ನೇ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಬಂಧುಗಳೇ, ಏಕತೆ, ಎಲ್ಲ ಧರ್ಮಗಳು ಕೂಡ ಏಕತೆಯನ್ನು ಪ್ರತಿಪಾದಿಸ್ತವೆ. ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಸಿಖ್ಖರಿರಲಿ, ಪಾರಸಿಕರಿರಲಿ, ದೇವನೊಬ್ಬನೇ, ನಾಮಗಳು ಹಲವು, ಎಲ್ಲರೂ ಹೇಳುವುದು ಅದನ್ನೇ. ಆದರೆ ಯಾಕಪ್ಪ ಇವತ್ತು ಹೀಗೆ ಆಗ್ತಾ ಇದೆ ಅಂತ ನಾವು ತಿಳಿತಾ ಬಹಳ ಆಳಕ್ಕೆ ಇಳಿದು ಹೋಗುವಾಗ ನಮಗೆ ಕಾಣುವಂತಹದ್ದು ಏನು ಅಂತ ಹೇಳಿದರೆ, ಸುಮಾರು 40 ವರ್ಷಗಳ ಹಿಂದೆ ಈ ಇಸ್ಮಾಯಿಲ್ ಪಕ್ಕದ ಗಂಗಯ್ಯಣ್ಣನ ಮನೆಯ ಅಷ್ಟಮಿಗೆ ಹೋಗಿ ಅಲ್ಲಿ ಕೊಟ್ಟಿಗೆಯ ಸವಿಯನ್ನು ಸವಿದದ್ದು. ಈ ಇಸ್ಮಾಯಿಲ್ನ ಮನೆಗೆ ಬಂದು ಗಂಗಯ್ಯಣ್ಣ ಆ ಅಕ್ಕಿ ರೊಟ್ಟಿ ಅಥವಾ ಬಿರಿಯಾನಿಯ ಸವಿಯನ್ನು ಉಂಡದ್ದು. ಜೊತೆಗೆ ಜರ್ಮಿಸೋಜರ ಕ್ರಿಸ್ಮಸ್ ದಿವಸದಂದು ಹೋಗಿ ಆ ಸಂಭ್ರಮದಲ್ಲಿ ಪಾಲ್ಗೊಂಡದ್ದು. ಇವತ್ತು ಇವೆಲ್ಲ ಸವಿ ನೆನಪುಗಳು ಮಾತ್ರ ಆಗಿದೆ ಬಂಧುಗಳೇ. ಇವತ್ತು ಅವುಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗಾಗಿದೆ ಅಂತ ನಾವು ತಿಳಿಯುವುದಾದರೆ, ಇವತ್ತು ನಮ್ಮ ದೇಶದಲ್ಲಿ ಏನೋ ಮಹಾ ಆತಂಕದ ಕ್ಷಣಗಳನ್ನು ಹೆಚ್ಚಿನ ಜನರು ಅನುಭವಿಸ್ತಾ ಇದ್ದಾರೆ. ಒಂದರ್ಥದಲ್ಲಿ ಇವೆಲ್ಲಕ್ಕೂ ಕೂಡ ಕಾರಣ ಅಂತ ನಾನು ತಿಳಿದದ್ದು ನಮ್ಮ ರಾಜಕಾರಣ ಅಥವಾ ರಾಜಕೀಯ ವ್ಯಕ್ತಿಗಳು. ರಾಜಕೀಯ ಬೇಳೆಯನ್ನು ಬೇಯಿಸುವ ಸಲುವಾಗಿ ವಿವಿಧ ಧರ್ಮಗಳನ್ನು ತಮ್ಮ ಅಸ್ತ್ರಗಳನ್ನಾಗಿ ಅಥವಾ ತಮ್ಮ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಲಿಕ್ಕೆ ಬೇಕಾಗಿ ಜಾತಿಗಳ ಮಧ್ಯೆ, ಧರ್ಮ ಪಂಗಡಗಳ ಮಧ್ಯೆ ಇವತ್ತು ಸಂಶಯಗಳನ್ನು ಸೃಷ್ಟಿಸುತ್ತಾ, ಅವಿಶ್ವಾಸಗಳನ್ನು ಮೂಡಿಸ್ತಾ, ಅಪನಂಬಿಕೆಗಳನ್ನು ಹೆಚ್ಚು ಮಾಡಿಸ್ತಾ ಹೋಗುವಂತಹ ಕೆಲಸ ನಡೀತಾ ಇದೆ. ಇದು ನಾವೆಲ್ಲ ಕಂಡುಕೊಂಡಂತಹ ವಿಚಾರ.
ಹಾಗಿದ್ರೆ ಯಾಕೆ ಹೀಗೆ ಆಯಿತು ಅಂತ ಕೇಳಿದರೆ ಅದಕ್ಕೆ ನಮಗೇನೂ ಹೇಳಲಿಕ್ಕೆ ಬರ್ತಾ ಇಲ್ಲ. ನಾನು ಹೇಳಿದ್ದೆ ಇಷ್ಟೇ, ಮನುಷ್ಯನ ಬಗ್ಗೆ ಬಹಳ ಬಹಳ ಕಂದರಗಳು, ಗ್ಯಾಪುಗಳು ಬಹಳವಾಗಿ ಹೆಚ್ಚುತ್ತಾ ಹೋಗಿದೆ ಅಂತ ಹೇಳಿ ಸರ್ ಹೇಳಿದರು. ಎಲ್ಲರೂ ಹೇಳುವುದು ಅದನ್ನೇ, ಅಲ್ಲಾಹನು ಸೃಷ್ಟಿಸಿದ ಸೃಷ್ಟಿಗಳಲ್ಲಿ ಬಹಳ ಬಹಳ ಪವಿತ್ರವಾದದ್ದು ಮನುಷ್ಯ ಅಂತ ಹೇಳಿ. ಅವನಿಗೆ ಒಂದು ಮಾತು ಶಕ್ತಿ, ಇನ್ನೊಂದು ಅವನ ಬುದ್ಧಿಶಕ್ತಿಯಿಂದಲಾಗಿ ಅವ ಇತರ ಪ್ರಾಣಿಗಳಿಗಿಂತ ಭಿನ್ನ ಆಗಿದ್ದಾನೆ ಅಂತ ಹೇಳಿ. ಆದಿಕವಿ ಪಂಪ ಹೇಳಿದ್ದು ಇಲ್ಲೇ ಇದನ್ನೇ, ಮನುಷ್ಯ ಜಾತಿ ತಾನೊಂದೇ ವಲಂ 10ನೇ ಶತಮಾನದಲ್ಲಿ ಕವಿ ಹೇಳಿದ್ದು. ಆ 10ನೇ ಶತಮಾನ ನಮಗಿಂತ ಎಷ್ಟು ದೂರ ಇದೆ ಬಂಧುಗಳೇ. ಅಲ್ಲಿ ಪಂಪ ಹೇಳಿದಂತಹ ಮಾತು, ಮನುಷ್ಯ ಜಾತಿ ತಾನೊಂದೇ ವಲಂ. ಈ ಪ್ರಪಂಚದಲ್ಲಿ ಇರೋದು ಅಂತ ಹೇಳಿದರೆ ಮನುಷ್ಯ ಜಾತಿ ಮಾತ್ರ, ಬೇರೆ ಜಾತಿಗಳಿಲ್ಲ. ಬರಬರುತ್ತಾ ಮನುಷ್ಯರ ಅನುಕೂಲಕ್ಕಾಗಿ ಬೇರೆ ಬೇರೆ ಆದರು, ಕಂದರಗಳನ್ನು ಏರ್ಪಡಿಸಿಕೊಂಡರು. ಆದ್ದರಿಂದ ಏನಾಗಿದೆ ಹೇಳಿದರೆ, ಪರಸ್ಪರ ನಮ್ಮ ವಿಶ್ವಾಸ, ತಿಳುವಳಿಕೆಗಳು, ಅಪನಂಬಿಕೆಗಳು, ಅವಿಶ್ವಾಸಗಳು ಜಾಸ್ತಿಯಾಗಿದೆ ಬಂಧುಗಳು. ಸರ್ವಜ್ಞ ಕವಿ ಹೇಳಿದ್ದು ಇದನ್ನೇ, ಇರುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿ. ಹೌದು, ನಿಜವಾಗಿಯೂ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ನನ್ನ ಹಾಗೆ ಅವನು ಮನುಷ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಯಾರಲ್ಲೂ ಯಾವ ಸಂಶಯಗಳೂ ಕೂಡ ಇಲ್ಲ. ಒಬ್ಬಾಕೆ ಹೆಣ್ಣು ಮಗಳಿಗೆ ಅವಳ ಶೋಷಣೆ, ಅವಳ ಅತ್ಯಾಚಾರ ನಡೀತಾ ಇರುವಾಗ ಕಣ್ಣೆದುರೇ ನೋಡುತ್ತಾ ಇರುವಂತಹ ನಾವು, ಅಥವಾ ಆ ಅತ್ಯಾಚಾರವನ್ನು ಮಾಡ್ತಾ ಇರುವಂತಹ ಮನಸ್ಸು ತನ್ನ ಮನೆಯಲ್ಲಿರುವ ತನ್ನ ಮಗಳನ್ನು ಗ್ರಹಿಸಿದರೆ, ತನ್ನ ತಾಯಿಯನ್ನು ಗ್ರಹಿಸಿದರೆ, ತನ್ನ ಮನೆಯ ಸಹೋದರಿಯನ್ನು ಗ್ರಹಿಸಿದರೆ, ಅಷ್ಟಕ್ಕೂ ನೀಚ ಸ್ವಭಾವ ಮನುಷ್ಯನಲ್ಲಿ ಇವತ್ತು ಆಗ್ತಾ ಇದೆ. ಅವ ಗ್ರಹಿಸ್ತಾ ಇಲ್ಲ ಬಂಧುಗಳೇ. ನಮಗೆಲ್ಲ ಇವತ್ತು ಬಹುಶಃ 50-60 ವರ್ಷದ ಪ್ರಾಯ ನಮಗೆ ನಮ್ಮ ಬಾಲ್ಯದ ದಿನ ನೆನಪಾಗ್ತದೆ ಬಂಧುಗಳೇ. ಅದನ್ನು ಬಹುಶಃ ಇನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲವೋ ಏನು. ಆದ್ದರಿಂದ ನಾನು ಮುಗಿಸ್ತೇನೆ, ಬಹಳ ಕಮ್ಮಿ ಅವಧಿಯಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಮನುಷ್ಯ ಸಂಬಂಧ ದೂರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ ರಾಜ್ಯಾದ್ಯಂತ ಪ್ರತಿ ವರ್ಷವೂ ಹಮ್ಮಿಕೊಳ್ತದೆ. ಇಂತಹ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಅದು ಮನುಷ್ಯ ಸಂಬಂಧವನ್ನು ಬೆಸೆಯುವಲ್ಲಿ, ಹತ್ತಿರ ತರುವಲ್ಲಿ ಪ್ರಯೋಜನಕಾರಿ ಆಗಲಿ. ಈ ಒಂದು ಕೆಲಸ ಬಹಳಷ್ಟು ಇನ್ನೂ ನಾನು ಹೇಳಬೇಕಾದ್ರೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದು ಇವತ್ತು ನಡೆಯಬೇಕಾದ್ದು ಕೂಡ. ಇದು ಎಲ್ಲ ಧರ್ಮಗಳಲ್ಲೂ ಕೂಡ ಇಂತಹ ಒಂದು ಕಾರ್ಯ ಆಗಬೇಕಾಗಿದೆ. ಆದರೆ ಸಾರ್ವಜನಿಕರಿಗೆ ಏನಾಗಿದೆ ಅಂತ ಹೇಳಿದರೆ ಇದರಲ್ಲಿ ಆಸಕ್ತಿ ಇಲ್ಲ. ಅವರು ಹೆಚ್ಚು ಆಸಕ್ತಿ ಕೊಡುವಂತಹ ಒಂದು ಮನರಂಜನೆಯಲ್ಲಿ. ಆದರೆ ಜವಾಬ್ದಾರಿ ಅರಿತು ಜಮಾತೆ ಇಸ್ಲಾಮಿ ಹಿಂದೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳಿಕೊಂಡು ನಮಗೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಬಂಧುಗಳೇ. ಒಂದು ಕವಿವಾಣಿ ಹೇಳಿ ಮುಗಿಸ್ತಾ ಇದ್ದೇನೆ. ಬಹಳ ತಡ ಆಗಿದೆ. ಏಕತೆ, ಸಹೋದರತೆ ಅಥವಾ ಭಾವೈಕ್ಯತೆಯ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಇದೆ. ದಿನಗಟ್ಟಲೆ ಪೂರ್ತಿಯಾಗಿ ಮಾತಾಡಬಹುದು. ಆದರೆ ಇದು ಹೊತ್ತಲ್ಲ ಅಂತ ಹೇಳಿಕೊಂಡು ಕವಿವಾಣಿ ಒಂದನ್ನು ಹೇಳಿ ನಾನು ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಿಮಗೂ ಈ ಒಂದು ಅನುಭವ, ನಾನು ಕಟ್ಟಿದ ಕವನ ಅಲ್ಲ, ಕವಿಯೊಬ್ಬ ಹೇಳಿದ ಮಾತು. ಇಲ್ಲಿ ಯಾರನ್ನೂ ಕುರಿತಾದದ್ದಲ್ಲ. ನನಗೆ ಅಥವಾ ನಮಗೆ ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುವಂತಹ ಭಾವನೆಯಷ್ಟೇ. ಎದೆ ಬಿಚ್ಚಿದ ನಗು, ನೋವು ಕರಗಿಸುವ ನಿರ್ವ್ಯಾಜ ಮನಸ್ಸು, ಈ ಖುಷಿಗಳಿಲ್ಲದೆ ಜೀವ ಸೊರಗಿ ಹೋಗಿದೆ. ನೀವು ಆಧುನಿಕ ಕಾಲಕ್ಕೆ ಬರಬೇಕು, ಯೋಚಿಸಬೇಕು ಕೂಡ. ಓ ಬಾಲ್ಯವೇ, ನೀ ಮತ್ತೆ ಬಂದು ಬಿಡು. ಅಳುವಷ್ಟು ದುಃಖ ಇದೆ, ಅತ್ತರೆ ಅಪಹಾಸ್ಯದ ಭಯ. ನಗುವಷ್ಟು ಸಂತೋಷಿ ಅಲ್ಲ, ಅಷ್ಟಿಷ್ಟು ನಗು ಮೆತ್ತಿಸಿಕೊಂಡಿರುವೆ. ನನ್ನಲ್ಲಿನ ಮಾನವತೆಯೂ ಸತ್ತಿದೆ. ಓ ಬಾಲ್ಯವೇ, ನೀ ಮತ್ತೆ ಬಂದು ಬಿಡು. ಓ ಬಾಲ್ಯವೇ, ನೀ ಮತ್ತೆ ಬಂದು ಬಿಡು. ನನ್ನ ಮತ್ತೆ ಮಗುವಾಗಿಸು. ಅವಕಾಶ ಕೊಟ್ಟದ್ದಕ್ಕೆ ವಂದನೆಗಳು. ಈ ಒಂದು ಕಾರ್ಯಕ್ರಮ ಉತ್ತರೋತ್ತರ ಯಶಸ್ವಿಯನ್ನು ಕಾಣಲಿ. ಅಲ್ಲಾಹು ಅನುಗ್ರಹಿಸುವ, ಇಷ್ಟಪಡುವ ಕಾರ್ಯಕ್ರಮ ಇದಾಗಲಿ ಅಂತ ಹೇಳಿಕೊಂಡು
ನಾವೆಲ್ಲ ಒಂದೇ, ನಾವು ಒಂದೇ ತಾಯಿಯ ಮಕ್ಕಳು, ಹಿಂದೂ ಮುಸ್ಲಿಂ ಕ್ರೈಸ್ತ ಬೇರೆ ಆದರೂ ಕೂಡ ನಾವು ಒಂದೇ ತಾಯಿಯ ಮಕ್ಕಳನ್ನುವ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ದೃಢ ಸಂಕಲ್ಪವನ್ನು ನಾವು ಮಾಡೋಣ. ವಂದನೆಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಮಾಜ ಸೇವಾ ಘಟಕದ ಸಂಚಾಲಕರಾದಂತಹ ಅಹಮದ್ ಶರೀಫ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಮ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದ. ಪ್ರವಚನಕಾರರಾಗಿ ಕುರಾನ್ ಪ್ರವಚನವನ್ನು ನೀಡಿದಂತಹ ಜನಾಬ್ ಮಹಮ್ಮಲ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಸದ್ಭಾವನಾ ವೇದಿಕೆ ಹೊಸಕೊರಲ್ನ ವಿದ್ಯಾಧರ್ ಶೆಟ್ಟಿ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದಂತಹ ಛಾಯಾಚಿತ್ರಗ್ರಾಹಕರಿಗೆ, ಧ್ವನಿವರ್ಧಕ ಬಳಗದವರಿಗೆ, ಮಾಧ್ಯಮ ಮಿತ್ರರವರಿಗೆ ಧನ್ಯವಾದಗಳು. ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಇಂದಿನ ಸಾರ್ವಜನಿಕ ಕುರ್ಆನ್ ಪ್ರವಚನದ ಆರಂಭಗೊಳ್ಳಲಿದೆ. ಪ್ರಥಮವಾಗಿ ಸ್ವಾಗತ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವ ಅಲಾ ಆಲಿಹಿ ವಸಹಬಿ ಅಜ್ಮೈನ್. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯ, ಪರಿಪಾಲಕ, ಜಗನ್ನಿಯಾಮಕನಾದ ಆ ಏಕೈಕ ಪ್ರಭುವಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಗೌರವಾನ್ವಿತ ಅತಿಥಿಗಳೇ, ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಬಂಧುಗಳೇ, ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಬದುಕುತ್ತಿರುವಂತಹ ಈ ಭಾರತೀಯ ಸಮಾಜ, ನಾವು ಜೀವಿಸುತ್ತಿರುವಂತಹ ಈ ಭಾರತೀಯ ಸಮಾಜ, ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತಹ ಸಮಾಜವಾಗಿದೆ. ಈ ದೇಶದಲ್ಲಿ ಹೆಚ್ಚಿನವರು ದೇವರನ್ನು ನಂಬುವವರಾಗಿದ್ದಾರೆ. ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳಿದೆ. ಅದೇ ರೀತಿ ಈ ಧರ್ಮಗಳಿಗೆ ಅಸಂಖ್ಯಾತ ಅನುಯಾಯಿಗಳು ಕೂಡ ಇದ್ದಾರೆ. ಆದರೆ ನಮ್ಮ ಸಮಾಜದ ಒಂದು ದೊಡ್ಡ ದೌರ್ಬಲ್ಯ ಏನೆಂದರೆ, ಪರಸ್ಪರ ಅರಿವಿಕೆಯ ಕೊರತೆಯಾಗಿದೆ, ಪರಸ್ಪರ ತಿಳುವಳಿಕೆಯ ಕೊರತೆಯಾಗಿದೆ. ಅಂದರೆ ಹಿಂದೂಗಳಿಗೆ ಇಸ್ಲಾಂ ಧರ್ಮದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ ತಿಳುವಳಿಕೆಯ ಕೊರತೆ ಇದೆ. ಅದೇ ರೀತಿ ಮುಸ್ಲಿಮರಿಗೆ ಹಿಂದೂ ಧರ್ಮದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ
ತಿಳುವಳಿಕೆಯ ಕೊರತೆ ಇದೆ. ಅದೇ ರೀತಿ ಕ್ರೈಸ್ತರಿಗೆ ಇಸ್ಲಾಂ ಧರ್ಮದ ಬಗ್ಗೆ, ಅದೇ ರೀತಿ ಹಿಂದೂ ಧರ್ಮದ ಬಗೆಗಿನ ತಿಳುವಳಿಕೆ ಕಮ್ಮಿ ಇದೆ. ಸೊ ಈ ರೀತಿ ಪರಸ್ಪರ ತಿಳುವಳಿಕೆಯ ಕೊರತೆಯಿಂದಾಗಿ ಈ ಸಮಾಜದಲ್ಲಿ ಒಂದು ರೀತಿಯ ಅವಿಶ್ವಾಸದ, ಅಸಹಿಷ್ಣುತೆಯ ಒಂದು ವಾತಾವರಣ ಸೃಷ್ಟಿಯಾಗುವುದನ್ನು ನಾವು ನೋಡುತ್ತಾ ಇರ್ತೇವೆ. ಕೆಲವೊಮ್ಮೆ ಇಂತಹ ವಾತಾವರಣಗಳು ಸಂಘರ್ಷಕ್ಕೂ ಕೂಡ ಕಾರಣವಾಗ್ತದೆ. ಇಂತಹ ವಾತಾವರಣ ಕೊನೆಗೊಳ್ಳಬೇಕು. ಇಲ್ಲಿ ಪರಸ್ಪರ ಅರಿಯುವಂತಹ, ಪರಸ್ಪರ ತಿಳಿಯುವಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು. ಆಗ ಈ ಸಮಾಜದಲ್ಲಿ ಆ ಒಂದು ಸಹಿಷ್ಣುತೆಯ ಒಂದು ವಾತಾವರಣ ಇಲ್ಲಿ ಉಂಟಾಗ್ತದೆ. ಪರಸ್ಪರ ಸಾಮರಸ್ಯದ, ಸೌಹಾರ್ದತೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತದೆ. ಅದಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಹಮ್ಮಿಕೊಳ್ತಾ ಇರ್ತದೆ. ಮತ್ತು ಪ್ರತಿಯೊಂದು ಧರ್ಮಗಳಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಹೇಳುವಂತಹ ಒಂದು ಉಪದೇಶ, ನೀವು ಕೂಡ ನಿಮ್ಮ ಧರ್ಮದ ಆದರ್ಶಗಳನ್ನು, ಧರ್ಮದ ಆಶಯಗಳನ್ನು ಸಾರ್ವಜನಿಕರ ಮುಂದೆ ಇಡಬೇಕು. ಪರಸ್ಪರ ತಿಳುವಳಿಕೆಯ ಮೂಲಕ ಸಂಘರ್ಷದ ವಾತಾವರಣ, ಅಪನಂಬಿಕೆಯ, ತಪ್ಪು ಕಲ್ಪನೆಯ ಒಂದು ವಾತಾವರಣವನ್ನು ಇಲ್ಲಿ ಕೊನೆಗೊಳಿಸಲಿಕ್ಕೆ ಸಾಧ್ಯ ಇದೆ. ಅಪನಂಬಿಕೆ, ತಪ್ಪು ತಿಳುವಳಿಕೆಗಳು ಸಂಘರ್ಷಕ್ಕೆ ಎಡೆಮಾಡಿಕೊಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ತಪ್ಪು ತಿಳುವಳಿಕೆ ನೀಗಬೇಕಾದರೆ, ಅಪನಂಬಿಕೆಗಳು ದೂರವಾಗಬೇಕಾದರೆ ಇಂತಹ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆಯಬೇಕಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ದೇಶದಾದ್ಯಂತ, ದೇಶದ ಅನೇಕ ಕಡೆಗಳಲ್ಲಿ ಅದು ನಡೆಸ್ತಾ ಇದೆ. ಪವಿತ್ರ ಕುರಾನಿನ ಸಂದೇಶ ಜನರ ಮುಂದೆ ಬರಬೇಕು. ಜನರು ಪವಿತ್ರ ಕುರಾನ್ನಲ್ಲಿ ಏನಿದೆ ಎಂಬುದನ್ನು ತಿಳಿಯಬೇಕು. ಆ ಮೂಲಕ ಪವಿತ್ರ ಕುರಾನಿನ ಸಂದೇಶ ಜನರಿಗೆ ಮುಟ್ಟಬೇಕು. ಮುಸ್ಲಿಮರ ಬಗ್ಗೆ, ಇಸ್ಲಾಮಿನ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ನೀಗಬೇಕು ಎಂಬ ಕಾರಣಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಸಾರ್ವಜನಿಕ ಕುರಾನ್ ಪ್ರವಚನಗಳನ್ನು ಅಲ್ಲಲ್ಲಿ ನಡೆಸ್ತಾ ಬರ್ತಾ ಇದೆ. ಪ್ರೀತಿಯ ಬಂಧುಗಳೇ, ಯಾವುದೇ ಒಂದು ಧರ್ಮವನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಆ ಧರ್ಮದ ಧಾರ್ಮಿಕ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಧರ್ಮದ ಧಾರ್ಮಿಕ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ನಿಮಗೆ ಅಧಿಕೃತವಾಗಿ ಆ ಧರ್ಮದ ಆಶಯಗಳೇನು, ಆ ಧರ್ಮದ ಸಂದೇಶ ಏನು ಎಂಬುದನ್ನು ಸತ್ಯಸಹಿತವಾಗಿ ತಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಸ್ಲಾಮಿನ ಬಗ್ಗೆ ತಿಳಿಯಬೇಕಾದರೆ ಪವಿತ್ರ ಕುರಾನ್ನ ಅಧ್ಯಯನ ಮಾಡಬೇಕು. ಅದೇ ರೀತಿ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಅವರ ಸಂದೇಶವನ್ನು ಅಧ್ಯಯನ ಮಾಡಿದಾಗ ತಮಗೆ ಇಸ್ಲಾಂ ಅಂದರೇನು, ಇಸ್ಲಾಮಿನ ಆದರ್ಶ ಏನು, ಇಸ್ಲಾಂ ನೀಡುವಂತಹ ಸಂದೇಶ ಏನು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಹಿಂದೂ ಧರ್ಮದ ಬಗ್ಗೆ ತಮಗೆ ತಿಳಿಯಬೇಕಾದರೆ ತಾವುಗಳು ಹಿಂದೂ ಧರ್ಮದ ಅಧಿಕೃತ ಗ್ರಂಥವಾದಂತಹ, ಅವರ ಧಾರ್ಮಿಕ ಗ್ರಂಥವಾದಂತಹ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳ ಅಧ್ಯಯನ ಮಾಡಿದಾಗ ಹಿಂದೂ ಧರ್ಮ ಏನು, ಅದು ಸಮಾಜದ ಮುಂದಿಡುವಂತಹ ಸಂದೇಶ ಏನು, ಅದರ ಆಚಾರ ವಿಚಾರಗಳೇನು ಎಂಬುದನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಕ್ರೈಸ್ತ ಧರ್ಮದ ಬಗ್ಗೆ ತಿಳಿಯಬೇಕಾದರೆ ಕ್ರೈಸ್ತ ಧರ್ಮದ ಅಧಿಕೃತ ಗ್ರಂಥವಾದಂತಹ ಬೈಬಲನ್ನು ನಾವು ಓದಬೇಕು, ಅದರ ಅಧ್ಯಯನ ಮಾಡಬೇಕು. ಆಗ ಬೈಬಲ್ ಈ ಜಗತ್ತಿಗೆ ನೀಡುವಂತಹ ಸಂದೇಶ ಏನು ಎಂಬುದನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ನಾವು ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅನೇಕ ಸಮಾನವಾದಂತಹ ಅಂಶಗಳನ್ನು ನಮಗೆ ಅದರಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು, ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳಾಗಿದ್ದೇವೆ. ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳು, ಏಕೋದರ ಸಹೋದರರಾಗಿದ್ದೇವೆ. ದೇವನ ಸೃಷ್ಟಿಗಳ ಪೈಕಿ ಮನುಷ್ಯ ಸೃಷ್ಟಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸೃಷ್ಟಿ. ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನ ಇದೆ, ಗೌರವ ಇದೆ, ಘನತೆ ಇದೆ. ಅದನ್ನು ತಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಲ್ಲ ಧರ್ಮಗಳು ಸಾರುವಂತಹ
ಉಪದೇಶ ಬೋಧನೆ ಇದೇ ಆಗಿದೆ. ಇಂದು ತಮ್ಮ ಮುಂದೆ ಮಾನವ ಏಕತೆ ಮತ್ತು ಘನತೆ ಎಂಬ ವಿಷಯದಲ್ಲಿ ಇಲ್ಲಿ ಪ್ರವಚನ ನಡೆಯಲಿಕ್ಕೆ ಹೋಗ್ತಾ ಇದೆ. ಪವಿತ್ರ ಕುರಾನ್ ಈ ವಿಷಯದಲ್ಲಿ ಯಾವ ಸಂದೇಶವನ್ನು ಇಡ್ತದೆ, ಅದರ ಒಂದು ವಿಶಾಲವಾದಂತಹ ದೃಷ್ಟಿಕೋನ ತಮ್ಮ ಮುಂದೆ ಬರಲಿಕ್ಕೆ ಇದೆ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಬದುಕುತ್ತಿರುವಂತಹ ಈ ಸಮಾಜದ ಬಗ್ಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ, ಯಾರಿಗೂ ಕೂಡ ಈ ಸಮಾಜದ ಬಗ್ಗೆ ತೃಪ್ತಿ ಇಲ್ಲ. ಯಾಕೆಂದರೆ ಈ ಸಮಾಜ ಆ ರೀತಿಯಾಗಿ ಮಾರ್ಪಟ್ಟಿದೆ. ಈ ಸಮಾಜದಲ್ಲಿ ಅನೇಕ ಕೆಡುಕುಗಳಿವೆ. ಅಕ್ರಮ ಅನ್ಯಾಯ ಇದೆ, ಕೊಲೆ ದರೋಡೆ ಇದೆ, ಮೋಸ ವಂಚನೆ ಇದೆ, ಉಚ್ಚ ನೀಚತೆ ಇದೆ, ಪಕ್ಷಪಾತ ಇದೆ. ಅದೇ ರೀತಿ ಜೂಜು, ಮದ್ಯಪಾನ, ವ್ಯಭಿಚಾರ, ಬಡ್ಡಿ, ಇಂತಹ ನೂರಾರು ಕೆಡುಕುಗಳು ನಮ್ಮ ಸಮಾಜದಲ್ಲಿ ರಾರಾಜಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಕೆಡುಕುಗಳಿಂದಾಗಿ ಇಲ್ಲಿ ಮನುಷ್ಯನ ಜೀವನ ಉಸಿರುಗಟ್ಟಿದ ಜೀವನವಾಗಿ ಮಾರ್ಪಟ್ಟಿದೆ. ಒಂದು ಉಸಿರುಗಟ್ಟಿದಂತಹ ವಾತಾವರಣದಲ್ಲಿ ಇಂದು ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಇದನ್ನು ಹೋಗಲಾಡಿಸಬೇಕು. ಇದನ್ನು ಉಚ್ಚಾಟಿಸುವಂತಹ, ಕೆಡುಕುಗಳನ್ನು ಅಳಿಸಿ ಹಾಕುವಂತಹ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಈ ನಿಟ್ಟಿನಲ್ಲಿ ಈ ಸಮಾಜದಲ್ಲಿರುವಂತಹ ಕೆಡುಕುಗಳನ್ನು ಹೋಗಲಾಡಿಸಲಿಕ್ಕಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು, ಬಹಳಷ್ಟು ಅಭಿಯಾನಗಳನ್ನು ಅದು ಇಲ್ಲಿ ನಡೆಸ್ತಾ ಬಂದಿದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ತಾವೆಲ್ಲರೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಏನು, ಅದರ ಕಾರ್ಯಚಟುವಟಿಕೆಗಳೇನು, ಅದು ಈ ದೇಶದಲ್ಲಿ ಯಾವ ಉದ್ದೇಶದೊಂದಿಗೆ ಯಾತಕ್ಕಾಗಿ ಅದು ಕೆಲಸ ಮಾಡ್ತಾ ಇದೆ ಅವರೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡಿರಬಹುದು. ಈ ಸಮಾಜದಲ್ಲಿರುವಂತಹ ಕೆಡುಕುಗಳನ್ನು ಉಚ್ಚಾಟಿಸಲಿಕ್ಕಾಗಿ ಅದು ಅವಿರತ ಹೋರಾಟವನ್ನು ಮಾಡ್ತಾ ಇದೆ. ಒಳಿತಿನ ಸಂಸ್ಥಾಪನೆ, ಕೆಡುಕಿನ ಉಚ್ಚಾಟನೆ, ಇದು ಜಮಾತೆ ಇಸ್ಲಾಮಿ ಹಿಂದ್ ಇದರ ಧ್ಯೇಯವಾಗಿದೆ. ಈ ಒಂದು ಕೆಲಸಕ್ಕಾಗಿ ಅದು ಎಲ್ಲರ ಸಹಕಾರವನ್ನು ಅದು ಬಯಸ್ತದೆ. ಕೇವಲ ಜಮಾತೆ ಇಸ್ಲಾಮಿ ಹಿಂದ್ ಮಾತ್ರ ಈ ಕೆಲಸ ಮಾಡಿದರೆ ಇಲ್ಲಿರುವಂತಹ ಕೆಡುಕನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ಎಲ್ಲ ಧರ್ಮೀಯರು ಕೂಡ ಇಲ್ಲಿರುವಂತಹ ಕೆಡುಕುಗಳನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಇದೆಲ್ಲವೂ ಕೂಡ ಇಲ್ಲಿಂದ ಹೋಗಬೇಕು ಎಂದು ಬಯಸುವವರಾಗಿದ್ದೇವೆ. ಆದ ಕಾರಣ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದೆ ಆದರೆ ಖಂಡಿತವಾಗಿಯೂ ಇಲ್ಲಿರುವಂತಹ ಕೆಡುಕುಗಳು ನಿರ್ಮೂಲನೆಗೊಂಡು ಇಲ್ಲಿ ಒಳಿತು ಸಂಸ್ಥಾಪನೆಯಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಪ್ರೀತಿಯ ಬಂಧುಗಳೇ, ನಮ್ಮ ದೇಶಕ್ಕೆ ಅಂಟಿದಂತಹ ಒಂದು ದೊಡ್ಡ ಮಾರಕ ರೋಗ ಏನು ಅಂತ ಕೇಳಿದರೆ ಅದು ಕೋಮುವಾದವಾಗಿದೆ, ಉಗ್ರವಾದವಾಗಿದೆ. ಕೋಮುವಾದ, ಉಗ್ರವಾದ ನಮ್ಮ ದೇಶಕ್ಕೆ ತಗುಲಿದಂತಹ ಮಾರಕವಾದಂತಹ, ಭೀಕರವಾದಂತಹ ರೋಗವಾಗಿದೆ. ಇದನ್ನು ನಾವು ಬುಡ ಸಮೇತ ಕಿತ್ತೆಸೆಯಬೇಕು. ಇದು ನಮ್ಮ ಇಡೀ ಭಾರತವನ್ನೇ ಶಿಥಿಲಗೊಳಿಸ್ತಾ ಇದೆ, ನಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸ್ತಾ ಇದೆ ಈ ಕೋಮುವಾದ ಎನ್ನುವಂತಹದ್ದು. ಕೋಮುವಾದವನ್ನು ಕೂಡ ಯಾವ ಧರ್ಮವೂ ಕೂಡ ಅದನ್ನು ಇಷ್ಟಪಡುವುದಿಲ್ಲ. ಇಸ್ಲಾಂ ಅಂತೂ ಬಹಳ ಉಗ್ರವಾಗಿ ಕೋಮುವಾದವನ್ನು ಖಂಡಿಸ್ತದೆ. ಯಾರು ಕೋಮುವಾದವನ್ನು ಪ್ರೋತ್ಸಾಹಿಸ್ತಾನೋ, ಕೋಮುವಾದಕ್ಕಾಗಿ ಹೋರಾಟ ಮಾಡ್ತಾನೋ, ಕೋಮುವಾದಕ್ಕಾಗಿ ಮಡಿತಾನೋ ಆತ ನನ್ನವನಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಸಿದ್ದಾರೆ. ಈ ಕೋಮುವಾದವನ್ನು ನಾವು ಬುಡ ಸಮೇತ ಅದನ್ನು ಕಿತ್ತೆಸೆಯಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಈ ನಿಟ್ಟಿನಲ್ಲಿ ಕೋಮುವಾದವನ್ನು ಹೋಗಲಾಡಿಸಲಿಕ್ಕಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಅದು ನಡೆಸ್ತಾ ಇದೆ. ಜಮಾತೆ ಇಸ್ಲಾಮಿ ಹಿಂದ್ ಬಯಸುವಂತಹದ್ದು ಇಲ್ಲಿ ಶಾಂತಿಯುತವಾದಂತಹ, ಸೌಹಾರ್ದಯುತವಾದಂತಹ ಒಂದು ಸಮಾಜ ನಿರ್ಮಾಣವಾಗಬೇಕು ಎಂದು. ಅದಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳನ್ನು, ವಿವಿಧ ಸಮಿತಿಗಳನ್ನು ರಚಿಸಿ ಅದು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ, ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿಗಳ ಆರ್ಭಟದಲ್ಲಿ, ಅವರ ಕಪಿಮುಷ್ಟಿಯಲ್ಲಿ ಈ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತೇ ಅದು ನಲುಗ್ತಾ ಇದೆ. ಅವರ ಅಕ್ರಮ, ಅವರ ಅನ್ಯಾಯ, ಅವರ ದಬ್ಬಾಳಿಕೆ, ಬಡವರಿಗೆ ಅವರು ಮಾಡುವಂತಹ ಹಿಂಸೆ, ದೌರ್ಜನ್ಯ ಇದೆಲ್ಲವೂ ಕೂಡ ಇಂದು ತಾರಕಕ್ಕೇರಿದೆ. ಇದರ ವಿರುದ್ಧ ಜಮಾತೆ ಇಸ್ಲಾಮಿ ಹಿಂದ್ ಧ್ವನಿ ಎತ್ತುತ್ತದೆ.
ಇದರ ವಿರುದ್ಧ ಹೋರಾಟ ಮಾಡ್ತದೆ. ಅದನ್ನು ಬಹಳ ಉಗ್ರವಾಗಿ, ಬಂಡವಾಳ ಶಾಹಿತ್ವವನ್ನು, ಸಾಮ್ರಾಜ್ಯ ಶಾಹಿತ್ವವನ್ನು ಬಹಳ ಉಗ್ರವಾಗಿ ಖಂಡಿಸ್ತದೆ. ಇಲ್ಲಿ ಆರ್ಥಿಕ ತಾರತಮ್ಯ ಅದು ಹೋಗಬೇಕು. ಆರ್ಥಿಕ ತಾರತಮ್ಯ ಇಲ್ಲದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಬೇಕು ಎಂದು ಜಮಾತೆ ಇಸ್ಲಾಮಿ ಹಿಂದ್ ಬಯಸ್ತದೆ. ಅದೇ ರೀತಿ ನಮ್ಮ ಯುವಶಕ್ತಿ ಎತ್ತ ಸಾಗ್ತಾ ಇದೆ. ನಮ್ಮ ಯುವಕರು ನಮ್ಮ ದೇಶದ ಶಕ್ತಿಯಾಗಿದ್ದಾರೆ, ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ಆದರೆ ಇಂದು ಈ ಬೆನ್ನೆಲುಬು, ಈ ಶಕ್ತಿ ಇಂದು ಶಿಥಿಲಗೊಂಡಿದೆ. ನಮ್ಮ ವಿದ್ಯಾರ್ಥಿ ಯುವಕ ಯುವತಿಯರು ದಾರಿ ತಪ್ಪಿ ನಡೀತಾ ಇದ್ದಾರೆ. ಅವರು ಇಂದು ಅಮಲು ಪದಾರ್ಥದ ದಾಸರಾಗಿ ನಿಷ್ಕ್ರಿಯರಾಗಿ ಬಿಟ್ಟಿದ್ದಾರೆ. ಅವರಿಗೆ ಸರಿಯಾದ ದಿಕ್ಕನ್ನು ತೋರಿಸಬೇಕಾಗಿದೆ. ಅವರಿಗೆ ಅವರ ಹೊಣೆಗಾರಿಕೆಗಳನ್ನು, ಜವಾಬ್ದಾರಿಕೆಗಳನ್ನು ನಾವು ಮನವರಿಕೆ ಮಾಡಿಸಿಕೊಡಬೇಕಾಗಿದೆ.